ಅಧ್ಯಾಪಕ ಬಂಧುಗಳೇ, ಎಲ್ಲರಿಗೂ ಶನಿವಾರದ ಶುಭ ಮುಂಜಾನೆಯನ್ನು ತಿಳಿಸುತ್ತಾ, ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸಕೊರಲ್ ಬಳಗ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಮಾದಕ ದ್ರವ್ಯ ವ್ಯಸನ ಜನಜಾಗೃತಿ ಕಾರ್ಯಕ್ರಮಕ್ಕಾಗಿ ಎಲ್ಲರನ್ನು ಆಹ್ವಾನಿಸುತ್ತಾ ಇದೀಗ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ರವರು ಉದ್ಘಾಟನಾ ಭಾಷಣ ಮಾಡಲು ನಮ್ಮೊಂದಿಗಿದ್ದಾರೆ. ಜನಾಬ್ ಮೊಹಮ್ಮದ್ ಕುಂಜಿಯವರು, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು. ಮತ್ತು ಮುಖ್ಯ ಸಂದೇಶಕ್ಕಾಗಿ ನಮ್ಮೊಂದಿಗೆ ಪೊಲೀಸ್ ಆರಕ್ಷಕ ನಿರೀಕ್ಷಕರು ಶ್ರೀಯುತ ಸಂದೀಪ್ TS ಅವರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಶ್ರೀ ರವಿಚಂದ್ರ ಕಾರ್ಕಾಳ, ಅಸೋಸಿಯೇಟ್ ಪ್ರೊಫೆಸರ್ ಮನೋರೋಗ ವಿಭಾಗ, ಯನಪಯ್ಯ ವೈದ್ಯಕೀಯ ಕಾಲೇಜ್, ಶ್ರೀ ಜನಾಬ್ T ಇಸ್ಮಾಯಿಲ್, ಪ್ರಾಂಶುಪಾಲರು ಮದನಿ ಜೂನಿಯರ್ ಕಾಲೇಜ್ ಉಳ್ಳಾಲ ಹಳೇಕಲ, ಹಾಗೂ ಗೌರವ ಉಪಸ್ಥಿತಿಯಾಗಿ ಜನಾಬ್ T ಇಸ್ಮಾಯಿಲ್ ಮತ್ತು ಸಂಚಾಲಕರು ಮದನಿ ಜೂನಿಯರ್ ಕಾಲೇಜ್ ಜನಾಬ್ UK ಇಬ್ರಾಹಿಂ ಮತ್ತು ಕಾಲೇಜಿನ ಪ್ರಮುಖರು, ನಮ್ಮ ವೇದಿಕೆಯ ಗೌರವಾಧ್ಯಕ್ಷರು ಸದಾನಂದ ಬಂಗೇರ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಮಾದಕ ದ್ರವ್ಯ ಎನ್ನುವಂತಹ ಚಟ ಎಷ್ಟು ಬದುಕಿನಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ, ಅದರ ಗಂಭೀರತೆ ಏನು, ಅದರ ಆ ಒಳ ಹರಿವೇನು, ಅದು ಹೇಗೆ ಮತ್ತು ಯಾವಾಗ ಆರಂಭ ಆಗ್ತದೆ, ಇದರೆಲ್ಲ ಬಗ್ಗೆ ಒಂದು ಮಾಹಿತಿ ಅದು ಈ ಹರೆಯದಲ್ಲಿ ಮಕ್ಕಳಿಗೆ ಬೇಕಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಇಂತಹ ಒಂದು ಒಳ್ಳೆಯ ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನಾಗಲೇ ಹೇಳಿದೆ, ಇದು ಶುಭ ಮುಂಜಾನೆ ಅಂತ ಹೇಳಿದರೂ ಕೂಡ ಶುಭ ಮುಂಜಾನೆಯಲ್ಲಿ ಕಳೆದು ಮಧ್ಯಾಹ್ನದ ಹೊತ್ತಿಗೆ ನಾವು ಆಗಮಿಸ್ತಾ ಇದ್ದೇವೆ. ಮಧ್ಯಾಹ್ನದ ಹೊತ್ತು ಅಂತ ಹೇಳಿದರೆ ಅದು ಬೆಳಗ್ಗೆ ಅವಸರದಲ್ಲಿ ತಿಂದು ಶಾಲೆಗೆ ಬರುವಂತಹ ಮಕ್ಕಳು, ಅದು ತಿನ್ನಲಿಕ್ಕೆ ಅವಕಾಶ ಸಮಯ ಇಲ್ಲದಿದ್ದರೂ ಕೂಡ ಸ್ವಲ್ಪ ತಿಂದುಕೊಂಡು ಓಡಿ ಬರುವುದು. ಮಧ್ಯಾಹ್ನದ ಹೊತ್ತಿಗೆ ಆಗುವಾಗ ಹೊಟ್ಟೆಯ ತಾಳ ಹೆಚ್ಚಾಗುತ್ತಾ ಇರ್ತದೆ. ಈ ತಾಳಗತಿಯಲ್ಲಿ ಹೊಟ್ಟೆಗೆ ನಿಮಗೆ ಆಹಾರಕ್ಕಿಂತಲೂ ಮನಸ್ಸಿನ ಆಹಾರ ಮುಖ್ಯ ಎನ್ನುವಂತಹದ್ದನ್ನು ತಿಳಿದುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೀಗ ಯಾವುದೇ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕಿದ್ರೆ ಅದಕ್ಕೊಂದು ದೇವರ ಸ್ತುತಿ ಅಗತ್ಯ. ಇದೀಗ ಶಾಲೆಯ ಸ್ತುತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶಾಲೆಯ ಸ್ತುತಿ ಗೀತೆಗಾಗಿ ಶಾಲಾ ವಿದ್ಯಾರ್ಥಿನಿಯರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಒಳ್ಳೆ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಮದನಿ ವಿದ್ಯಾ ಕ್ಷೇತ್ರವಿದುವೆ ಜ್ಞಾನದಾಸೆಲೆ, ಮದನಿ ಸಂತರ ನಾಮ ಬಲದಿ ಬೆಳಗುವ ನೆಲೆ. ನಿನ್ನ ಅನುಗ್ರಹವನ್ನು ಬೇಡಿ ಸ್ಮರಿಸಿ ಅನುದಿನ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ವಿದ್ಯಾ ಬುದ್ಧಿ ನೀಡುದಯ, ನಿನ್ನ ಅನುಮತಿ ಕೀರ್ತಿ ಪ್ರಸರಿ ನಮ್ಮಿ ಸಂಸ್ಥೆ ಕಾಣಲಿ ಪ್ರಗತಿ. ಶಿಷ್ಟುಶೀಲ ಬಾಲಿನಲ್ಲಿ ನಮ್ಮಯ ನೀತಿ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ ಓ ದೇವನೇ, ನೀನೆ ರಕ್ಷೆ ನೀನೆ ಶಕ್ತಿ, ನಿನಗೆ ಈ ಸ್ತುತಿ. ಒಂದೇ ಮನದಿ ಸ್ಮರಿಸಿ ನಿನ್ನ. ವಂದನೆಗಳು. ಶಾಲಾ ಸ್ತುತಿ ಗೀತೆಯನ್ನು ಹಾಡಿದಂತಹ ವಿದ್ಯಾರ್ಥಿನಿಗೆ ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸುವುದು, ನೀನೇ ರಕ್ಷೆ, ನೀನೇ ನಮ್ಮನ್ನು ಕಾಯಬೇಕು ಎನ್ನುವಂತಹ ಎಲ್ಲರ ಮನೋಪ್ರಾರ್ಥನೆ ಒಂದೇ ಆಗಿದೆ. ಯಾಕೆಂತ ಹೇಳಿದರೆ ದೇವರು ನಮ್ಮನ್ನು ರಕ್ಷಿಸ್ತಾನೆ ಎನ್ನುವಂತಹ ಭರವಸೆಯಿಂದಲೇ ನಾವು ನಾಳೆಗಳ ಆಶಾ ಗೋಪುರವನ್ನು ಕಟ್ಟಿದ್ದೇವೆ. ನಾಳೆ ಎನ್ನುವುದು ನಮಗೆ ಹೀಗಾಗಬೇಕು ಹಾಗಾಗಬೇಕು ಎನ್ನುವುದು. ಆದರೆ ಆ ನಾಳಿನ ಸುಂದರ ಆಗಬೇಕಿದ್ರೆ ನಾವು ಸಮಾಜದಲ್ಲಿ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಅಂತಹ ಜಾಗೃತಿ ಏನು ಯಾಕೆ ಎನ್ನುವುದನ್ನು ನೀವು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳಲಿಕ್ಕಿದ್ದೀರಿ.
ಈಗ ಬಂದಂತಹ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿ ಸದ್ಭಾವನಾ ವೇದಿಕೆ ಮತ್ತು ಹೊಸಕುರಲ್ ಕಾರ್ಯಕ್ರಮದ ಈ ಉದ್ದೇಶ ಎನ್ನುವುದರ ಬಗ್ಗೆ ನಮಗೆ ಪ್ರಾಸ್ತಾವಿಕವಾಗಿ ತಿಳಿಸಲಿಕ್ಕಿದ್ದಾರೆ ಜನಾಬ್ ಇಸಾಕ್ ಕಲ್ಲಾಪು, ಸದ್ಭಾವನಾ ಸಮಿತಿಯ ಜತೆ ಕಾರ್ಯದರ್ಶಿಗಳು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ನೆರೆದ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಈ ಶಾಲಾ ಶಿಕ್ಷಕ ಸಿಬ್ಬಂದಿಗಳೇ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಈ ಘೋಷವಾಕ್ಯದೊಂದಿಗೆ ಈ ಪರಿಸರದಲ್ಲಿ ಕಾರ್ಯಾಚರಿಸುವಂತಹ ಸದ್ಭಾವನಾ ವೇದಿಕೆ ಉಳ್ಳಾಳ ಹಾಗೂ ಇಲ್ಲಿಯ ಪ್ರಾದೇಶಿಕ ಜನಪ್ರಿಯ ಚಾನೆಲ್ನಲ್ಲಿ ಒಂದಾದ ಹೊಸಕುರಲ್ ಬಳಗ ಇದರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಇಂದಿನ ಮಾದಕ ದ್ರವ್ಯ ವ್ಯಸನ ಜನಜಾಗೃತಿ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸದ್ಭಾವನಾ ವೇದಿಕೆಯು 2015ರಲ್ಲಿ ಸ್ಥಾಪನೆಯಾಗಿ ಈ ಪರಿಸರದ ಸಮಾನ ಮನಸ್ಕರ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಲಾಯಿತು. ಇಲ್ಲಿಯ ಈ ಪರಿಸರವು ಮಂಗಳೂರು ಎಂಬುದು ಒಂದು ರೀತಿಯಿಂದ ಎಜುಕೇಷನ್ ಹಬ್ ಎಂಬ ಪ್ರಖ್ಯಾತಿಯನ್ನು ಪಡೆದಿದ್ದರೂ, ಇನ್ನೊಂದು ಕಡೆಯಿಂದ ಈ ಮಾದಕ ವ್ಯಸನದಿಂದಾಗಿ ಹಾಗೂ ಇಲ್ಲಿ ನಡೆಯುತ್ತಿರುವಂತಹ ಕೋಮು ಸೂಕ್ಷ್ಮತೆಯಿಂದಾಗಿ ತುಂಬ ಕುಖ್ಯಾತಿಯನ್ನು ಕೂಡ ಪಡೆದಿದೆ. ಇದನ್ನು ಮನದಟ್ಟು ಮಾಡಿಕೊಂಡ ಸಮಾನ ಮನಸ್ಕರ ಈ ಸದ್ಭಾವನಾ ವೇದಿಕೆಯು ಕಳೆದ ಹಲವಾರು ವರ್ಷಗಳಿಂದ ಈ ಪರಿಸರದಲ್ಲಿ ಇಂತಹ ಹಲವು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಇಂತಹ ಕಾರ್ಯಕ್ರಮಗಳಿಗೆ ಶಾಲೆಯನ್ನು, ಇಲ್ಲಿಯ ಪರಿಸರದ ಶಾಲೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದೆವು. ಈಗಾಗಲೇ ನಾವು ಉಳ್ಳಾಳದ ಆನಂದಾಶ್ರಮ ಶಾಲೆ, ಅದೇ ರೀತಿ ಭಾರತ್ ಹೈಸ್ಕೂಲ್ ಹಾಗೂ ದೇರ್ಲಕಟ್ಟೆಯ ನೇತಾಜಿ ಸುಭಾಷ್ ಚಂದ್ರ ಶಾಲೆ, ಬೀರಿ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಹಾಗೂ ಹಲವು ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಹರೇಕಳದ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಇಲ್ಲಿ ಕೂಡ ನಾವು ಒಂದು ವನಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಕೋಮು ಸಾಮರಸ್ಯದ ಪ್ರತೀಕವಾಗಿ ಈ ಸದ್ಭಾವನಾ ವೇದಿಕೆಯಲ್ಲಿ ಎಲ್ಲ ಜಾತಿ ಧರ್ಮದ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನರ ಸಮಾನ ಮನಸ್ಕರ ಒಂದು ವೇದಿಕೆಯನ್ನು ನಾವು ನಿರ್ಮಿಸಿರುತ್ತೇವೆ. ಹಾಗೂ ಈ ಕಾರ್ಯಕ್ರಮಗಳಿಗಾಗಿ ನಾವು ಪ್ರತಿ ವರ್ಷ ಈ ಸದ್ಭಾವನಾ ವೇದಿಕೆ ಮತ್ತು ಹೊಸಕುರಲ್ ಹಾಗೂ ಇಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಮುಖ್ಯವಾಗಿ ದೀಪಾವಳಿ ಸೌಹಾರ್ದ ಕೂಟ, ಅದೇ ರೀತಿ ಕ್ರಿಸ್ಮಸ್ ಸೌಹಾರ್ದ, ಅದೇ ರೀತಿ ಈದ್ ಸೌಹಾರ್ದ ಕೂಟಗಳನ್ನು ಕೂಡ ವರ್ಷಂಪ್ರತಿ ನಡೆಸ್ತಾ ಬಂದು ಇಲ್ಲಿಯ ಸಾರ್ವಜನಿಕರಿಗೆ ಉತ್ತಮ ಸಂದೇಶವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಸದ್ಭಾವನಾ ವೇದಿಕೆಯಿಂದ. ಅದೇ ರೀತಿ ಮಾದಕ ದ್ರವ್ಯ ವ್ಯಸನದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಿಯ ಸಮೀಪದ ಉಳ್ಳಾಳ ಬೀಚ್ನಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಅಲ್ಲಿ ಒಂದು ಬೀದಿ ನಾಟಕವನ್ನು ಕೂಡ ನಡೆಸಿ ಹಲವಾರು ಅಲ್ಲಿ ನೆರೆದಿದ್ದಂತಹ ಹಲವಾರು ಸಾರ್ವಜನಿಕರಿಗೆ ಇದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಕಳೆದ 7 ವರ್ಷಗಳಿಂದ ಇದರ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರಾದಂತಹ ಪ್ರಸಾದ್ ರೈ ಕಲ್ಲಿಮಾರು ಅವರು ಇದನ್ನು ಉತ್ತಮವಾಗಿ ತಮ್ಮ ಸಾರಥ್ಯದಲ್ಲಿ ಮುಂದೆ ಕೊಂಡು ಹೋಗ್ತಿದ್ದಾರೆ ಎಂಬುದನ್ನು ತಮಗೆಲ್ಲರಿಗೂ ತಿಳಿಸಲು ನಾನು ಇಷ್ಟಪಡುತ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಸದ್ಭಾವನಾ ವೇದಿಕೆ ಇದರ ಅಧ್ಯಕ್ಷರಾದ ಪ್ರಸಾದ್ ರೈ ಕಲ್ಲಿಮಾರ್ ಅವರು. ಇವರನ್ನು ನಾನು ಸದ್ಭಾವನಾ ವೇದಿಕೆ ಹಾಗೂ ಹೊಸಕುರಲ್ ಬಳಗ ಹಾಗೂ ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ ಜನಾಬ್ ಮೊಹಮ್ಮದ್ ಕುಂಜಿ, ವ್ಯವಸ್ಥಾಪಕರು, ಶಾಂತಿ ಪ್ರಕಾಶನ, ಮಂಗಳೂರು. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಸಂದೇಶವನ್ನು ನೀಡಲಿದ್ದರು ಶ್ರೀಯುತ ಸಂದೀಪ್ GS, ಆರಕ್ಷಣಾ ನಿರೀಕ್ಷಕರು, ಉಳ್ಳಾಳ ಪೊಲೀಸ್ ಠಾಣೆ. ಇವರು ಅನಿವಾರ್ಯ ಕಾರಣದಿಂದ ಬರಲು ಸ್ವಲ್ಪ ತಡವಾಗ್ತದೆ ಎಂಬ
ಸಂದೇಶವನ್ನು ನೀಡಿರುತ್ತಾರೆ. ಶೀಘ್ರದಲ್ಲಿ ಅವರು ಬರಬಹುದು ಎಂಬ ನಿರೀಕ್ಷೆಯೊಂದಿಗೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿದ್ದಂತಹ ಶ್ರೀ ರವಿಚಂದ್ರ ಕಾರ್ಕಳ, ಇವರು ಅಸೋಸಿಯೇಟ್ ಪ್ರೊಫೆಸರ್ ಮನೋರೋಗ ವಿಭಾಗ, ಯಾನೋಪೇಯ ವೈದ್ಯಕೀಯ ಕಾಲೇಜ್, ದೇರ್ಲಕಟ್ಟೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಇದೇ ಕಾಲೇಜಿನ ಪ್ರಾಂಶುಪಾಲರಾದ ಟಿ ಇಸ್ಮಾಯಿಲ್ ರವರು. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ, ನೆರೆದ ಸಭಿಕರ ಪರವಾಗಿ, ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು ಈ ಕಾಲೇಜಿನ ಸಂಚಾಲಕರಲ್ಲೊಬ್ಬರಾದಂತಹ UK ಇಬ್ರಾಹಿಂ ರವರು. ಶೀಘ್ರದಲ್ಲೇ ಬಂದು ಮುಟ್ಟಬಹುದೆಂಬ ನಿರೀಕ್ಷೆಯೊಂದಿಗೆ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಾರೆ ನಮ್ಮ ಸದ್ಭಾವನಾ ವೇದಿಕೆ ಇದರ ಗೌರವಾಧ್ಯಕ್ಷರಾದಂತಹ ಸದಾನಂದ ಬಂಗೇರರವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆಯ ಎಲ್ಲ ಸದಸ್ಯರಿಗೂ, ನಮ್ಮ ಕಾರ್ಯದರ್ಶಿ ಇದ್ದಾರೆ ಮೊಹಮ್ಮದ್ ಅನ್ವರ್ ರವರು, ಹಾಗೂ ಕೋಶಾಧಿಕಾರಿಯವರಿದ್ದಾರೆ ಮೆಲ್ವಿನ್ ಡಿಸೋಜರ್ ಅವರು, ಅದೇ ರೀತಿ ಬಂದ ಎಲ್ಲ ಸದಸ್ಯರಿಗೂ, ಅದೇ ರೀತಿ ಇಲ್ಲಿ ನೆರೆದಂತಹ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ಈ ಶಾಲೆಯ ಶಾಲಾ ಸಿಬ್ಬಂದಿ ಎಲ್ಲರಿಗೂ, ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೆ. ವಂದನೆಗಳು. ಪ್ರಸ್ತಾವನೆಯ ಮಾತುಗಳೊಂದಿಗೆ ಎಲ್ಲರನ್ನು ಸ್ವಾಗತಿಸಿದಂತಹ ನಮ್ಮ ಸದ್ಭಾವನಾ ವೇದಿಕೆಯ ಜತೆ ಕಾರ್ಯದರ್ಶಿ ಜನಾಬ್ ಇಸ್ಮಾಯಿಲ್ ಇಲಿಯಾಸ್ ಇವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇಸಾಕ್ ಕಲ್ಲಾಪುರವರನ್ನು ಕೂಡ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸತ್ ಭಾವನೆ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಭಾವನೆ. ಯಾರಲ್ಲಿ ಒಳ್ಳೆಯ ಭಾವನೆ ಇರ್ತದೋ ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮುಂದೆ ಬರಬೇಕು ಎನ್ನುವಂತಹದ್ದು ಆಶಯ. ಯಾಕೆಂದರೆ ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶ ಮುಖ್ಯವಾಗಿ ಎಳೆಹರೆಯದ ಮಕ್ಕಳು ಅಂತ ಹೇಳಿದರೆ ಅದು ಎಲ್ಲವನ್ನು ಕಳೆದುಕೊಳ್ಳುವಂತಹ, ಎಲ್ಲವನ್ನು ತಿಳಿದುಕೊಳ್ಳುವಂತಹ ಒಂದು ಕುತೂಹಲದ ವಯಸ್ಸು. ಆ ಕುತೂಹಲದ ಸಂದರ್ಭದಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎನ್ನುವಂತಹ ನಿರ್ಧಾರಕ್ಕೆ ಕೆಲವು ಸಲ ಕಷ್ಟ ಆಗುತ್ತದೆ. ಮಕ್ಕಳು ಮೋಹದ ಬಲೆಗೆ ಅಥವಾ ಮಾದಕದ ಬಲೆಗೆ ಬಲಿ ಬೀಳುವುದು, ಆಕರ್ಷಿತರಾಗುವುದು ಸಹಜ ಪ್ರಾಯ. ಅದು ಯಾವಾಗಲೂ ಬೆಂಕಿಯ ಹತ್ತಿರ ಹುಳ ಹೋಗುತ್ತದೆ ಹೇಗೆ, ಆ ಬೆಂಕಿಯ ಆಕರ್ಷಣೆಯಿಂದ. ಆದರೆ ಆ ಹುಳಕ್ಕೆ ಗೊತ್ತಿಲ್ಲ ಬೆಂಕಿಗೆ ಬಿದ್ದರೆ ತಾನು ಸಾಯ್ತೇನೆ ಎನ್ನುವಂತಹದ್ದು. ಆದರೆ ಪರಿಣಾಮ ಮತ್ತೆ ಗೊತ್ತಾಗುವುದು. ಹಾಗೆ ಎಳೆಹರೆಯದ ಮಕ್ಕಳು ಕೂಡ ಬೆಂಕಿಗೆ ಪತಂಗ ಆಕರ್ಷಿತರಾಗುವಂತೆ ಕುತೂಹಲಕ್ಕೆ ಆಕರ್ಷಿತರಾಗುವಂತಹ ಪ್ರಾಯ ಇದು. ಈ ಪ್ರಾಯಘಟ್ಟದಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಬೇಕು, ಸರಿಯಾದಂತಹ ಸಮಾಜದ ಆ ಒಂದು ದಿಕ್ಕನ್ನು ತೋರಿಸಬೇಕೆನ್ನುವಂತಹ ಉದ್ದೇಶ ಈ ಕಾರ್ಯಕ್ರಮದ್ದು. ಶಾಲೆಯಲ್ಲಿ ನಿಮಗೆ ಎಲ್ಲವನ್ನೂ ಕಲಿಸ್ತಾರೆ, ಆದರೆ ಅಲ್ಲಿ ಪಠ್ಯದ ಒಂದು ಚೌಕಟ್ಟು ಇರ್ತದೆ. ಪಠ್ಯದ ಚೌಕಟ್ಟನ್ನು ಮೀರಿ ಹೇಳಿದರೂ ಕೂಡ ಅಲ್ಲಿ ಇತಿಮಿತಿ ಇರ್ತದೆ. ಇಲ್ಲಿ ಆ ಮಿತಿಯನ್ನು ಮೀರಿ ಆ ಮಾದಕ ವ್ಯಸನದಿಂದ ಆಗುವಂತಹ ದುಷ್ಪರಿಣಾಮ ಏನು, ಅದು ಸಮಾಜದ ಮೇಲೆ ಯಾವ ರೀತಿ, ನಿಮ್ಮ ಮೇಲೆ ಯಾವ ರೀತಿ, ನಿಮ್ಮ ಮನೆಯ ಮೇಲೆ ಯಾವ ರೀತಿ, ಸಮಾಜದ ಮೇಲೆ ಯಾವ ರೀತಿ ಬೀಳುತ್ತದೆ ಎನ್ನುವಂತಹದ್ದು ಬಹಳವಾದಂತಹ ತಿಳಿದುಕೊಳ್ಬೇಕಾದಂತಹ ವಿಷಯ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ತಮ್ಮ ಮಾತುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಜನಾಬ್ ಮಹಮ್ಮದ್ ಕುಂಜಿಯವರು. ಶಾಂತಿ ಪ್ರಕಾಶನ ಮಂಗಳೂರು ಇದರ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಒಳ್ಳೆಯ ವಾಗ್ಮಿ, ಒಳ್ಳೆಯ ಮಾತುಗಾರರು. ನಿರರ್ಗಳವಾಗಿ ಇದರ ಬಗ್ಗೆ ನಿಮಗೆ ಮನ ಮುಟ್ಟುವ ಹಾಗೆ ತಿಳಿಯಬಲ್ಲಂತಹ ಜನಾಬ್ ಮಹಮ್ಮದ್ ಕುಂಜಿಯವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯೂ ಆದ, ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನ ದೇವನ ನಾಮದಿಂದ ಆರಂಭಿಸ್ತಾ ಇದ್ದೇನೆ. ಟೀನ್ ಏಜ್ ಎಂಬುದು ಅಂದರೆ 13ನಿಂದ 19 ತನಕದ ಪ್ರಾಯ. ಹೈಸ್ಕೂಲ್ 8ನೇ ಕ್ಲಾಸಿನಿಂದ ಡಿಗ್ರಿ ಸುಮಾರು 2nd ಇಯರ್ ತನಕ ಕಲಿಯುವ ಪ್ರಾಯ. ನಮ್ಮ ಬದುಕನ್ನು ನಿರ್ಣಯಿಸುವ ಬಹಳ ನಿರ್ಣಾಯಕವಾದ ಪ್ರಾಯ ಅದು. ಅದೇ ರೀತಿ ನಮ್ಮನ್ನು ದಾರಿ ತಪ್ಪಿಸುವ ಪ್ರಾಯವೂ ಹೌದು. ನಿಮಗೆಲ್ಲ ಗೊತ್ತಿದೆ, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, ಫಸ್ಟ್ PUC, ಸೆಕೆಂಡ್ PUC, ಈ 5 ವರ್ಷ
ನಮ್ಮ ಬದುಕಿನ ಬಹಳ ಮಹತ್ವಪೂರ್ಣವಾದ ಪ್ರಾಯ, ವರ್ಷಗಳದು. ಆ ನಂತರ ನಾವೇನಾಗಬೇಕು ಅಂತ ತೀರ್ಮಾನಿಸುವುದು ಈ 5 ವರ್ಷದ ನಮ್ಮ ಪರಿಶ್ರಮ. ಈ 5 ವರ್ಷಗಳಲ್ಲಿ ನಮ್ಮ ವಿಷನ್, ನಾಳೆ ಡಾಕ್ಟರ್ ಆಗಬೇಕೋ, ನಾಳೆ ಇಂಜಿನಿಯರ್ ಆಗಬೇಕೋ, ನಾಳೆ ಅಡ್ವೊಕೇಟ್ ಆಗಬೇಕೋ, ನಾಳೆ CA ಆಗಬೇಕೋ, ಇದೆಲ್ಲ ನಿರ್ಧರಿಸಲ್ಪಡುವುದು ಈ ಪ್ರಾಯದಲ್ಲಿ. 8ನೇ ಕ್ಲಾಸಿನಿಂದ PUC ತನಕದ ಈ ಪ್ರಾಯ, ಇದು ನಮ್ಮ ಬದುಕಿನಲ್ಲಿ ಬಹಳ ನಿರ್ಣಾಯಕವಾದಂತಹ ಪ್ರಾಯ. ಅದೇ ರೀತಿ ಸಮಾಜದಲ್ಲಿ ಅತಿ ಹೆಚ್ಚು ದಾರಿ ತಪ್ಪುತ್ತಾ ಇರುವವರು ಇದೇ ಪ್ರಾಯದವರೇ. ನೀವು ಈ ಮರ್ಡರ್ ಕೇಸಿನಲ್ಲಿ ಅರೆಸ್ಟ್ ಆಗುವವರನ್ನೆಲ್ಲ ನೋಡಿ, ಭಯ ಆಗ್ತದೆ. ಅವರ ಪ್ರಾಯ ನೋಡುವಾಗ, ಅವರ ಜಾತಿ ಧರ್ಮ ನೋಡುವಾಗ ಅಲ್ಲ ಭಯ ಆಗ್ತಾ ಇರೋದು, ಅವರ ಪ್ರಾಯ ನೋಡುವಾಗ ಭಯ ಆಗ್ತದೆ. 17 ವಯಸ್ಸಿನವರು, 18 ವಯಸ್ಸಿನವರು, 19 ವಯಸ್ಸಿನವರು, 20 ವಯಸ್ಸಿನವರು ಜೀವ ಇರುವ ಮನುಷ್ಯರನ್ನು ಎಷ್ಟು ನಿರ್ದಯೆಯಿಂದ ಕೊಲ್ತಾ ಇದ್ದಾರೆ. ಅಂದರೆ ಬಹಳ ದಾರಿ ತಪ್ಪಲಿಕ್ಕೆ ಬಹಳ ಸಾಧ್ಯತೆ ಇರುವ ಪ್ರಾಯ ಅದು. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ಪ್ರಾಯದಲ್ಲಿ ನಾವು ಬಹಳ ಬಹಳ ಜಾಗರೂಕತೆ ವಹಿಸಬೇಕಾದ ಪ್ರಾಯ. ವಿದ್ಯಾರ್ಥಿಗಳು, ಅದಕ್ಕಿಂತ ಹೆಚ್ಚಾಗಿ ಅವರ ತಂದೆ ತಾಯಂದಿರು. ಇವತ್ತು ಮಾದಕ ವಸ್ತು, ಅಮಲು ಪದಾರ್ಥ, ಡ್ರಗ್ಸ್ ಏನಿದೆ, ಅದು ಮಾನವ ಕುಲದ ಅತಿ ದೊಡ್ಡ ಶಾಪ ಅಂತ ಹೇಳ್ಬೋದು. ಈ ಭೂಮಿಯ ಮೇಲೆ ಯಾವುದೆಲ್ಲ ಕೆಡುಕುಗಳಿವೆ, ಆ ಎಲ್ಲ ಕೆಡುಕುಗಳಲ್ಲಿ ಅತ್ಯಂತ ಭಯಾನಕವಾದ ಕೆಡುಕು ಡ್ರಗ್ಸ್ ಎಂಬುದು. ಸಮಾಜದಲ್ಲಿ ಈ ಡ್ರಗ್ಸಿನ ಕಾರಣದಿಂದಾಗಿ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿದೆ. ಎಷ್ಟೋ ತಂದೆ ತಾಯಂದಿರು ತಮ್ಮ ಮಕ್ಕಳು ಡ್ರಗ್ಸಿಗೆ ಅಡಿಕ್ಟ್ ಆದ ಕಾರಣದಿಂದಾಗಿ ಎಷ್ಟೋ ತಂದೆ ತಾಯಂದಿರು ಇವತ್ತು ಕಣ್ಣೀರು ಹರಿಸ್ತಾ ಇದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಬುಕಾ ಉಲ್ ವಾಲಿದೈನಿ ಉಕೂಕುಹು ವಲ್ ಕಬಾಯಿರ್ ಅಂತ. ಈ ಭೂಮಿಯ ಮೇಲೆ ಮನುಷ್ಯ ಮಾಡುವ ಅತ್ಯಂತ ದೊಡ್ಡ ಅಪರಾಧ ಯಾವುದೆಂದರೆ, ನಿಮ್ಮ ಕಾರಣಕ್ಕಾಗಿ ನಿಮ್ಮ ತಂದೆ ಮತ್ತು ತಾಯಿ ಕಣ್ಣೀರು ಹರಿಸುವುದು. ಅದು ಭೂಮಿಯ ಮೇಲೆ ನೀವು ಮಾಡುವ ಅತಿ ದೊಡ್ಡ ಪಾಪ ಅಂತ ಹೇಳಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಮ್ಮ ಕಾರಣಕ್ಕೆ, ನೀವು ಮಾಡುತ್ತಿರುವ ಕೆಟ್ಟ ಕೆಲಸಗಳಿಗಾಗಿ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಕಣ್ಣೀರು ಹರಿಸುವುದಾದರೆ ಅದು ನೀವು ಈ ಭೂಮಿಯ ಮೇಲೆ ಮಾಡುವ ಅತಿ ದೊಡ್ಡ ಪಾಪ ಅಂತ ಕಲಿಸಿಕೊಡ್ತಾರೆ ಪ್ರವಾದಿಯವರು. ಮಕ್ಕಳು ಕೆಟ್ಟು ಹೋಗಿದ್ದಾರೆಂಬ ಕಾರಣಕ್ಕೆ, ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿದ್ದಾರೆಂಬ ಕಾರಣಕ್ಕೆ ಕಣ್ಣೀರು ಹರಿಸುತ್ತಿರುವ ಎಷ್ಟೋ ತಂದೆ ತಾಯಂದಿರು ಸಮಾಜದಲ್ಲಿ ಖಂಡಿತ ಇದ್ದಾರೆ. ಎಷ್ಟೋ ಟ್ಯಾಲೆಂಟ್ ಇರುವಂತಹ ಯುವಕರು ಯುವತಿಯರು, ಬಹಳ ಪ್ರತಿಭೆ ಇರುವ, ಬುದ್ಧಿ ಇರುವ, ಸಾಮರ್ಥ್ಯ ಇರುವ ಎಷ್ಟೋ ಮಕ್ಕಳು, ಎಷ್ಟೋ ಯುವಕರು ಯುವತಿಯರು ಅವರು ಡ್ರಗ್ಸಿನ ಕಾರಣದಿಂದಾಗಿ ಅವರೆಲ್ಲವನ್ನು ಕಳಕೊಂಡಿದ್ದಾರೆ. ಎಷ್ಟೋ ನಾಯಕತ್ವ ವಹಿಸುವ ಅರ್ಹತೆ ಇರುವವರು, ಸಮಾಜದ, ದೇಶದ, ಸಮುದಾಯದ ನಾಯಕರಾಗಲಿಕ್ಕೆ, ಲೀಡರ್ಸ್ಗಳಾಗಲಿಕ್ಕೆ ಕೆಪಾಸಿಟಿ ಇರುವ ಎಷ್ಟೆಷ್ಟೋ ಯುವಕರು ಯುವತಿಯರು ಅವರು ಡ್ರಗ್ಸಿಗೆ ಅಡಿಕ್ಟ್ಗಳಾಗಿ, ಮಾದಕ ವಸ್ತುಗಳಿಗೆ ಬಲಿಯಾಗಿ, ಮಾದಕ ಚಟಕ್ಕೆ ಬಲಿಯಾಗಿ ತಮ್ಮ ಸರ್ವಸ್ವವನ್ನು ಕಳಕೊಂಡ ಎಷ್ಟೋ ಮಂದಿ ಸಮಾಜದಲ್ಲಿದ್ದಾರೆ. ಕೆಲವರು ಈ ಚಟಕ್ಕೆ ಬಲಿಯಾಗಿ ಅವರು ಯಾವುದೋ ಸಂದರ್ಭದಲ್ಲಿ ಇದರಿಂದ ಹೊರಗೆ ಬರಬೇಕು ಅಂತ ಅವರಿಗೆ ಆಸೆ ಇದೆ. ನಾವು ಕೆಟ್ಟು ಹೋಗಿದ್ದೇವೆ, ದಾರಿ ತಪ್ಪಿದ್ದೇವೆ, ಹೊರಗೆ ಬರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಆದರೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಯಾಕೆಂದರೆ ಈ ಅಡಿಕ್ಷನ್ ಅವರನ್ನು ಹೊರಗೆ ಬರಲಿಕ್ಕೆ ಬಿಡುತ್ತಾ ಇಲ್ಲ. ಅಂತಹ ಕೇಸುಗಳು ಸಮಾಜದಲ್ಲಿ ಧಾರಾಳ ಇದೆ. ಒಟ್ಟಿನಲ್ಲಿ ಒಂದು ಯುವ ಜನತೆಯನ್ನು ಸರ್ವ ನಾಶ ಮಾಡುವ ಅತ್ಯಂತ ಪವಿತ್ರ ಕುರ್ಆನ್ನಲ್ಲಿ ಈ ಅಮಲು ಪದಾರ್ಥಗಳ ಬಗ್ಗೆ ಹೇಳಲಾದದ್ದು ರಿಜಿಸ್ಸು ಮಿನ್ ಅಮಲಿ ಶೈತಾನ್ ಅಂತ. ಇದು ಶೈತಾನ್ನ, ಪಿಶಾಚಿಯ ಅತ್ಯಂತ ಕೆಟ್ಟ ಹೊಲಸು ಕೃತ್ಯ ಅಂತ ಕುರ್ಆನ್ ಡ್ರಗ್ಸ್ಗಳ ಬಗ್ಗೆ ಹೇಳಿತ್ತು, ಮಾದಕ ಪದಾರ್ಥಗಳ ಬಗ್ಗೆ ಹೇಳಿತ್ತು. ಆದ್ದರಿಂದ ಇದು ಬಹಳ ವೇಗವಾಗಿ ವ್ಯಾಪಿಸ್ತಾ ಇದೆ ಈ ರೋಗ ಇವತ್ತು.
ಹೆಚ್ಚು ಹೆಚ್ಚು ಜನರು ಅದಕ್ಕೆ ಬಲಿಗಳಾಗ್ತಾ ಇದ್ದಾರೆ, ಹೊರಗೆ ಬರುವವರು ಬಹಳ ಕಡಿಮೆ. ಅಮಲು ಪದಾರ್ಥ ಸೇವಿಸುವವರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ, ಹೊರಗೆ ಬರುವವರು ಬಹಳ ಕಡಿಮೆ. ಎಷ್ಟು ಭಯಾನಕ ಅಂದರೆ ರಿಪೋರ್ಟ್ಸ್ಗಳು ಹೇಳ್ತಾ ಇದೆ, ಮಕ್ಕಳು 6ನೇ ಕ್ಲಾಸಿನಿಂದ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. 6ನೇ ಕ್ಲಾಸಿನಿಂದ ಮಕ್ಕಳು ಅಧ್ಯಯನಗಳಿದೆಲ್ಲ ಸ್ಟಡೀಸ್. ಕಾಲೇಜು ಕಲಿಯುವ ವಿದ್ಯಾರ್ಥಿಗಳ ಪೈಕಿ ಕೆಲವು ಕಡೆಗಳಲ್ಲೆಲ್ಲ 50% ಸ್ಟೂಡೆಂಟ್ಸ್ಗಳು ಡ್ರಗ್ಸ್ ಉಪಯೋಗಿಸ್ತಾ ಇದ್ದಾರೆ. ಅವರ ಪೈಕಿ 30% ಸ್ಟೂಡೆಂಟ್ಸ್ಗಳು ಡ್ರಗ್ಸ್ಗೆ ಅಡಿಕ್ಟ್ಗಳಾಗಿದ್ದಾರೆ ಅಂತ. ಅಂದರೆ ಅವರಿಗೆ ಅದಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಡ್ರಗ್ಸ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲದ ಹಂತಕ್ಕೆ ಡ್ರಗ್ಸ್ ಉಪಯೋಗಿಸುವವರ ಪೈಕಿ 30% ಮಕ್ಕಳು ಹಾಗೆ ಆಗಿಬಿಡ್ತಾರೆ ಅಂತ ರಿಪೋರ್ಟ್ಸ್ಗಳೆಲ್ಲ ಹೇಳುತ್ತಾ ಇದೆ. ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಧಾರಾಳ ಜನರಿದ್ದಾರೆ ಸಹೋದರರೇ ಸಮಾಜದಲ್ಲಿ. ಕೆಲವರು ನಿಮ್ಮನ್ನು ಅಪರಿಚಿತರು, ಯಾರೋ ನಿಮ್ಮ ಹೆಗಲಿಗೆ ಕೈ ಹಾಕ್ತಾರೆ, ನಿಮ್ಮೊಂದಿಗೆ ಪ್ರೀತಿ ತೋರಿಸ್ತಾರೆ, ಅವರು ಯಾವುದೋ ರೀತಿಯಲ್ಲಿ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಡ್ರಗ್ಸ್ಗೆ ಅಡಿಕ್ಟ್ಗಳಾಗುವುದು ಕಂಪೆನಿ ಕೊಡ್ಲಿಕ್ಕಾಗಿ. ಅಂದ್ರೆ ಫ್ರೆಂಡ್ಸ್ ಅನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಒಬ್ಬ ಬುದ್ಧಿಜೀವಿ ಹೇಳಿದ್ರು, ಲಾ ತಸ್ ಅಲ್ ಅನಿಲ್ ಮರ್ಇ ವಸಲ್ ಅನ್ ಖಲೀಲಿಹಿ ಅಂತ ಒಬ್ಬರು ಹೇಳಿದ್ರು. ನಿಮಗೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಹೇಗೆ ಅಂತ ಗೊತ್ತಾಗಬೇಕು, ನಾನು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ನೀವು ನಾನು ವಾಸಿಸುವ ಪ್ರದೇಶದಲ್ಲಿ ಬಂದು ನನ್ನ ಬಗ್ಗೆ ಕೇಳಬೇಡಿ, ನನ್ನ ಫ್ರೆಂಡ್ಸ್ಗಳು ಯಾರು ಅಂತ ಕೇಳಿ ಅಂತ. ಲಾ ತಸ್ ಅಲ್ ಅನಿಲ್ ಮರ್ಇ ವಸಲ್ ಅನ್ ಖಲೀಲಿಹಿ ಅಂತ. ನಾನು ಎಂತಹ ವ್ಯಕ್ತಿ ಅಂತ ನಿಮಗೆ ಗೊತ್ತಾಗಬೇಕಾದರೆ ನೀವು ನನ್ನ ಬಗ್ಗೆ ಎಂಕ್ವೈರಿ ಮಾಡಬೇಡಿ, ನಾನು ಹೇಗೆ, ಈ ಮನುಷ್ಯ ಹೇಗೆ ಅಂತ ನನ್ನ ಬಗ್ಗೆ ಎಂಕ್ವೈರಿ ಮಾಡಬೇಡಿ, ನನ್ನ ಫ್ರೆಂಡ್ಸ್ ಯಾರು ಅಂತ ಎಂಕ್ವೈರಿ ಮಾಡಿ. ನೀವು ನನ್ನ ಫ್ರೆಂಡ್ಸ್ಗಳೆಲ್ಲ ಮದ್ಯಪಾನಿಗಳು, ಎಲ್ಲ ಕಳ್ಳರು, ಗುಂಡಾಗಳು, ಆಗ ನೀವು ಅರ್ಥ ಮಾಡಿ ನಾನು ಕೂಡ ಅದೇ ಜಾತಿಗೆ ಸೇರಿದವ. ನನ್ನ ಫ್ರೆಂಡ್ಸ್ ಬಹಳ ಒಳ್ಳೆಯವರು, ಅವರು ಸಮಾಜ ಸೇವಕರು, ಅವರು ಸಮಾಜದಲ್ಲಿ ಶಾಂತಿಗಾಗಿ ಕೆಲಸ ಮಾಡುವವರು, ಅವರು ಬಹಳ ಸ್ಟ್ಯಾಂಡರ್ಡ್ ಜನರು. ಆಗ ನೀವು ಅರ್ಥ ಮಾಡಿ ನಾನು ಕೂಡ ಒಬ್ಬ ಸ್ಟ್ಯಾಂಡರ್ಡ್ ಮನುಷ್ಯ ಅಂತ ನೀವು ನನ್ನನ್ನು ಗುರುತಿಸಬಹುದು. ಅಂದರೆ ಈ ಡ್ರಗ್ಸಿಗೆಲ್ಲ ಬಹಳ ದೊಡ್ಡ ಕಾರಣ ನಿಮ್ಮ ಫ್ರೆಂಡ್ಶಿಪ್. ಬದುಕಿನಲ್ಲಿ ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಕೆಲಸ ಯಾವುದೆಂದರೆ ಒಳ್ಳೆಯ ಫ್ರೆಂಡ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ದೊಡ್ಡ ಸಾಧನೆ ಅದು, ದೊಡ್ಡ ಚಾಲೆಂಜ್ ಅದು. ನನಗೆ ಒಳ್ಳೆಯ ಫ್ರೆಂಡ್ಸ್ಗಳಿರುವುದು. ಫ್ರೆಂಡ್ಸ್ಗಳು ನಿಮ್ಮನ್ನು ಒಳ್ಳೆಯವರನ್ನಾಗಿಯೂ ಮಾಡುತ್ತಾರೆ, ನಿಮ್ಮನ್ನು ಅವರು ನಾಶವೂ ಮಾಡ್ತಾರೆ. ಆದ್ದರಿಂದ ಈ ಪ್ರಾಯದಲ್ಲಿ, ಟೀನೇಜಿನ ಪ್ರಾಯದಲ್ಲಿ ಯಾವುದೂ ಕೂಡ ಗಂಭೀರವಾಗಿ ಒಂದು ಸೀರಿಯಸ್ನೆಸ್ ಇಲ್ಲದ ಪ್ರಾಯ ಅದು. ಎಂತೆಂತಹವರೆಲ್ಲ ನಮಗೆ ಫ್ರೆಂಡ್ಸ್ಗಳಾಗ್ತಾರೆ. ಈ ಪ್ರಾಯದಲ್ಲಿ ನಾವು ಫ್ರೆಂಡ್ಸ್ಗಳನ್ನು ಆಯ್ಕೆ ಮಾಡುವಾಗ ಬಹಳ ಜಾಗರೂಕತೆ ಪಾಲಿಸಬೇಕು, ಒಳ್ಳೆಯವರಾಗಬೇಕು ನಮ್ಮ ಫ್ರೆಂಡ್ಸ್. ಡ್ರಗ್ಸ್ ಆರಂಭ ಆಗುವುದಲ್ಲಿಂದ ಕಂಪನಿ ಕೊಡಲಿಕ್ಕೆ, ಫ್ರೆಂಡ್ಸ್ಗಳ ಜೊತೆ ಕಂಪನಿ ಕೊಡಲಿಕ್ಕೆ ಅಂತ. ಈಗ ತಮಾಷೆಗೆ ಯಾರು ಕೂಡ ನಾನೊಬ್ಬ ಡ್ರಗ್ಸ್ಗೆ ಅಡಿಕ್ಟ್ ಆಗಬೇಕು ಅಂತ ಡ್ರಗ್ಸ್ ತಗೊಳ್ಳುವುದಿಲ್ಲ ಯಾರು ಕೂಡ. ಇದೆಲ್ಲ ಆರಂಭ ಆಗುವುದು ಹೇಗೆ ಅಂದರೆ ಕಂಪನಿ, ಒಂದು ರೀತಿಯ ಎಂಟರ್ಟೈನ್ಮೆಂಟ್. ಸಿಗರೇಟ್ ಸೇದಲಿಕ್ಕೆಲ್ಲ ಹಾಗೆಲ್ವ ಕಲಿಯುವುದು. ಸಿಗರೇಟ್ ಸೇದಲಿಕ್ಕೆಲ್ಲ ಆರಂಭ ಮಾಡು ನಾನು ಸ್ಮೋಕರ್ ಆಗಬೇಕು ಅಂತ ಅಲ್ಲ. ಇದೆಲ್ಲ ಕಂಪನಿ ಕೊಡುವುದು ಫ್ರೆಂಡ್ಸ್ಗಳ ಜೊತೆಯಲ್ಲಿ. ಹೀಗೆ ಟೈಮ್ ಪಾಸ್, ಹೀಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್, ಒಂದು ರೀತಿಯ ಮನರಂಜನೆ ಮಾತ್ರ. ಕಂಪನಿಗಾಗಿ, ಎಂಟರ್ಟೈನ್ಮೆಂಟಿಗಾಗಿ ಆರಂಭ ಆಗುವ ಈ ಚಟ ಮತ್ತೆ ಅದು ಅಭ್ಯಾಸ ಆಗ್ತದೆ, ಮತ್ತೆ ನೀವು ಅದಕ್ಕೆ ಅಡಿಕ್ಟ್ಗಳಾಗ್ತೀರಿ. ಇದು ನಮಗೆಲ್ಲರಿಗೆ ಗೊತ್ತಿರಬೇಕು. ಬಹಳ ಸಿಂಪಲ್ ವಿಷಯಕ್ಕಾಗಿ ಆರಂಭ ಆಗುವ ಈ ಅಭ್ಯಾಸ, ಅದು ಮತ್ತೆ ಅಭ್ಯಾಸ ಆಗ್ತದೆ, ಮತ್ತದು ಚಟ ಆಗ್ತದೆ. ಮತ್ತೆ ನೀವು ಹೊರಗೆ ಬರಬೇಕಂತ ಬಯಸಿದ್ರೂ ನಿಮಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗದ ಮಟ್ಟಕ್ಕೆ ನೀವು ತಲುಪ್ತೀರಿ. ನಿಮ್ಮ ಎಲ್ಲವನ್ನು ನಾಶ ಮಾಡುತ್ತದೆ. ನಿಮ್ಮ ಬುದ್ಧಿ, ನಿಮ್ಮ ವಿವೇಕ, ನಿಮ್ಮ ಕನಸುಗಳು, ನಿಮ್ಮ ವಿಷನ್, ಅದು ಬಿಡಿ, ನಿಮ್ಮ ಆರೋಗ್ಯ, ನಿಮ್ಮ ಶರೀರ ಎಲ್ಲವನ್ನು ನಾಶ ಮಾಡ್ತದೆ ಡ್ರಗ್ಸ್. ಎಲ್ಲವನ್ನು ನಾಶ ಮಾಡ್ತದೆ. ಡ್ರಗ್ಸ್ ಸೇವಿಸುವವನಿಗೆ ತಾಯಿ ಯಾರು, ಪತ್ನಿ ಯಾರು, ತಂಗಿ ಯಾರು ಯಾವುದು ಗೊತ್ತಿರುವುದಿಲ್ಲಲ್ಲ, ಯಾವುದು ಗೊತ್ತಿರುವುದಿಲ್ಲ ಅವನಿಗೆ. ನೋಡಿ, ನಾವು ಸಮಾಜದಲ್ಲೆಲ್ಲ ಕೆಲವು ವಾರ್ತೆಗಳೆಲ್ಲ ಬರ್ತಾ ಇರ್ತದೆ, ಮಗಳ ಮೇಲೆ ಅಪ್ಪ ರೇಪ್ ಮಾಡಿದ ಅಂತ. ಇದನ್ನೆಲ್ಲ ಮನುಷ್ಯನಿಗೆ ಊಹಿಸಲಿಕ್ಕೆ ಸಾಧ್ಯವಿದೆ. ಸ್ವಂತ ಮಗಳ ಮೇಲೆ
ತಾನು ಜನ್ಮ ಕೊಟ್ಟ, ತಾನು ಸಾಕಿ ಬೆಳೆಸಿದ ತನ್ನ ಮಗಳ ಮೇಲೆ ರೇಪು ಮಾಡುವ ಅಪ್ಪಂದಿರು ಸಮಾಜದಲ್ಲಿದ್ದಾರೆ. ಇತ್ತೀಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಬ್ಬ ಅಮ್ಮನ ಮೇಲೆ ರೇಪು ಮಾಡಿದ್ದ ಅಂತ ನೀವು ಓದಿರ್ಬೋದು ಪತ್ರಿಕೆಯಲ್ಲಿ. ಸ್ವಂತ ಅಮ್ಮನ ಮೇಲೆ ರೇಪು ಮಾಡುವ ಮಕ್ಕಳಿದ್ದಾರೆ ಅಂದ್ರೆ ಕಾರಣ ಏನು? ಕಾರಣ ಡ್ರಗ್ಸ್. ಅದು ಒಳಗೆ ಹೋದ್ರೆ ಮತ್ತೆ ನಿಮಗೆ ಅಮ್ಮ ಯಾರು, ಪತ್ನಿ ಯಾರು, ಹೆಂಡತಿ ಯಾರು ಯಾವುದು ಗೊತ್ತಿರುವುದಿಲ್ಲ, ವಿವೇಚನೆಯೇ ಇರುವುದಿಲ್ಲ. ಎಷ್ಟೆಷ್ಟು ಉದಾಹರಣೆಗಳು ಸಮಾಜದಲ್ಲಿದೆ. ಓದುವಾಗ ಆಘಾತ ಆಗ್ತದೆ. ಅಮ್ಮನನ್ನು ರೇಪು ಮಾಡುವ ಮಕ್ಕಳಂದ್ರೇನು ಸಹೋದರ? ಇದಲ್ಲ, ಪ್ರಾಣಿಗಳಿಗಿಂತ ನಿಕೃಷ್ಟರು, ನಾಯಿಗಳಿಗಿಂತ ಕೆಟ್ಟವರು. ಯಾಕೆ ಹೀಗೆ ಅಂತ ಕೇಳಿದರೆ ಡ್ರಗ್ಸು. ಕೊಲೆಗಾರರನ್ನೆಲ್ಲ ನೀವು ನೋಡಿ, ಕೊಲ್ಲುವವರೆಲ್ಲ ಇದ್ದಾರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ನಡೀತಾ ಇದೆ ಕಳೆದ 2 ವಾರಗಳಿಂದ. ಯಾರೋ ಡ್ರಗ್ ಸೇವಿಸಿದವರು ಮಾಡಿದ ಕೆಲಸಕ್ಕಾಗಿ ಇಡೀ ಲಕ್ಷಗಟ್ಟಲೆ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ. ಯಾರು ಮಾಡಿದ್ದು ಅಂತ ಕೇಳಿದ್ರೆ ಯಾವ ಧರ್ಮದವನೂ ಅಲ್ಲ, ಒಂದೇ ಧರ್ಮದವ, ಡ್ರಗ್ಸಿನ ಜಾತಿಯದು, ಬೇರೆ ಯಾವ ಜಾತಿಯೂ ಇಲ್ಲ ಅದಕ್ಕೆ. ಎಲ್ಲ ಕೊಲೆಗಾರರನ್ನು ನೀವು ನೋಡಿ, ಎಲ್ಲ ಅತ್ಯಾಚಾರಿಗಳನ್ನು ನೀವು ನೋಡಿ, ಅವರೆಲ್ಲರೂ ಡ್ರಗ್ಸಿನ ಅಡಿಕ್ಟ್ಗಳು, ಅಮಲು ಪದಾರ್ಥ ಸೇವಿಸಿದವರು, ಮಾದಕ ವಸ್ತುಗಳಿಗೆ ಬಲಿಯಾದವರು. ಅವರು ಯಾರನ್ನು ಬೇಕಾದರೂ ಕೊಲ್ತಾರೆ, ಯಾರು ಬೇಕಾದರೂ ಅವರಿಂದ ಕೊಲ್ಲಿಸಬಹುದು. ಯಾಕೆಂದ್ರೆ ಪ್ರಜ್ಞೆ ಇಲ್ಲಲ್ಲ ಅವರಿಗೆ. ಆದ್ದರಿಂದ ಸಮಾಜದಲ್ಲಿ ಯಾವ ಕೊಲೆಗಾರರು ಯಾವ ಧರ್ಮಕ್ಕೂ ಸೇರಿದವರಲ್ಲ. ಅವರಿಗೆ ಇರುವುದು ಒಂದೇ ಧರ್ಮ, ಡ್ರಗ್ಸಿನ ಧರ್ಮ. ಅದು ರೋಗಿಗಳು, ಎಡಿಕ್ಟ್ ಆದವರು. ಇಡೀ ಸಮಾಜವನ್ನು ಈ ಗುಂಪು ಹಾಳು ಮಾಡ್ತಾ ಇದೆ. ಅದರಿಂದ ಸಹೋದರ ಸಹೋದರಿಯರೇ, ಈ ಕೆಡುಕು ನಿಮ್ಮ ಬುದ್ಧಿ, ನಿಮ್ಮ ವಿವೇಕ, ನಿಮ್ಮ ಆರೋಗ್ಯ, ನಿಮ್ಮ ವಿಷನ್ ಎಲ್ಲವನ್ನು ಸರ್ವನಾಶ ಮಾಡ್ತದೆ. ಸಮಾಜದಲ್ಲಿ ಒಳ್ಳೆಯ ಹೆಸರು ಸಿಗಬೇಕಾದ್ರೆ ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ನಿಮ್ಮನ್ನು ಸಮಾಜ ಗುರುತಿಸಬೇಕಾದ್ರೆ ಸಚಿನ್ ತೆಂಡೂಲ್ಕರ್ ಲಾಸ್ಟ್ ಮ್ಯಾಚ್ ಆಡ್ತಾರೆ. ನಮಗೆಲ್ಲ ಬಹಳ ಹೆಮ್ಮೆಯ ವ್ಯಕ್ತಿ ಸಚಿನ್ ತೆಂಡೂಲ್ಕರ್ ಅಂದರೆ. ಅವರು ಕೊನೆಯ ಮ್ಯಾಚ್ ಆಡಿದ ನಂತರ ಅವರಿಗೆ ಗ್ರೌಂಡಿನಲ್ಲಿ ಒಂದು ಸೆಂಡಪ್ ಇತ್ತು, ಒಂದು ಸಣ್ಣ ಸೆಂಡಪ್. ಅವರ ಪಾರ್ಟಿಯ ಕ್ರಿಕೆಟ್ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಣ್ಣ ಸೆಂಡಪ್ ಮಾಡಿದ್ರು. ಆ ಸೆಂಡಪ್ಪಿನಲ್ಲಿ ಸಚಿನ್ ತೆಂಡೂಲ್ಕರ್ ಒಂದು ಸಣ್ಣ ಭಾಷಣ ಮಾಡಿದ್ದು. ಸಚಿನ್ ತೆಂಡೂಲ್ಕರ್ ದೊಡ್ಡ ಭಾಷಣಗಾರ ಏನೂ ಅಲ್ಲ. ತೆಂಡೂಲ್ಕರ್ ಒಂದು ಸಣ್ಣ ಭಾಷಣ ಮಾಡಿದ್ದು ಏನೆಂದರೆ, ನಾನು ಎಷ್ಟು ದೊಡ್ಡ ಕ್ರಿಕೆಟರ್ ಎಂಬುದು ಮುಖ್ಯ ಅಲ್ಲ, ನಾನು ಎಷ್ಟು ಒಳ್ಳೆಯ ಮನುಷ್ಯ ಎಂಬುದು ಮುಖ್ಯ ಅಂತ ಹೇಳಿದ್ರು ತೆಂಡೂಲ್ಕರ್. ನಾವೆಲ್ಲ ಇಲ್ಲಿ ಬರೆದಿಡ್ಬೇಕಿದನ್ನು. ನಾವು ನಮ್ಮನ್ನು ಸಮಾಜ ಗುರುತಿಸುವುದು ನಾವು ಎಷ್ಟು ಒಳ್ಳೆಯ ಮನುಷ್ಯರು ಅಂತ. ಕೆಟ್ಟು ಹೋಗಲಿಕ್ಕೆ ಬಹಳ ಸುಲಭ. ನೀವು 1-2 ಅಪರಾಧ ಕೃತ್ಯಗಳಲ್ಲಿ ತೊಡಗಿಕೊಂಡ್ರೆ ಸಾಕು, ಮತ್ತೆ ಎಲ್ಲಾ ಕೇಸುಗಳಲ್ಲೂ ನೀವೇ ಫಿಕ್ಸ್ ಆಗುವುದು. 1-2 ಕೇಸ್. ಈ ಡ್ರಗ್ಸ್ ಸೇವಿಸಿದವನಿಗೆ ಅವ ಬುದ್ಧಿ ಇಲ್ಲದೆ ಏನಾದ್ರೂ ಮಾಡಿಬಿಡ್ತಾನೆ, ಮತ್ತೆ ನೀವು ಪೊಲೀಸಿನವರ ಲಿಸ್ಟ್ ಅಲ್ಲಿ ಇರ್ತೀರಿ. ಯಾವುದೋ ಸಣ್ಣ 2 ಕೇಸ್ ಇದೆ ನಿಮ್ಮ ಮೇಲೆ, ಮತ್ತೆ ಪರ್ಮನೆಂಟ್ ಅದು. ರೌಡಿ ಶೀಟರ್ಸ್ಗಳು ಅಂದ್ರೆ ನೀವೇ. ಮತ್ತೆ ಯಾರದು ಎಲ್ಲಿ ಮರ್ಡರ್ ಆದ್ರೂ ನಿಮ್ಮನ್ನು ಕೊಂಡು ಹೋಗಿ ಹಾಕ್ತಾರೆ ಸ್ಟೇಷನ್ನಲ್ಲಿ, ಜೈಲಿನಲ್ಲಿ. ನೋಡಿ, ಒಳ್ಳೆಯವರಾಗಬೇಕಾದ್ರೆ ಬಹಳ ಕಷ್ಟ ಇದೆ. ಕೆಟ್ಟು ಹೋಗಲಿಕ್ಕೆ ಬಹಳ ಸುಲಭ ಕೆಟ್ಟು ಹೋಗಲಿಕ್ಕೆ. ನಾವು ನೋಡಿ, ನಮ್ಮ ಜಗತ್ತು ನಮ್ಮನ್ನು ಸ್ಮರಿಸುವುದು, ನಾವು ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಸಮಾಜಕ್ಕೆ ಅಂತ. ಸಮಾಜ ನಮ್ಮ ಒಳ್ಳೆಯತನವನ್ನು ಗುರುತಿಸ್ತದೆ. ಅದರಿಂದ ಯಾವಾಗಲೂ ಗೊತ್ತಿರಬೇಕು, ಸಮಾಜದಲ್ಲಿ ನಾನು ಒಳ್ಳೆಯವ ಆಗಬೇಕು, ನನ್ನನ್ನು ಈ ಸಮಾಜ ಒಳ್ಳೆಯವ ಅಂತ ಗುರುತಿಸಬೇಕು. ಯಾಕೆಂದರೆ ನನಗೆ ಫ್ರೆಂಡ್ಸ್ಗಳು ಮಾತ್ರ ಇರುವುದಲ್ಲ, ನನಗೆ ಫ್ಯಾಮಿಲಿ ಇದೆ, ನನಗೆ ನನ್ನ ಧರ್ಮ ಇದೆ, ನನಗೆ ಒಂದು ಸಮಾಜ ಇದೆ. ಫ್ರೆಂಡ್ಸ್ ಮಾತ್ರ ಇರುವುದಲ್ಲ ನನಗೆ. ಫ್ರೆಂಡ್ಸ್ಗಳು ನಿಮ್ಮನ್ನು ಏನು ಮಾಡ್ಬೋದು, ಆದರೆ ನನಗೆ ಗೊತ್ತಿರಬೇಕು, ನನಗೆ ಫ್ರೆಂಡ್ಸ್ ಮಾತ್ರ ಇರುವುದಲ್ಲ, ಫ್ರೆಂಡ್ಸಿಗಿಂತ ದೊಡ್ಡ ಫ್ಯಾಮಿಲಿ ಇದೆ ನನಗೆ ಅಪ್ಪ ಇದ್ದಾರೆ, ನನಗೆ ಅಮ್ಮ ಇದ್ದಾರೆ, ನನಗೆ ಸಿಸ್ಟರ್ಸ್ಗಳಿದ್ದಾರೆ, ನನಗೆ ಧರ್ಮ ಇದೆ. ಒಂದು ನಾನು ಬಹಳ ಪ್ರೀತಿಸುವ, ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಧರ್ಮ ಇದೆ ನನಗೆ. ಅದೇನು ಹೇಳಿಕೊಡ್ತಾ ಇದೆ ನನಗೆ? ಅದೇ ರೀತಿ ಸಮಾಜ ಇದೆ ನನ್ನ ಜೊತೆ, ನನ್ನ ಸಮುದಾಯ ಇದೆ, ಇಡೀ ಸಮಾಜ ಇದೆ. ಈ ಒಂದು ಪ್ರಜ್ಞೆ ಯಾವಾಗಲೂ ನಮ್ಮಲ್ಲಿ ಇರಬೇಕು. ಅದೆಲ್ಲ ಇರುವುದಾದರೆ ನಾವು ಕೆಟ್ಟ ದಾರಿಗೆ ಹೋಗಲಿಕ್ಕೆ ಸಾಧ್ಯವೇ ಇರುವುದಿಲ್ಲ.
ಮತ್ತೆ ನೋಡಿ, ಬದುಕಿನಲ್ಲಿ ನಮಗೆಲ್ಲ ವಿಷನ್ ಅಂತ ಒಂದು ಇರಲೇಬೇಕು. ನಾನು ಎಲ್ಲಿಗೆ ತಲುಪಬೇಕು ಅಂತ ಒಂದು ಸ್ಪಷ್ಟವಾದ ನಿಲುವು ಇರಬೇಕು. ಇದು ಕಾಲೇಜಿಗೆ ಹೋಗುವುದು, ಅಪ್ಪ ಅಮ್ಮ ಕಳಿಸ್ತಾರೆ, ಅದಕ್ಕೆ ಹೀಗೆ ಹೋಗುವುದು ಬರುವುದು, ಅವರಿಂದ ಈ ಜಗತ್ತಿನಲ್ಲಿ ಯಾವುದೂ ಆಗುವುದಿಲ್ಲ ಬಿಡಿ. ನನಗೆ ನನ್ನದೇ ಆದ ವಿಷನ್ ಇರಬೇಕು. ನಾನು ಎಲ್ಲಿಗೆ ತಲುಪಬೇಕು, ನಾನೊಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕು, ನಾನೊಬ್ಬ ಒಳ್ಳೆಯ ಅಡ್ವೊಕೇಟ್ ಆಗಬೇಕು, ಒಳ್ಳೆಯ ಪ್ರೊಫೆಸರ್ ಆಗಬೇಕು, ನಾನೊಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಬೇಕು, ನಾನು ನಾಳೆ ಹೈಕೋರ್ಟ್ ಜಡ್ಜ್ ಆಗಬೇಕು, ನನಗೆ ಲಂಡನ್ನಲ್ಲಿ ಹೋಗಿ ಕಲಿಬೇಕು, ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನಾನು ಸ್ಟೂಡೆಂಟ್ ಆಗಬೇಕು, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ನನಗೆ ಕಲಿಬೇಕು. ಇದು ಬದುಕಿನಲ್ಲಿರಬೇಕಾದ ಗುರಿಗಳದು. ಗುರಿಗಳಿದ್ದರೆ ನೀವು ಅಲ್ಲಿಗೆ ತಲುಪ್ತೀರಿ. ಆಕಾಶಕ್ಕೆ ತಲುಪಬೇಕೆಂಬ ಗುರಿ ನಿಮಗಿದ್ದರೆ ಮರದ ಮೇಲೆ ಆದರೂ ನೀವು ತಲುಪ್ತೀರಿ ಅಂತ. ಆಕಾಶಕ್ಕೆ ತಲುಪಬೇಕು ಅಂತ ಗುರಿ ಇದ್ದರೆ ಮರದ ಮೇಲೆ ಆದರೂ ನೀವು ತಲುಪಬಹುದು ಅಂತ. ಮರದ ಮೇಲೆ ತಲುಪಬೇಕು ಅಂತ ಗುರಿ ಇದ್ದರೆ ನೀವು ಮರದ ಕೆಳಗೆ ಇರ್ತೀರಿ ಅಂತ. ದೊಡ್ಡ ದೊಡ್ಡ ಗುರಿಗಳೆಲ್ಲ ಬದುಕಿನಲ್ಲಿ ಇರಬೇಕು. ಅದು ಇರಬೇಕಾದ ಪ್ರಾಯ ಇದು ಟೀನ್ ಏಜ್. ನಾನು ಏನಾಗಬೇಕು ಅಂತ ಬಹಳ ದೊಡ್ಡ ಗುರಿ. ಸಮಾಜದಲ್ಲಿ ಯಾವಾಗಲೂ ನೀವು ದೊಡ್ಡವರನ್ನು ನೋಡಬೇಕು ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಲೌಕಿಕ ಸವಲತ್ತುಗಳ ವಿಷಯದಲ್ಲಿ ನೀವು ನಿಮಗಿಂತ ಕೆಳಗಿನವರನ್ನು ನೋಡಬೇಕು ಅಂತ. ಅಂದ್ರೆ ನನಗೊಂದು ಕಾರ್ ಇದೆ, ನಾನು ನನಗಿಂತ ದೊಡ್ಡ ಕಾರ್ನಲ್ಲಿ ಓಡಾಡುವವರನ್ನೆಲ್ಲ ನೋಡಬೇಕಾದದ್ದು. ಕಾರ್ ಇಲ್ಲದೆ ಸ್ಕೂಟರ್ನಲ್ಲಿ ಹೋಗುವವ, ಸಿಟಿ ಬಸ್ನಲ್ಲಿ ಹೋಗುವವ, ಅವರನ್ನು ನೋಡಬೇಕು ನಾನು. ಸುಖ ಸವಲತ್ತಿನ ವಿಷಯದಲ್ಲಿ ಯಾವಾಗಲೂ ನಾವು ನಮಗಿಂತ ಕೆಳಗಿನವರನ್ನು ನೋಡಬೇಕು ಅಂತ ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟ ಪಾಠ. ಸಾಧನೆಯ ವಿಷಯದಲ್ಲಿ, ಒಳಿತುಗಳ ವಿಷಯದಲ್ಲಿ ನೀವು ಯಾವಾಗಲೂ ನಿಮಗಿಂತ ಮೇಲಿನವರನ್ನು ನೋಡಬೇಕು. ಎಷ್ಟು ಸಾಧನೆ ಮಾಡಿದ್ದಾನ ಮನುಷ್ಯ, ಎಷ್ಟು ಒಳ್ಳೆಯ ಮನುಷ್ಯ, ಎಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಅವರನ್ನು ನೋಡಿ ನೀವು. ಒಳಿತಿನ ವಿಷಯದಲ್ಲಿ, ಸಾಧನೆಯಲ್ಲಿ ಉಂದುರು ಇಲಾಮನ್ ಹುವ ಅಲಾ ಮಿನ್ಕುಮ್, ನಿಮಗಿಂತ ಮೇಲಿರುವವರನ್ನು ನೀವು ನೋಡಬೇಕು ಅಂತ. ಆದ್ದರಿಂದ ಯಾವಾಗಲೂ ನಾವು ದೊಡ್ಡ ದೊಡ್ಡವರನ್ನೆಲ್ಲ ನೋಡಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡ್ತಾ ಇರಬೇಕು. ಅದರ ಜೊತೆಗೆ ನಾನು ಹೇಳ್ತಾ ಇರುವುದು, ನಾವು ಬಹಳ ಸಣ್ಣ ಪ್ರಾಯದಲ್ಲಿ ಸಮಾಜ ಸೇವೆ ಮಾಡುವ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಜನರಿಗೆ ಏನಾದರೂ ಉಪಕಾರ ಮಾಡಬೇಕು. ಕೊರೋನಾ ಬಂದಿತ್ತಲ್ಲ, ಕೊರೋನಾದ ಪೀರಿಯಡ್ನಲ್ಲಿ ಕೆಲವರು ಬೇರೆ ಬೇರೆ ರೀತಿಯಲ್ಲೆಲ್ಲ ಸಹಾಯ ಮಾಡಿದ್ರು ಮನುಷ್ಯರಿಗೆ, ಬೇರೆ ಬೇರೆ ರೀತಿಯಲ್ಲಿ. ಒಂದು ಉದಾಹರಣೆ ನಾನು ಹೇಳ್ತೇನೆ, ನನ್ನ ಮನಸ್ಸಿಗೆ ಬಹಳ ತಟ್ಟಿದ ಒಂದು ಘಟನೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಕದ ಕೇರಳದಲ್ಲಿ ಒಂದು ಸಣ್ಣ ಗ್ರೂಪ್ ಮಾಡಿಕೊಂಡಿದ್ರು ಕೆಲವರು, ಕೊರೋನಾ ಪೀಡಿತರಿಗೆ ಸಹಾಯ ಮಾಡಬೇಕು ಅಂತ. ಅದರಲ್ಲಿ ಸ್ಟೂಡೆಂಟ್ಸ್ಗಳಿದ್ರು, ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ರು, ವೃದ್ಧರಿದ್ರು, ಇನ್ಕಮ್ ಇಲ್ಲದೆ ಇದ್ದವರು ಎಲ್ಲರೂ ಇದ್ದಾರೆ. ಒಂದು ಸಣ್ಣ ಟೀಮ್, ಏನಾದರೂ ಮಾಡಬೇಕು ನಾವು ಅಂತ. ಸಮಾಜದಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾವು ಏನಾದರೂ ಮಾಡಬೇಕು ಅಂತ. ಆ ಟೀಮಿನಲ್ಲಿದ್ದ ಒಬ್ಬ ಹುಡುಗ, 14 ವಯಸ್ಸಿನ ಹುಡುಗ, ಅವ ಒಂದು ದಿವಸ ತಲೆ ಬೋಳಿಸಿಕೊಂಡು ಬಂದಿದ್ದಾನೆ. ನಿಮಗೆ ಗೊತ್ತಿದಲ್ಲ, ಟೀನೇಜ್ನಲ್ಲಿ ತಲೆ ಕೂದಲಿಗೆ ಎಷ್ಟು ಮಹತ್ವ ಇದೆ ಅಂತ. ಟೀನೇಜ್ ಅಂದರೆ 14-15 ವಯಸ್ಸಂದರೆ ಹೆಚ್ಚು ಕನ್ನಡಿಯ ಎದುರಿನಲ್ಲಿ ನಿಲ್ಲುವ ವಯಸ್ಸದು. ಆ ಏಜಿನಲ್ಲಿ ಹೇರ್ ಕಟ್ ಮಾಡಿಸುವುದೇ ತಂದೆ ತಾಯಿಗೆ ಬಹಳ ಸಾಹಸದ ಕೆಲಸ. ಯಾಕೆಂದ್ರೆ ಅಷ್ಟು ಕೂದಲನ್ನು ಇಷ್ಟಪಡುವ ಪ್ರಾಯ ಅದು. ಆ 14 ವಯಸ್ಸಿನ ಒಬ್ಬ ಹುಡುಗ ತಲೆ ಬೋಳಿಸಿಕೊಂಡು, ಸುಂದರವಾದ ತಲೆ ಕೂದಲಿತ್ತು, ಅವ ತಲೆ ಬೋಳಿಸಿಕೊಂಡು ಬಂದಿದ್ದಾನೆ. ಜೊತೆಗವರೆಲ್ಲ ಪ್ರಶ್ನಿಸಿದ್ರು, ಅಲ್ಲ ಮಗನೇ ಯಾಕೆ ತಲೆ ಬೋಳಿಸಿದ್ದೀಯಾ? ಆ ಹುಡುಗ ಕೊಟ್ಟ ಒಂದು ಉತ್ತರ, ನಾನು ಹೇಳುವುದು ಅವನ ಹಾಗೆ ನಾವು ಆಗಬೇಕು. ಆ ಹುಡುಗ ಹೇಳಿದ, ನನ್ನ ಅಮ್ಮ ಹೇರ್ ಕಟ್ ಮಾಡಿಸಲಿಕ್ಕೆ ಅಂತ ನನಗೆ 70 ರೂಪೀಸ್ ಕೊಟ್ಟರು. ನಾನು ಬಾರ್ಬರ್ ಶಾಪಿಗೆ ಹೋದೆ. ನಾನು ವಿಚಾರಿಸಿದೆ, ಹೇರ್ ಕಟ್ ಮಾಡಿದರೆ ಎಷ್ಟು ರೂಪೀಸ್ ಅಂತ ಕೇಳಿದೆ. 70 ರೂಪಾಯಿ ಅಂತ ಹೇಳಿದ ಬಾರ್ಬರ್. ತಲೆ ಬೋಳಿಸಿದ್ರೆ ಎಷ್ಟು ರೂಪಾಯಿ ಅಂತ ಕೇಳಿದೆ. ತಲೆ ಬೋಳಿಸಿದ್ರೆ 50 ರೂಪಾಯಿ ಅಂತ ಹೇಳಿದ. ತಲೆ ಬೋಳಿಸುವುದಕ್ಕೆ ರೇಟ್ ಕಡಿಮೆ. ನಾನು ಅಮ್ಮ ಕೊಟ್ಟ 70 ರೂಪೀಸಲ್ಲಿ 50 ರೂಪಾಯಿ ಕೊಟ್ಟು ತಲೆ ಬೋಳಿಸಿ 20 ರೂಪಾಯಿ ಉಳಿಸಿದ್ದೇನೆ. ಆ 20 ರೂಪಾಯಿ ಕೊರೋನಾ ಪೀಡಿತರಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿದ. ನಾನು ಹೇಳುವುದು, ನಾನು ಮತ್ತು ನೀವು ಹಾಗೆ ಬೆಳಿಬೇಕು. ಸಣ್ಣ ಪ್ರಾಯದಲ್ಲಿ ನನ್ನಿಂದ ಸಮಾಜಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಆಲೋಚಿಸಬೇಕು. ಈ ಕಾನ್ಸೆಪ್ಟ್ ಯಾರಲ್ಲಿ ಇರುತ್ತದೆ, ಅವರೆಂದೂ ಕೂಡ ಬೇರೆ ಯಾವ ಕೆಟ್ಟ ಕೆಲಸಕ್ಕೂ ಅವರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಹೊಡ್ಲಿಕ್ಕೆ, ಬಡಿಲಿಕ್ಕೆ,
ಗಲಾಟೆ ಮಾಡಲಿಕ್ಕೆ, ನಿಕೃಷ್ಟರಾಗಲಿಕ್ಕೆ. ನೋಡಿ, ಬದುಕಿನಲ್ಲಿ ನಿಮಗೆ ಒಂದು ಕೆಟ್ಟ ಹೆಸರು ಬಿದ್ದರೆ ಮತ್ತೆ ಪರ್ಮನೆಂಟ್ ಅದು ನಿಮ್ಮ ಮೇಲೆ ಬಾಕಿ ಇರ್ತದೆ. ಕೆಟ್ಟವರಾಗಲಿಕ್ಕೆ ಬಹಳ ಸುಲಭ ಅಂತ ನಾನು ಹೇಳಿದೆ ಅಲ್ಲ. ಒಮ್ಮೆ ನಿಮ್ಮ ಹೆಸರು ಹಾಳಾದರೆ ಸಾಕು, ಮತ್ತೆ ಲೈಫ್ ಲಾಂಗ್ ನಿಮ್ಮ ಜೊತೆಯಲ್ಲೇ ಇರ್ತದೆ ಅದು. ಆ ಕೆಟ್ಟ ಹೆಸರು ಹೊರಗೆ ಬರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಹೀಗೆ ನಿಮಗೆ ಸಂತೋಷ ಕೊಡುವ ವಸ್ತು ಯಾವುದು? ನೀವು ಬಿರಿಯಾನಿ ತಿಂದದ್ದು, ಅದು ತಿಂದದ್ದು, ಐಸ್ ಕ್ರೀಮ್ ತಿಂದದ್ದು, ಇದೆಲ್ಲ ನಾವು ಮರೆತು ಬಿಡ್ತೇವೆ. ನೀವು ಒಬ್ಬನ ಹಸಿವು ತಣಿಸಿದ್ದೀರಿ ಅಂತ ಇಟ್ಕೊಳ್ಳಿ. ಒಬ್ಬ ಹಸಿದವ ನಿಮ್ಮ ಎದುರಿನಲ್ಲಿದ್ದ, ನೀವು ಏನೋ ಕೊಟ್ಟು ಅವನ ಹಸಿವು ತಣಿಸಿದ್ದೀರಿ. ಅವನ ಕಣ್ಣಿನಲ್ಲಿ ಬಂದ ಆ ಪ್ರಕಾಶವನ್ನು ನೀವು ನೋಡಿದ್ದೀರಿ ಎಂದಾದರೆ ಅದು ನೀವು ನಿಮ್ಮ ಜೀವನ ಪರ್ಯಂತ ನೀವು ಅದನ್ನು ಮರೆಯುವುದಿಲ್ಲ. ಒಬ್ಬರು ಕ್ಲಾಸ್ ಮಾಡುವಾಗ ಅಧ್ಯಾಪಕರು ಮಕ್ಕಳೊಂದಿಗೆ ಕೇಳಿದ್ರಿ ಅಂತ, ನಿಮಗೆ ಬಹಳ ಇಷ್ಟ ಯಾವುದು ಅಂತ. ಅದಕ್ಕೆ ಮಕ್ಕಳಲ್ಲಿ ಒಂದೊಂದು ಉತ್ತರ ಕೊಟ್ಟರು. ಕೆಲವರು ಹೇಳಿದ್ರು ನಮಗೆ ಚಿಕನ್ ಬಿರಿಯಾನಿ ಅಂದರೆ ಭಯಂಕರ ಇಷ್ಟ. ಕೆಲವರು ಹೇಳಿದ್ರು ಮಟನ್ ಬಿರಿಯಾನಿ ಅಂದರೆ ಭಯಂಕರ ಇಷ್ಟ. ಮತ್ತೆ ಕೆಲವರೆಲ್ಲ ಚಿಕನ್ನ ಯಾವುದೆಲ್ಲ ಐಟಮ್ಸ್ ಇದೆಲ್ಲ ಒಂದೊಂದು ಹೇಳಿದ್ರು. ಕೆಲವರು ಹೇಳಿದ್ರು ಐಡಿಯಲ್ ಐಸ್ ಕ್ರೀಮ್ ಅಂದರೆ ಒಂದು ತಿರಾಮಿಸು ತಿನ್ನುವುದಂದ್ರೆ ಒಬ್ಬೊಬ್ಬ ಭಯಂಕರ ಇಷ್ಟ ಅಂತ. ಹಾಗೆ ಅವರವರಿಗೆ ಇಷ್ಟದನ್ನೆಲ್ಲ ಹೇಳಿದ್ರು. ಕೊನೆಗೆ ಅಧ್ಯಾಪಕರು ಕೇಳಿದ್ರು, ಅಲ್ಲ ಮಕ್ಕಳೇ, ನಿಮಗೆ ಇಷ್ಟದ್ದು ತಿಂದ್ರೆ ಆ ಸಂತೋಷ ಎಲ್ಲಿಯ ತನಕ ಬಾಕಿ ಇರ್ತದೆ ಅಂತ. ಮಧ್ಯಾಹ್ನ ನಿಮಗೆ ಇಷ್ಟದ್ದು ಯಾವುದಾದ್ರು ನೀವು ತಿಂದಿದ್ದೀರಿ, 5 ಸ್ಟಾರ್ ಹೋಟೆಲ್ನಲ್ಲಿ ತಿಂದಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಸಂತೋಷ ಎಲ್ಲಿಯ ತನಕ ಬಾಕಿ ಇರ್ತದೆ? ಕೆಲವರು ವಿದ್ಯಾರ್ಥಿಗಳೆಲ್ಲ ಹೇಳಿದ್ರು ರಾತ್ರಿಯ ತನಕ ಇರ್ತದೆ ಅಂತ. ಮತ್ತೆ ಕೆಲವರು ಹೇಳಿದ್ರು ರಾತ್ರಿ ನಿದ್ದೆಯಲ್ಲೂ ಕನಸು ಬೀಳುತ್ತದೆ, ಬೆಳಿಗ್ಗೆಯ ತನಕ ಇರ್ತದೆ ಅಂತ. ಏನೇ ಇದ್ರೂ ಕೂಡ ಒಂದು 24 ಗಂಟೆ ಇರ್ಬೋದು, ಅದಕ್ಕಿಂತ ಹೆಚ್ಚು ಇರುವುದಿಲ್ಲ. ಮತ್ತೆ ನೀವು ಮರೀತೀರಿ, ಮತ್ತೆ ಬೇರೆ ಏನೋ ತಿಂತೀರಿ. ನಿನ್ನೆ ನಾನು ಬಿರಿಯಾನಿ ತಿಂದಿದ್ದೇನೆ ಅಂತೇಳಿ ಇವತ್ತು ಊಟ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅಧ್ಯಾಪಕರು ಮತ್ತೊಂದು ಪ್ರಶ್ನೆ ಮಾಡಿದ್ರು, ಮಕ್ಕಳೇ, ನೀವು ಕಾಲೇಜ್ ಬಿಟ್ಟು ಹೋಗುವಾಗ ಒಂದು ಮನೆ ಬೆಂಕಿ ಹೊತ್ತಿಕೊಂಡಿದೆ. 2 ಮಕ್ಕಳು ಬೆಂಕಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ನೀವು ಕಾಲೇಜ್ ಬಿಟ್ಟು ಹೋಗ್ತಾ ಇರುವುದು ಮನೆಗೆ. ಆ ಸಂದರ್ಭದಲ್ಲಿ ನಿಮ್ಮ ಮನುಷ್ಯತ್ವ ಜಾಗೃತ ಆಯಿತು. ನೀವು ನಿಮ್ಮ ಈ ಬ್ಯಾಗ್ ಅನ್ನೆಲ್ಲ ತೆಗೆದು ಬಿಸಾಡಿ ಬೆಂಕಿಗೆ ಹಾರಿ 2 ಮಕ್ಕಳ ಜೀವವನ್ನು ಉಳಿಸಿದ್ದೀರಿ. ಆವಾಗ ನಿಮ್ಮ ಕೈಗೂ ಸ್ವಲ್ಪ ಬೆಂಕಿ ತಗಲಿ ನೋವಾಗಿದೆ. ಈ ಸಂತೋಷ ಎಲ್ಲಿಯ ತನಕ ಬಾಕಿ ಇರ್ತದೆ ಅಂತ ಕೇಳಿದ್ರು ಅಧ್ಯಾಪಕರು. ನೀವೆಲ್ಲ ಏನು ಹೇಳ್ತೀರಿ? ಅದು ಬದುಕಿನ ಕೊನೆಯ ತನಕ ಬಾಕಿ ಇರುತ್ತದೆ ಅಂತ ಪ್ರವಾದಿ ಮುಹಮ್ಮದರು ಕಲಿಸಿಕೊಟ್ಟರು. ಅಲ್ಲ, ನಿಮ್ಮನ್ನು ಸ್ವರ್ಗಕ್ಕೆ ಕಳುಹಿಸುವ ತನಕ ಈ ನೆನಪು ಬಾಕಿ ಇರ್ತದೆ ಅಂತ. ಅಂದ್ರೆ ನಾವು ಹೀಗೆ ಆಗಬೇಕು. ಹೀಗೆ ಬದುಕಿನಲ್ಲಿ ಸದುದ್ದೇಶಗಳಿದ್ದರೆ ಯಾರು ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ ನಾನು ಮುಗಿಸ್ತಾ ಇದ್ದೇನೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆ ಕೊಡಲಿಕ್ಕೆಲ್ಲ ನಮ್ಮಲ್ಲಿ ಜನ ಇದ್ದಾರೆ. ಇಲ್ಲಿ ಪೇರೆಂಟ್ಸ್ಗಳಿರುವುದರಿಂದ ಒಂದೆರಡು ವಿಷಯವನ್ನು ಪೇರೆಂಟ್ಸಿನೊಂದಿಗೆ ನಾನು ಹೇಳ್ತಾ ಇದ್ದೆ. ಮಕ್ಕಳು ದಾರಿ ತಪ್ಪಲಿಕ್ಕೆ ಅತ್ಯಂತ ಹೆಚ್ಚು ಕಾರಣ ತಂದೆ ಮತ್ತು ತಾಯಿ ಅಂತ ಹೇಳಲಾಗುತ್ತದೆ. ಯಾವ ಮನೆಯಲ್ಲಿ ಕೆಟ್ಟ ವಾತಾವರಣ ಇದೆ, ಪ್ರೀತಿಯ ವಾತಾವರಣ ಇಲ್ಲ, ಆ ಮನೆಯಲ್ಲಿ ಬೆಳೆಯುವ ಮಕ್ಕಳು ದಾರಿ ತಪ್ತಾರೆ ಅಂತ. ಮಕ್ಕಳಿಗೆ ನೀವು ಇದು ಸ್ಪೆಕ್ಸ್ ಅಂತ ತೋರಿಸ್ಬೋದು, ಇದು ಸ್ಪೆಕ್ಸ್, ಇದು ಮೊಬೈಲ್ ಅಂತ ಮಕ್ಕಳಿಗೆ ನೀವು ತೋರಿಸ್ಬೋದು, ಇದು ಕಂಪ್ಯೂಟರ್ ಅಂತ ನೀವು ತೋರಿಸ್ಬೋದು. ಇದು ಪ್ರೀತಿ ಅಂತ ನೀವು ಯಾವುದನ್ನು ತೋರಿಸ್ತೀರಿ? ಪ್ರೀತಿ ಎಂಬುದೊಂದು ಪ್ರಾಡಕ್ಟ್ ಅಲ್ಲಲ್ಲ. ಪ್ರೀತಿ ಎಂಬುದು ಮಕ್ಕಳು ಅನುಭವದಿಂದ ಮಕ್ಕಳಿಗೆ ಅರ್ಥ ಆಗ, ಮನೆಯಲ್ಲಿ ಪ್ರೀತಿಯ ಅನುಭವ ಆಗಬೇಕು ಮಕ್ಕಳಿಗೆ. ಅದು ತಂದೆ ಮತ್ತು ಬಹಳ ಮುಖ್ಯವಾಗಿ ತಾಯಂದಿರ ಜವಾಬ್ದಾರಿ. ಅದು ನಮ್ಮ ಮನೆಯಲ್ಲಿ ಪ್ರೀತಿಯ, ಸಂತೋಷದ, ಸಂಭ್ರಮದ ವಾತಾವರಣ ನಿರ್ಮಾಣ ಆಗಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುಲು ಜಮಿಯಾ ಅಂತ, ನೀವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳಿದ್ರು. ಅಪ್ಪ, ಅಮ್ಮ, ಮಕ್ಕಳು ಎಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಅದರಲ್ಲಿ ಬರಕತ್ತಿದೆ ಅಂತ. ಅದೇ ರೀತಿ ಪ್ರವಾದಿಯವರು ಹೇಳಿದ್ರು, ಒಬ್ಬ ಪತಿ ತನ್ನ ಪತ್ನಿಯ ಬಾಯಿಗೆ ತುತ್ತು ಕೊಡಬೇಕು ಅಂತ ಹೇಳಿದ್ರು. ಬೆಡ್ರೂಮಿನಲ್ಲಿ ಕೂತ್ಕೊಂಡಲ್ಲ, ಡೈನಿಂಗ್ ಟೇಬಲ್ನಲ್ಲೇ, ಮಕ್ಕಳ ಎದುರಿನಲ್ಲೇ ಒಬ್ಬ ಪತಿಯಾದವ ತನ್ನ ಪತ್ನಿಗೆ ಅವಳ ಬಾಯಿಗೆ ತುತ್ತು ಕೊಡಿ, ಪುಣ್ಯಕರ್ಮ ಅಂತ ಹೇಳಿದ್ರು. ಯಾಕೆ ಅದು? ಯಾಕೆಂದ್ರೆ ಈ ಪ್ರೀತಿಯ ವಾತಾವರಣವನ್ನು ಮಕ್ಕಳು ನೋಡಿ ಬೆಳೆಯಲಿ. ಪ್ರವಾದಿ ಮೊಹಮ್ಮದರ ಬಗ್ಗೆ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳುವುದು, ಪ್ರವಾದಿ ಮೊಹಮ್ಮದರು ಮನೆಯಲ್ಲಿದ್ದರೆ ಮನೆಯಲ್ಲಿ ಸಂಭ್ರಮ, ಮನೆಯಲ್ಲಿ ಸಂತೋಷ, ಮನೆಯಲ್ಲಿ ಆಹ್ಲಾದ ಇರ್ತದೆ. ನಾವೆಲ್ಲ
ನಾವೆಲ್ಲ ಮನೆಗೆ ಹೋಗಿ ಮೊಬೈಲ್ನಲ್ಲಿ ಬಿದ್ದರೆ ನಾಳೆ ಮನೆಯಿಂದ ಹೊರಡುವ ತನಕ ಮೊಬೈಲ್ನಲ್ಲಿ ಬೀಳುವ ಅಪ್ಪಂದಿರು ಇದ್ದಾರೆ, ಅಮ್ಮಂದಿರು ಇದ್ದಾರೆ. ಮತ್ತೆ ಇಲ್ಲಿ ಮಕ್ಕಳು ಸರಿಯಾಗ್ತಾರೆ. 2 ಉದಾಹರಣೆ ಕೊಟ್ಟು ನಾನು ಮುಗಿಸ್ತಾ ಇದ್ದೇನೆ. ನಾವೆಲ್ಲ ಯಾವಾಗಲೂ ನೆನಪಿಸಬೇಕಾದ 2 ಉದಾಹರಣೆ. ಒಂದು, ಹಿಟ್ಲರ್. ಹಿಟ್ಲರ್ ಜಗತ್ತು ಕಂಡ ಅತ್ಯಂತ ಕ್ರೂರಿ. ಹಿಟ್ಲರನ್ನು ನೀವು ಕಲೀರಿ. ಹಿಟ್ಲರ್ ಸಣ್ಣ ಪ್ರಾಯದಲ್ಲಿ ಹಿಟ್ಲರ್ ಒಳ್ಳೆಯ ಆರ್ಟಿಸ್ಟ್ ಆಗಿದ್ದ. ಹಿಟ್ಲರ್ ಒಳ್ಳೆಯ ಆರ್ಟಿಸ್ಟ್ ಆಗಬೇಕು ಅಂತ ಕನಸು ಕಂಡಿದ್ದ. ಹಿಟ್ಲರ್ ಬಹಳ ಒಳ್ಳೆಯ ಹುಡುಗ ಆಗಿದ್ದ. ಆದರೆ ಹಿಟ್ಲರ್ ಯಾಕೆ ಜಗತ್ತು ಕಂಡ ಅತ್ಯಂತ ದೊಡ್ಡ ಕ್ರೂರಿ ಆಗ್ತಾನೆ? ಯಾಕೆಂದ್ರೆ ಹಿಟ್ಲರ್ನ ಅಪ್ಪ ಹಿಟ್ಲರ್ನೊಂದಿಗೆ ಬಹಳ ಕ್ರೂರವಾಗಿ ವರ್ತಿಸ್ತಾ ಇದ್ದ ಸಣ್ಣ ಪ್ರಾಯದಲ್ಲಿ. ಹಿಟ್ಲರ್ ಮಾಡಿದ ಆರ್ಟ್ಗಳನ್ನೆಲ್ಲ ಹರಿದು ಬಿಸಾಡ್ತಾ ಇದ್ದ ಅಪ್ಪ. ಹಿಟ್ಲರ್ಗೆ ನೈಕ್ಟೋಫೋಬಿಯಾದ ಸಮಸ್ಯೆ ಇತ್ತು. ಅಂದರೆ ಕತ್ತಲಂದ್ರೆ ಹಿಟ್ಲರಿಗೆ ಭಯ ಆಗ್ತಾ ಇತ್ತು. ಈ ಅಪ್ಪ ಏನು ಮಾಡ್ತಾ ಇದ್ದ ಅಂದ್ರೆ ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕ್ತಾ ಇದ್ದ ಹಿಟ್ಲರನ್ನು ಸಣ್ಣ ಪ್ರಾಯದಲ್ಲಿ. ಆದ್ದರಿಂದಲೇ ಒಳ್ಳೆಯ ಹುಡುಗನಾಗಿದ್ದ ಹಿಟ್ಲರ್, ಅವನ ಅಪ್ಪ ಒಬ್ಬ ಯಹೂದಿ, ಅವನ ಅಮ್ಮ ಯಹೂದಿ ಅಲ್ಲ. ಆದ್ದರಿಂದಲೇ ಸಣ್ಣ ಪ್ರಾಯದಲ್ಲಿ ಮನೆಯಲ್ಲಿ ಸಿಕ್ಕಿದ ಈ ವಾತಾವರಣದಿಂದಾಗಿ ಜಗತ್ತಿನ ಶ್ರೇಷ್ಠ ಕಲಾಗಾರನಾಗಬೇಕಾಗಿದ್ದ ಹಿಟ್ಲರ್ ಜಗತ್ತು ಕಂಡ ಅತ್ಯಂತ ದೊಡ್ಡ ಕ್ರೂರಿಯಾದ. ಅದಕ್ಕೆ ಕಾರಣ ಅವನ ಅಪ್ಪ, ಅವನ ಮನೆಯ ವಾತಾವರಣ. ನಾನು ಇನ್ನೊಂದು ಉದಾಹರಣೆ ಹೇಳ್ತೇನೆ. ಲಂಡನ್ನಲ್ಲಿ ಬೆಂಜಮಿನ್ ಅಂತ ಒಬ್ಬ ಹುಡುಗ ಇದ್ದ. ಸಣ್ಣ ಪ್ರಾಯದ ಹುಡುಗ, ಬಹಳ ತುಂಟ ಹುಡುಗ. ಒಂದು ದಿವಸ ಅವನ ಅಮ್ಮ ಈ ಹುಡುಗ ಮತ್ತವನ ಒಬ್ಬಳು ಸಣ್ಣ ತಂಗಿ ಇದ್ದಲ್ಲ ಹುಡುಗಿ, ಇವರನ್ನು ಇಬ್ಬರನ್ನು ಬಿಟ್ಟು ಅಮ್ಮ ಮಾರ್ಕೆಟಿಗೆ ಹೋಗಿದ್ದಾಳೆ. ಇದು ಕತೆ ಅಲ್ಲ, ಘಟನೆ ಇದು, ನಡೆದ ಘಟನೆ ಇದು. ಅವತ್ತೇನಾಗಿದೆ ಅಂದ್ರೆ ಅವನ ಮನೆಯ ಪೇಂಟಿಂಗಿನ ಕೆಲಸ ಎಲ್ಲ ಮುಗ್ದ ದಿವಸ. ಅದು ಇಡೀ ಮನೆಗೆ ಚೆನ್ನಾಗಿ ಪೇಂಟಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಿ ಈ ಪೇಂಟ್ ಮತ್ತು ಬ್ರಷ್ ಒಂದು ಮೂಲೆಯಲ್ಲಿ ಇಟ್ಟಿದ್ದಾನೆ. ಬಾಕಿ ಅದೊಂದು ಎಸೆಯಲಿಲ್ಲ, ಅಲ್ಲಿ ಬಾಕಿ ಇದೆ, ಮನೆಯಲ್ಲ ಮೂಲೆಯಲ್ಲಿ ಇದೆ. ಅಮ್ಮ ಏನು ಮಾಡಿದ್ದಾಳೆ, ಈ ತುಂಟ ಮಗ ಬೆಂಜಮಿನ್ ಮತ್ತು ಸಣ್ಣ ಹುಡುಗ ಮತ್ತು ಅವನ ತಂಗಿ ಅದಕ್ಕಿಂತ ಸಣ್ಣದು, ಇಬ್ಬರನ್ನು ಬಿಟ್ಟು ಮಾರ್ಕೆಟಿಗೆ ಹೋಗಿದ್ದಾನೆ. ಅಮ್ಮ ಮಾರ್ಕೆಟಿಗೆ ಹೋದ ಕೂಡಲೇ ಈ ಹುಡುಗ ಏನು ಮಾಡಿದ್ದಾನೆ, ಪೈಂಟ್ ಮತ್ತು ಬ್ರಷ್ ತೆಕ್ಕೊಂಡು ಏನೆಲ್ಲ ಗೋಡೆಯಲ್ಲಿ ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡಿದ್ದಾನೆ. ಮಕ್ಕಳು ಹಾಗೆಲ್ಲೋ, ಮಕ್ಕಳು ಗೋಡೆಯಲ್ಲಿ ಬರೆಯುವುದು, ಅಮ್ಮನಿಗೆ ಕೋಪ ಬರುವುದು, ಇದೆಲ್ಲ ನಿಮಗೆ ಗೊತ್ತಿದೆ. ಮನೆ ಹೊಸದಾಗಿ ಪೈಂಟ್ ಮಾಡಿದ ಮನೆಗೆ ಈ ಹುಡುಗ ಈ ಪೈಂಟ್ ಮತ್ತು ಬ್ರಷ್ ತೆಗೆದು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡಿದ್ದಾನೆ. ಅಂಬ ಬಂದು ನೋಡುವಾಗ ಹೊಸದಾಗಿ ಪೈಂಟ್ ಆದ ಮನೆಯನ್ನು ಮಗ ಎಲ್ಲ ಹಾಳು ಮಾಡಿಟ್ಟಿದ್ದಾನೆ. ಅಮ್ಮನಿಗೆ ವಿಪರೀತ ಕೋಪ ಬಂತು. ಅದರ ಜೊತೆಗೆ ಈ ಹುಡುಗ ಏನು ಮಾಡಿದ್ದಾನೆ ಅಂದ್ರೆ, ಈ ತನ್ನ ತಂಗಿ ಇದ್ದಾಳೆ, ಸಣ್ಣ ತಂಗಿ, ಅವಳು ಬಾಲ್ ಆಡುವ ಒಂದು ಚಿತ್ರವನ್ನು ಮಾಡಿದ್ದಾನೆ ಅವನದೇ ಒಂದು ಕಾನ್ಸೆಪ್ಟ್ನಲ್ಲಿ. ಈ ಅವನ ಸಿಸ್ಟರ್, ಈ ಸಣ್ಣ ತಂಗಿ ಒಂದು ಬಾಲಿಗೆ ಆಟ ಆಡುವ ರೀತಿಯಲ್ಲೂ ಒಂದು ಚಿತ್ರ ಮಾಡಿಟ್ಟಿದ್ದಾನೆ ಗೋಡೆಯಲ್ಲಿ. ಅಮ್ಮನಿಗೆ ಕೋಪವು ಬಂತು, ಇದನ್ನು ನೋಡಿ ಖುಷಿಯಾಯಿತು. ಅಮ್ಮ ಆ ಮಗನನ್ನು ಅಪ್ಪಿ ಹಿಡಿಯುತ್ತಾಳೆ, ಮುತ್ತು ಕೊಡ್ತಾಳೆ. ಅಮ್ಮ ಕೇಳಿದ್ರು, ಮಗನೇ ಯಾರು ಮಾಡಿದ್ದು ಮಗನೇ ಇದು ಅಂತ ಕೇಳ್ತಾಳೆ. ಬೆಂಜಮಿನ್ ಹೇಳಿದ, ಅಮ್ಮ ನಾನು ಮಾಡಿದ್ದು. ಹೌದಾ, ನೀನು ಆರ್ಟಿಸ್ಟಾ? ಹೌದು, ನಾನು ಕೆಲವೊಮ್ಮೆಲ್ಲ ಆರ್ಟ್ ಮಾಡ್ತೇನೆ ಶಾಲೆಯಲ್ಲಿ. ಆ ಹುಡುಗ ಯಾರಾದ ಅಂತ ನಿಮಗೆ ಗೊತ್ತಿದೆಯಾ? ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ, ಬೆಂಜಮಿನ್ ವೆಸ್ಟ್ ಅಂತ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ಆರ್ಟಿಸ್ಟ್ ಆಗ್ತಾನೆ ಆ ಹುಡುಗ. ಬೆಂಜಮಿನ್ ವೆಸ್ಟ್ ಅಂತ ನೀವು ಗೂಗಲ್ನಲ್ಲಿ ಹೊಡೆದು ನೋಡಿ. ಜಗತ್ತು ಕಂಡ ಶ್ರೇಷ್ಠ ಆರ್ಟಿಸ್ಟ್ ಅವ, ಕಲಾಗಾರ. ಬಯೋಗ್ರಫಿ ಬರೆದವ. ತನ್ನ ಆತ್ಮಚರಿತ್ರೆ ಬರೆಯುವಾಗ ಆತ್ಮಚರಿತ್ರೆಗೆ ಕೊಟ್ಟ ಟೈಟಲ್ ಏನೆಂದರೆ, ಅಮ್ಮ ಕೊಟ್ಟ ಮುತ್ತು ನನ್ನನ್ನು ಕಲಾಗಾರನನ್ನಾಗಿ ಮಾರ್ಪಡಿಸಿತು ಅಂತ ಆತನ ಆತ್ಮಚರಿತ್ರೆಗೆ ಟೈಟಲ್. ಹಿಟ್ಲರ್ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಬಯಸಿದ ಹುಡುಗ, ಅವನ ತಂದೆ ಅವನ ಮನೆಯಲ್ಲಿ ಸಿಕ್ಕಿದ ವಾತಾವರಣದಿಂದ ಜಗತ್ತು ಕಂಡ ಅತ್ಯಂತ ದೊಡ್ಡ ಕ್ರೂರಿಯಾದ. ಬೆಂಜಮಿನ್ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಬಯಸಿದ ಹುಡುಗ ಅಲ್ಲ, ಒಬ್ಬ ಸಾಮಾನ್ಯ ಚಿತ್ರ ಬರೆಯುವ. ಆದರೆ ಅಮ್ಮ ಕೊಟ್ಟ ಪ್ರೋತ್ಸಾಹ, ಅಮ್ಮನ ಅಪ್ಪುಗೆ, ಅದು ಬೆಂಜಮಿನ್ ಎಂಬ ಹುಡುಗನನ್ನು ಬೆಂಜಮಿನ್ ವೆಸ್ಟ್ ಎಂಬ ವಿಶ್ವವಿಖ್ಯಾತ ಚಿತ್ರಗಾರನನ್ನಾಗಿ ಮಾರ್ಪಡಿಸ್ತದೆ. ನಾನು ನನ್ನ ಪ್ರೀತಿಯ ಹೆತ್ತವರಲ್ಲ ಇಲ್ಲಿ ನಿಮ್ಮೊಂದಿಗೆ ಹೇಳ್ತಾ ಇರುವುದು, ನಮ್ಮ ಮಕ್ಕಳನ್ನು ಹಾಳು ಮಾಡುವುದು, ಒಳ್ಳೆಯದು ಮಾಡುವುದು ಎಲ್ಲ ನಾವೇ. ನಿಮಗೆ ಗೊತ್ತಿರಬೇಕು, ನಿಮ್ಮ ಉಪದೇಶ ಮಕ್ಕಳು ಕೇಳುವುದಿಲ್ಲ. ನೀವು ಅವರಿಗೆ ನಿರಂತರ ಉಪದೇಶ ಮಾಡುವುದು, ಜೋರು ಮಾಡುವುದು, ಇದರಿಂದ ಯಾವ ಪ್ರಯೋಜನವಿಲ್ಲ, ಪೆಟ್ಟು ಕೊಡುವುದು. ನಿಮ್ಮ ಅನುಭವ ಅವರಿಗೆ ಅಗತ್ಯ ಇದೆ. ಅವರಿಗೆ ಪ್ರೀತಿ ಮನೆಯಲ್ಲಿ ಅನುಭವ ಆಗಬೇಕು. ತಂದೆ ತಾಯಿ, ಅಣ್ಣ ತಮ್ಮಂದಿರು, ವೃದ್ಧರಾದ ಅವರ ತಂದೆ ತಾಯಿಯಂದಿರು, ಹೀಗೆ ಎಲ್ಲರ ಮಧ್ಯೆ ಇರುವ ಈ ಪ್ರೀತಿ, ಸಂತೋಷ, ಸಂಭ್ರಮ, ಇದು ಅನುಭವ ಮಕ್ಕಳಿಗಾಗುವುದಾದರೆ
ಆ ಮನೆಯಲ್ಲಿ ಬೆಳೆದು ಬರುವ ಮಕ್ಕಳು ಯಾವ ಕೆಟ್ಟ ಅಭ್ಯಾಸಗಳಿಗೂ ಬಲಿಯಾಗುವುದಿಲ್ಲ. ಅದರಿಂದ ಸಹೋದರ ಸಹೋದರರ ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ ಇವತ್ತಿನ ದಿನಗಳಲ್ಲಿ ಎಲ್ಲಾ ಕೆಡುಕುಗಳು, ಎಲ್ಲಾ ಪಿಶಾಚಿಗಳು ವ್ಯಾಪಕ ಆಗಿರುವ ಸಮಾಜದಲ್ಲಿ ತಂದೆಯಾಗಿ, ತಾಯಿಯಾಗಿ ನಮ್ಮಿಂದ ಒಳ್ಳೆಯ ಅನುಭವಗಳು ಸಿಗಬೇಕು ಮಕ್ಕಳಿಗೆ. ಬಹಳ ಒಳ್ಳೆಯ ಪ್ರೀತಿ ಸಿಗಬೇಕು ಮಕ್ಕಳಿಗೆ. ಆ ಪ್ರೀತಿ ಅನುಭವ ಆಗುವುದಾದರೆ, ಮನೆಯಲ್ಲಿ ಸಂತೋಷದ ಸಂಭ್ರಮದ ವಾತಾವರಣ ಮಕ್ಕಳಿಗೆ ಸಿಗ್ತದೆ ಎಂದಾದರೆ ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಬಹಳ ದೊಡ್ಡದು. ಆದ್ದರಿಂದ ನಮ್ಮ ಟೀನೇಜಿನ ಮಕ್ಕಳು ಬದುಕಿಗೆ, ನಾನು ಹೇಳಿದಲ್ಲ, ಒಮ್ಮೆ ನಿಮಗೆ ಕೆಟ್ಟ ಹೆಸರು ಬಂದರೆ ಮತ್ತೆ ಜೀವನ ಪರ್ಯಂತ ನೀವು ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನಾವೆಲ್ಲ ಒಳ್ಳೆಯವರಾಗಬೇಕು, ಕೆಟ್ಟ ಹೆಸರು ಬರಬಾರ್ದು. ನನಗೆ ಬದುಕಿನಲ್ಲಿ ಬಹಳ ದೊಡ್ಡ ದೊಡ್ಡ ಗುರಿಗಳನ್ನಿಟ್ಟುಕೊಂಡು ನಾವು ಮುಂದೆ ಸಾಗುವುದಾದರೆ ಖಂಡಿತ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಫ್ರೆಂಡ್ಸ್ಗಳ ಬಗ್ಗೆ ಬಹಳ ನಾವು ಕೇರ್ಫುಲ್ ಆಗಿರಬೇಕು. ಅದೇ ರೀತಿ ನಮ್ಮ ಹೆತ್ತವರು ಕೂಡ ಮಕ್ಕಳಿಗೆ ಒಳ್ಳೊಳ್ಳೆಯ ಅನುಭವಗಳು ಸಿಗುವಂತೆ ನಮ್ಮ ಮನೆಯ ವಾತಾವರಣವನ್ನು ಬದಲಿಸುವುದಾದರೆ ಖಂಡಿತ ನಾಳೆಯ ಸಮಾಜ ಒಳ್ಳೆಯ ಸಮಾಜ ಆಗ್ಬೋದು. ಇಲ್ಲ ಎಂದಾದರೆ ಅತ್ಯಂತ ಕೆಟ್ಟ, ಮಾರಕವಾದ, ನಿಮ್ಮ ಕಣ್ಣೀರಿಗೆ ಕಾರಣ ಆಗುವ ಒಂದು ತಲೆಮಾರು ಬೆಳೆಯಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲ ಬಹಳ ಜಾಗರೂಕತೆಯಿಂದ ವರ್ತಿಸೋಣ ಎಂಬ ವಿನಂತಿಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಬಹಳ ಸೊಗಸಾದಂತಹ, ಅಂದರೆ ಮನ ಮುಟ್ಟುವಂತಹ ಮಾತುಗಳನ್ನು ನೀವು ಕೇಳಿದ್ರಿ. ನಾವೆಲ್ಲ ಹೇಗೆ ಬದಲಾಗುತ್ತೇವೆ, ನಮ್ಮ ವ್ಯಕ್ತಿತ್ವ ಹೇಗಿರ್ತದೆ, ಸ್ನೇಹಿತರೊಂದಿಗೆ ಕರಗಿ ಹೋಗುವ ವ್ಯಕ್ತಿತ್ವ ನಮ್ಮದಾಗಬಾರದು, ಬದಲಾಗಿ ನಮ್ಮ ವ್ಯಕ್ತಿತ್ವದಿಂದ ನಮ್ಮ ಸ್ನೇಹಿತರೇ ಬದಲಾಗಬೇಕು ಎನ್ನುವಂತಹ ಒಂದು ತಾರ್ಕಿಕವಾದ ಮಾತುಗಳು, ನಮ್ಮ ತಂದೆ ತಾಯಿಯವರ ಪ್ರೋತ್ಸಾಹ ನಮ್ಮನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎನ್ನುವಂತಹ ಬೆಂಜಮಿನ್ ವೆಸ್ಟ್ರ ಕಥೆಯನ್ನು ಹೇಳುವ ಮೂಲಕವಾಗಿ ನಿಮಗೆ ಹೇಳಿದರು. ಥಾಮಸ್ ಆಲ್ವಾ ಎಡಿಸನ್ನ ಕಥೆಯೂ ಇದೇ ರೀತಿಯಾಗಿದೆ. ಸಂದರ್ಭ ಬಿದ್ದರೆ ಮತ್ತೆ ನಾನು ಮುಂದೆ ಹೇಳ್ತೇನೆ. ನಾವೆಲ್ಲರೂ ನಮ್ಮ ಕನಸನ್ನು, ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ, ಯಾವಾಗಲೂ ಕನಸು ದೊಡ್ಡದು ಕಾಣಬೇಕು, ಗುರಿ ಮುಟ್ಟುತ್ತೇವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಗುರಿ ಮುಟ್ಟುವ ಪ್ರಯತ್ನ ನಮ್ಮದಾಗಬೇಕಂತಹ ಕನಸು ಇರಲಿ. ಹೆತ್ತವರು ಕೂಡ ಮಕ್ಕಳ ಬಗ್ಗೆ ಪ್ರೀತಿಯ ಆ ಒಂದು ವಾತಾವರಣದಲ್ಲಿ ಮಕ್ಕಳನ್ನು ಬೆಳೆಸುವಂತಾಗಲಿ ಅಂತ ಹೇಳಿಕೊಳ್ತಾ, ಇದೀಗ ಸದ್ಭಾವನಾ ವೇದಿಕೆ ತನ್ನ ಕಾರ್ಯಕ್ರಮ ಮತ್ತು ಮಾದಕ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಒಂದು ಸಣ್ಣ ಒಂದು ಕರಪತ್ರವನ್ನು ಮಾಡಿದೆ. ಆ ಕರಪತ್ರ ಈಗ ವೇದಿಕೆಯಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಆ ಬಿಡುಗಡೆ ಆದ ನಂತರ ಅದನ್ನು ನಿಮಗೆ ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯ ಬಂಧುಗಳು ನಿಮಗೆ ಹಂಚಲಿಕ್ಕಿದ್ದಾರೆ. ಇದೀಗ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರು, ಗಣ್ಯ ಅತಿಥಿಗಳು ಒಟ್ಟು ಸೇರಿ ಆ ಕರಪತ್ರವನ್ನು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ರವಿಚಂದ್ರ ಕಾರ್ಕಾಳ. ಮೊಹಮ್ಮದ್ ಕುನ್ನಿ ಸರ್ ಇದ್ದು ಮಾತು ಕೇಳ್ತಾ ನನಗೆ ಏನು ಅನಿಸ್ತಿತ್ತಂದರೆ ಎಲ್ಲೋ ಬೇರೆ ಒಂದು ಲೋಕಕ್ಕೆ ಟ್ರಾನ್ಸ್ಫರ್ ಆದ ಹಾಗೆ ಅನಿಸ್ತಿತ್ತು. ಅವರಷ್ಟು ದೊಡ್ಡ ಒರೇಟರೇ ನಾನಲ್ಲ. ನನಗೆ ಕನ್ನಡದಲ್ಲಿ ಭಾಷಣ ಮಾಡೋದಂದರೆ ಸ್ವಲ್ಪ ಕಷ್ಟನೇ. ಅವರು ನಿರರ್ಗಳವಾಗಿ ಭಾಷಣ ಮಾಡಿದ್ದಾರೆ. ಸೊ ನನ್ನ ಕೆಲಸ ಎಷ್ಟೋ ಈಸಿ ಮಾಡಿದ್ದಾರೆ. ತುಂಬ ಒಳ್ಳೆ ಪಾಯಿಂಟ್ಸ್ ಹೇಳಿದರು. ಕೆಲವೊಮ್ಮೆ ನಾವು ಮಾದಕ ದ್ರವ್ಯಗಳ ಬಗ್ಗೆ ಮಾತಾಡುವಾಗ ಏನಾಗ್ಬಿಡುತ್ತಂದರೆ ಬರೀ ಡ್ರಗ್ಸು ಅಂತೇಳಿ ಅದರಲ್ಲೇ ಮುಳುಗಿ ಹೋಗ್ತೀವಿ. ಬಟ್ ಈ ಡ್ರಗ್ಸ್ಗಳು ಬಂದಿರೋದು ಯಾಕೆ? ಯಾವಾಗ ನಮ್ಮ ಕುಟುಂಬದಲ್ಲಿ ಪ್ರೀತಿ ಇಲ್ಲದೆ ಆಗಿ ಹೋಗ್ಬಿಡುತ್ತೆ, ಯಾವಾಗ ಒಂದು ಶಾಂತಿಯ ಒಂದು ಸೆಕ್ಯೂರಿಟಿ ಅಂದರೆ ಒಂದು ಸೇಫ್ಟಿ, ಏನು ಮಕ್ಕಳಿಗೆ ಒಂದು ಸೇಫ್ ಅನಿಸ್ಬೇಕು ಮನೆಯಲ್ಲಿ, ಆ ವಾತಾವರಣ ಇಲ್ಲದೆ ಇರುವಾಗ ಈ ಡ್ರಗ್ಸಿನ ಪ್ರಾಬ್ಲಮ್ಗಳು ಮನೆಯ ಒಳಗಡೆ ಹಾಗೆ ಸಮಾಜದೊಳಗಡೆ ಅವುಗಳ ಜಾಗ ಮಾಡ್ಕೊಂಡು ಬಿಡ್ತವೆ, ಅವುಗಳ ಬೇರೂರಿ ಬಿಡ್ತವೆ. ಅದನ್ನು ಬಹಳ ಸುಂದರವಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರ ಕಥೆಗಳೆಲ್ಲ ತುಂಬ ನನಗನ್ಸ್ದಾಗೆ ನಾನು ಇನ್ನು ಮುಂದೆ ಭಾಷಣ ಏನಾದರೂ ಮಾಡುವಾಗ ಅದನ್ನು ಯೂಸ್ ಮಾಡ್ಬೋದು, ಅಷ್ಟು ಸುಂದರವಾಗಿತ್ತು ಅವ್ರ ಕಥೆಗಳು. ಥ್ಯಾಂಕ್ ಯು ಸರ್. ಸೊ ನಾನು ಏನು ಫೋಕಸ್ ಮಾಡ್ತೇನೆ ಅಂದರೆ, ಈ ಮಾದಕ ದ್ರವ್ಯಗಳಂದರೆ ಏನು, ಈ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗೋದಂದರೆ ಎಂತ, ಅದು ಯಾಕೆ ಹಾಗೆ ವ್ಯಕ್ತಿಗಳು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಮತ್ತು ಏನು ಕಾರಣಗಳಿಗಾಗಿ ಯುವಕರು ಇದಕ್ಕೆ ಇದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಇದಕ್ಕೆ ಬಲಿ ಯಾಕೆ ಆಗ್ತಾರೆ, ಹಾಗೂ ನಾವು ಏನು ಮಾಡಿದ್ರೆ ನಾವು ಈ ಮಾದಕ ದ್ರವ್ಯಗಳ ವ್ಯಸನದಿಂದ ದೂರ ಇರ್ಬೋದು, ಮತ್ತು ಯಾರು ಇದಕ್ಕೆ ಆಲ್ರೆಡಿ ಅಡಿಕ್ಟ್ ಆಗಿದ್ದಾರೆ ಅವ್ರು ಇದರಿಂದ ಹೊರಗಡೆ ಬರ್ಬೋದು ಹೇಗೆ,
ಈ ವಿಷಯಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಒಂದೇನಂದ್ರೆ ಮಾದಕ ದ್ರವ್ಯ ಅನ್ನುವ ಒಂದು ಪದ, ಡ್ರಗ್ಸ್ ಅಂದ್ರೆ ನೀವೆಲ್ಲ ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಯಾರಾದರೂ ಹೇಳ್ಬೋದಾ? ಕೆಲವು ಡ್ರಗ್ಸ್ಗಳ ಹೆಸರು ಹೇಳ್ಬೋದಾ? ಯಾವ ಡ್ರಗ್ಸ್ ನೀವು ಹೆಸರು ಕೇಳಿದ್ದೀರಿ? ಏನ್ ಹೇಳಿ, ಜೋರಾಗಿ ಹೇಳಿ. ಗೊತ್ತಿಲ್ವಾ? ಕೇಳಿಸ್ಲಿಲ್ಲ, ಸಾರಿ. ಓಕೆ, ನನಗನ್ಸ್ದಾಗೆ ಸಾಮಾನ್ಯವಾಗಿ ಕಾಣುವಂಥ ಡ್ರಗ್ಸ್ಗಳು ಯಾವುದೆಲ್ಲ? ಒಂದು ಸಿಗರೇಟು, ತಂಬಾಕು ಅಲ್ವಾ? ಕೆಲವೊಮ್ಮೆ ಅದು ಎಷ್ಟು ಜನರು ಉಪಯೋಗ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸುತ್ತಮುತ್ತಲು, ನಾವು ಅದು ಕೂಡ ಒಂದು ಡ್ರಗ್ ಅಂತ ಹೇಳಿ ಮರೆತು ಬಿಡ್ತೀವಿ. ಸಿಗರೇಟು ಮತ್ತೆ ತಂಬಾಕು ಕೂಡ ಒಂದು ತುಂಬಾ ಹಾನಿಕಾರಕವಾದ ಮಾದಕ ದ್ರವ್ಯ. ನಿಮಗೆ ಗೊತ್ತಿದೆಯೋ ಇಲ್ವೋ? ಕೊಕೇನ್ ಅಂತ ಕೇಳಿದ್ದೀರಾ? ತುಂಬಾ ಹಾರ್ಡ್ ಡ್ರಗ್ ಅಂತ ಹೇಳಿ ಲೆಕ್ಕ, ಆಯ್ತಾ? ಕೊಕೇನ್ ಅಂದ್ರೆ ಈ ಕೊಕೇನ್ ಯೂಸ್ ಮಾಡೋರೆಲ್ಲ ಹಾಳಾಗಿ ಹೋಗ್ತಾರೆ ಅಂತ ಹೇಳಿ ನಾವು ಅನ್ಕೋತೀವಿ. ಬಟ್ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ನಿಕೋಟೀನ್ ಅಥವಾ ಸಿಗರೇಟು ಮತ್ತೆ ತಂಬಾಕು ಅಲ್ಲಿರುವ ನಿಕೋಟೀನ್ ಎನ್ನುವ ಏನು ರಾಸಾಯನಿಕ ಪದಾರ್ಥ ಇದೆ, ಅದು ಕೊಕೇನ್ ಅಷ್ಟೇ ಅಡಿಕ್ಟಿವ್. ಅದಕ್ಕೆ ಎಷ್ಟೋ ಜನ ಸಿಗರೇಟ್ ಸೇದುವವರು, ತಂಬಾಕು ಉಪಯೋಗ ಮಾಡೋರು ನೋಡಿ ಎಷ್ಟು ಕಷ್ಟಪಡ್ತಾರೆ ಬಿಡ್ಲಿಕ್ಕೆ. ಬಿಡ್ತಾರೆ, ಮತ್ತೊಂದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಶುರು ಮಾಡ್ತಾರೆ. ಸೊ ಮಾರ್ಕ್ ಟ್ವೇನ್ ಅನ್ನೋ ಒಬ್ಬ ಏನು ಲೇಖಕ ಹೇಳಿದಾನೆ, ಸಿಗರೇಟ್ ಬಿಡೋದು ಬಹಳ ಸುಲಭ, ನಾನು ನನ್ನ ಜೀವನದಲ್ಲಿ ಬೇಕಾದಷ್ಟು ಸತಿ ಬಿಟ್ಟಿದ್ದೀನಿ ಅದನ್ನ ಅಂತ. ಅರ್ಥ ಆಯ್ತಾ ಎಲ್ರಿಗೂ? ಅಂದ್ರೆ ಬಿಡ್ತಾನೆ ಮತ್ತೆ ಶುರು ಮಾಡ್ತಾನೆ ಅಂತ, ಮತ್ತೆ ಏನೋ ಒಂದು ಮನ್ಸಿಗೆ ಬರುತ್ತೆ ಬಿಡೋಣ ಅಂತ ಮತ್ತೆ ಶುರು ಮಾಡ್ತಾನೆ, ಅಷ್ಟು ಕಷ್ಟ. ಸೊ ಸಾಮಾನ್ಯವಾಗಿ ಕಾಣುವಂಥ ತಂಬಾಕು ಮತ್ತೆ ಸಿಗರೇಟು ಕೂಡ ಒಂದು ಬಹಳ ಹಾನಿಕಾರಕವಾದ ಮಾದಕ ದ್ರವ್ಯ, ಅದೆಲ್ಲ ನೀವು ತಿಳ್ಕೊಳ್ಬೇಕು. ಇನ್ನು ಕೆಲವು ಯಾವ ಮಾದಕ ದ್ರವ್ಯಗಳು? ಒಂದು ಮದ್ಯಪಾನ, ಆಲ್ಕೋಹಾಲ್ ಅಲ್ವಾ, ಮತ್ತೆ ಗಾಂಜಾ, ಮತ್ತೆ ಬೇರೆ ಹಲವಾರು ಹಾರ್ಡ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಹೆರಾಯಿನ್ ಆಗಿರಲಿ, MDMA ಅನ್ನೋವಂಥದ್ದು ಅಥವಾ ಎಕ್ಸ್ಟಸಿ ಅನ್ನೋವಂಥದ್ದು ತುಂಬಾ ಈಗ ಏನು ಹೇಳಿ ನಮ್ಮ ಮಂಗಳೂರಲ್ಲಿ ಕಾಣಿಸ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಇತ್ತೋ ಇಲ್ವೋ, ಈಗ ರೀಸೆಂಟ್ಲಿ ಆ MDMA ಅನ್ನುವ ಡ್ರಗ್ಸ್ ಕೂಡ ಬರ್ತಾ ಉಂಟು. ಇದಲ್ಲದೆ ಇನ್ನು ತುಂಬಾ ರೀತಿಯ ನಿದ್ರೆ ಮಾತ್ರೆಗಳು ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಗ್ಲೂ, ಕೆಲವರು ಪೆಟ್ರೋಲ್, ಇಂಥದ್ದು ಏನು ಹೇಳಿ ಸರ್? ಅದೇ. ಸೊ ಹಲವಾರು ಮಾದಕ ದ್ರವ್ಯಗಳು ಏನು ಹೇಳಿ ಈಗ ಅವೈಲೇಬಲ್ ಇದೆ. ಎಷ್ಟು ಈಸಿ ಅಂದ್ರೆ ನೀವು ಜಸ್ಟ್ ಯಾವ ಕಾಲೇಜ್ ಹೊರಗಡೆ ಹೋದ್ರೆ ಸಿಗುವಷ್ಟು ಆಕ್ಸೆಸಿಬಲ್ ಆಗ್ಬಿಟ್ಟಿದೆ, ಅಷ್ಟು ಈಸಿಯಾಗಿ ಸಿಗಲಿಕ್ಕೆ ಶುರು ಆಗಿದೆ. ಸೊ ಈ ಡ್ರಗ್ಸ್ಗಳು, ಎಲ್ಲ ಡ್ರಗ್ಸ್ಗಳಿಗೆ ಕಾಮನ್ ಇರುವಂತಹ ವಿಷಯ, ಸಾಮಾನ್ಯವಾಗಿರುವಂತಹ ವಿಷಯ ಏನಂದ್ರೆ, ಈ ಎಲ್ಲ ಡ್ರಗ್ಸ್ಗಳು ಕೂಡ ನಮ್ಮ ಯೋಚನೆ ಮಾಡುವ ರೀತಿ, ನಾವು ನಮ್ಮ ಭಾವನೆಗಳೇನಿದೆ ಅಲ್ಲ, ನಮ್ಮ ಫೀಲಿಂಗ್ಸ್ ಒಂದದು, ಇನ್ನೊಂದು ನಮ್ಮ ಪಂಚೇಂದ್ರಿಯಗಳಿಂದ ನಾವು ಜಗತ್ತನ್ನ ಯಾವ ರೀತಿ ಅನುಭವಿಸ್ತೀವಿ ಇದರ ಮೇಲೆ ಪರಿಣಾಮ ಬೀರುವಂತಹ ವಸ್ತುಗಳು ಎಲ್ಲ ಮಾದಕ ದ್ರವ್ಯಗಳು ಕೂಡ. ಅದು ತಂಬಾಕೆ ಇರಲಿ, ಅದು ಗಾಂಜಾನೇ ಇರಲಿ, ಅದು ಹೆರಾಯಿನೇ ಇರಲಿ, MDMAನೇ ಇರಲಿ, ಯಾವುದೇ ಇರಲಿ, ಈ ಎಲ್ಲ ಮಾದಕ ದ್ರವ್ಯಗಳು ಏನು ಮಾಡ್ತವಂದ್ರೆ ಮನುಷ್ಯ ಯೋಚನೆ ಮಾಡುವ ರೀತಿ, ಅವನ ಭಾವನೆಗಳು ಮತ್ತು ಅವನು ಏನು ಹೇಳಿ ಯಾವ ರೀತಿ ವರ್ತಿಸ್ತಾನೆ, ಮತ್ತೆ ಅವನು ಜಗತ್ತನ್ನ ಅವನ ಪಂಚೇಂದ್ರಿಯಗಳಿಂದ, ಅವನ 5 ಸೆನ್ಸಸ್, ನಾನು ನೋಡೋದು ಏನು ಕಣ್ಣಿಗೆ ಕಾಣಿಸ್ತದೆ, ಏನು ಕೇಳಿಸ್ತದೆ, ಏನು ಸ್ಮೆಲ್ಗಳುಂಟು, ಈ ಪಂಚೇಂದ್ರಿಯಗಳಿಂದ ನಾವು ಜಗತ್ತನ್ನ ಯಾವ ರೀತಿ ಅನುಭವ ಮಾಡ್ತಿದೀವಿ, ಇದನ್ನ ಏನು ಮಾಡ್ತವೆ, ಟ್ವಿಸ್ಟ್ ಮಾಡ್ತವೆ ಈ ಡ್ರಗ್ಸ್ಗಳು. ಒಂದಲ್ಲ ಒಂದು ರೀತಿಯಲ್ಲಿ ಆ ಒಂದೊಂದು ಡ್ರಗ್ ಕೂಡ ಒಂದೊಂದು ರೀತಿಯಲ್ಲಿ ಈ 3-4 ವಿಷಯಗಳ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ. ಸೊ ಯಾಕೆ ಒಬ್ಬ ವ್ಯಕ್ತಿ ಈ ಮಾದಕ ದ್ರವ್ಯಗಳನ್ನು ಉಪಯೋಗ ಮಾಡಕ್ಕೆ ಶುರು ಮಾಡಿದವನು ಯಾಕೆ ಇದನ್ನು ಮತ್ತೆ ಮತ್ತೆ ಉಪಯೋಗ ಮಾಡ್ತಾ ಹೋಗ್ತಾನೆ? ಯಾಕೆ ಅಂದ್ರೆ ಈ ಎಲ್ಲ ಮಾದಕ ದ್ರವ್ಯಗಳು ಕೂಡ ಸೇವಿಸಿದ ಕೆಲವು ಸೆಕೆಂಡುಗಳಲ್ಲಿ ಅಥವಾ ಕೆಲವು ನಿಮಿಷಗಳಲ್ಲಿ ಮನುಷ್ಯನಿಗೆ ಏನು ಹೇಳಿ ಒಂದು ಪ್ಲೆಷರ್ ಅಥವಾ ಖುಷಿಯ ಅನುಭವ ತಂದು ಕೊಡ್ತವೆ. ಸೊ ಈ ಖುಷಿಯ ಅನುಭವ ನನಗೆ ಮತ್ತೆ ಬೇಕು ಅಂತ ಹೇಳಿ ವ್ಯಕ್ತಿ ಡ್ರಗ್ಸ್ಗಳ ಹಿಂದೆ ಓಡಕ್ ಶುರು ಮಾಡ್ತಾನೆ, ಆಯ್ತಾ? ಬಟ್ ಮೊಹಮ್ಮದ್ ಕುನ್ನಿ ಸರ್ ಹೇಗೆ ಹೇಳಿದ್ರು ನೋಡಿ, ಆ ಖುಷಿ ಏನು ಹೇಳಿ ಬರೀ ಕ್ಷಣಿಕ ಮಾತ್ರ. ನಾನೊಂದು ಕತೆ ಹೇಳ್ತೇನೆ. ರೀಸೆಂಟ್ ಆಗಿ ನನ್ನೊಬ್ರು ಪೇಷಂಟ್ ಹೇಳಿರೋ ಕತೆ. ಆ ಪೇಷಂಟು ಡಿಪ್ರೆಷನ್ ಆಗಿತ್ತು ಅವರಿಗೆ, ಖಿನ್ನತೆ ಅಂದ್ರೆ ಗೊತ್ತಲ್ಲ, ತುಂಬಾ ಮನಸ್ಸಿಗೆ ಬೇಜಾರಾಗುವಂಥದ್ದು. ಒಂದು 2-3 ತಿಂಗಳ ಹಿಂದೆ ಅವರಿಗೆ ತುಂಬಾ ಖಿನ್ನತೆ ಆಗಿ, ಎಲ್ಲಿವರೆಗೆ ಖಿನ್ನತೆ ಹೋಗಿತ್ತಂದ್ರೆ ನನ್ನ ಟ್ರೀಟ್ಮೆಂಟ್ ಅಲ್ಲಿ ಇರುವಾಗ ಕೂಡ ಆ ವ್ಯಕ್ತಿ ಏನು ಮಾಡ್ದಂದ್ರೆ ಒಂದು ದಿನ
ಅವನನ್ನು ಅವನು ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಳ್ಬೇಕಂತ ಹೇಳಿ ಹಗ್ಗ ಕೂಡ ಹಾಕ್ಕೊಂಡ. ಪುಣ್ಯಕ್ಕೆ ಅದು ಹಗ್ಗ ಏನು ಹೇಳಿ ಕಟ್ಟಾಗೋಯ್ತು. ಹಗ್ಗ ಕಟ್ಟಾಗೋಗಿ ಉಳ್ಕೊಂಡ. ಆಯ್ತಾ? ಆ ಟೈಮಲ್ಲಿ ಅವನಿಗೆ ಅನಿಸ್ತಂತೆ, ಈ ಹಗ್ಗ ಕೂಡ ಇಷ್ಟು ಗಟ್ಟಿ ಹಗ್ಗ ಕೂಡ ಕಟ್ಟಾಗಿ ನಾನು ಕೆಳಗೆ ಬಿದ್ದಿದ್ದೇನೆ ಅಂದರೆ ದೇವರು ನನಗೇನೋ ಒಂದು ಜೀವನದಲ್ಲಿ ಏನೋ ಒಂದು ಮೆಸೇಜ್ ಕೊಡ್ತಿದ್ದಾನೆ ಇಲ್ಲಿ ನನಗೆ. ನಾನು ಸಾಯುವುದು ನನ್ನ ಜೀವನದ ಉದ್ದೇಶ ಅಲ್ಲ, ನಾನು ಏನೋ ಮಾಡ್ಲಿಕ್ಕೆ ಇರಬಹುದು ಅಂಥೇಳಿ ಅವನು ಉಳ್ಕೊಂಡ. ಆ ವ್ಯಕ್ತಿ ಅವನೊಂದು ಸುಂದರವಾದ ಕಥೆ ಹೇಳ್ದ. ಅವನೇನೋ ಯಾವುದೋ ಒಂದು ಶಾಪಿಗೆ ಹೋಗಿದ್ನಂತೆ. ಆ ಶಾಪಿಗೆ ಹೋದರೆ ಅಲ್ಲೊಬ್ಬ ಟೀನೇಜ್ ಹುಡುಗ, ಅಂದರೆ ಒಂದು 18-19 ವಯಸ್ಸಿದ ಒಬ್ಬ ಟೀನೇಜ್ ಹುಡುಗ ಇದ್ನಂತೆ. ಕೈ ತುಂಬ ಸಿಗರೇಟಿಂದ ಸುಟ್ಕೊಂಡಿದ್ದು ಮಾರ್ಕ್ ಕಾಣಿಸ್ತಿತ್ತಂತೆ, ಕೈ ಕಟ್ಟು ಮಾಡ್ಕೊಂಡಿದ್ದು ಕಾಣಿಸ್ತಾ ಇತ್ತಂತೆ, ಕಲೆಗಳು ಕೈ ತುಂಬ. ಅವನು ಮಾರಾಟ ಮಾಡ್ತಾ ಇದ್ದ ಮಾತ್ರ ಅಂಗಡಿಯಲ್ಲಿ. ಆಯ್ತಾ? ಸೊ ಈ ನಮ್ಮ ಪೇಷಂಟು ಅವನು ಕೂಡ ಒಬ್ಬ 20-25 ವಯಸ್ಸು ಒಳಗಡೆ ಇರುವ ವ್ಯಕ್ತಿ. ಅವನು ಹೋಗಿ ಆ ಹುಡುಗನ್ ನೋಡ್ತಾನೆ, ಆ ಕೈ ಮೇಲಿರುವ ಕಟ್ ಮಾರ್ಕ್ಸು, ಸಿಗರೇಟ್ ಸುಟ್ಕೊಂಡಿರೋ ಮಾರ್ಕ್ಸ್ ನೋಡ್ತಾನೆ. ನೋಡಿ ಅವನಿಗೆ ಅನ್ಸ್ತಂತೆ, ಅಯ್ಯೋ ಇವನು ಕೂಡ ನನ್ನ ಥರನೇ ಏನೋ ಒಂದು ಕಷ್ಟ ಅನುಭವಿಸ್ತಿರೋ ಒಬ್ಬ ವ್ಯಕ್ತಿ ಅಂತ ಹೇಳಿ. ಅವನೇನ್ ಮಾಡಿದಂತೆ, ಅಪ್ಪ ಅಮ್ಮ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಂಗಡಿಯಲ್ಲಿ. ಇವ ಸೀದಾ ಹೊರಗಡೆ ಹೋದ. ಹೊರಗಡೆ ಹೋಗಿ ಒಂದು ಚಂದದ 500 ರೂಪಾಯಿ ಖರ್ಚು ಮಾಡಿ ಒಂದು ಡೈರಿ ತೊಗೊಂಬಂದಂತೆ. ಡೈರಿ ತೊಗೊಂಬಂದು, ನಾನು ನಮ್ಮ ಪೇಷಂಟ್ಗೆ ಏನು ಹೇಳ್ಕೊಟ್ಟಿದ್ದೀನಲ್ಲ, ಡೈರಿಯಲ್ಲಿ ಎಲ್ಲ ಬರೀ ನಿನ್ನ ಯೋಚನೆಗಳನ್ನು ಬದಲು ಮಾಡಿದ್ರೆ ನೀ ಡಿಪ್ರೆಷನಿಂದ ಹೊರಗೆ ಬರ್ಬೋದು ಅಂತ ನಾನೇನು ಡಾಕ್ಟರ್ ಆಗಿ ನನ್ನ ಪೇಷಂಟಿಗೆ ಕತೆ ಹೇಳಿದ್ದೆ, ಪಾಠ ಹೇಳಿದ್ದೆ. ಆ ಡೈರಿ ತೊಗೊಂಬಂದು ಅವನನ್ನು ಸೈಡಿಗೆ ಕರ್ಕೊಂಡು ಬಂದಂತೆ. ಸೈಡಿಗೆ ಕರ್ಕೊಂಡ್ಬಂದು ಬುಕ್ ಕೊಟ್ಟನಂತೆ. 500 ರೂಪಾಯಿ ಡೈರಿ. ಯಾರು ಮಾಡ್ತಾರೆ ಹೇಳಿ? 500 ರೂಪಾಯಿ ಯಾರು ಖರ್ಚು ಮಾಡೋದಿಲ್ಲ, 1 ಪೈಸಾ ಖರ್ಚು ಮಾಡೋದಿಲ್ಲ ಈಗಿನ ಕಾಲದಲ್ಲಿ ಜನರು. 500 ರೂಪಾಯಿ ಕೊಟ್ಬಿಟ್ಟು, ಅವನೇನು ದೊಡ್ಡ ದುಡ್ಡಿರೋ ಮನುಷ್ಯ ಅಲ್ಲ, ಅವನು ಪಾಪ ಈಗ ಜಸ್ಟ್ ಕೆಲಸ ಮಾಡ್ತಾ ಇರೋದು. ಒಂದು ಸುಂದರವಾದ ಡೈರಿ ಕೊಟ್ಟು ಹೇಳಿದ್ನಂತೆ, ನೋಡು ನಾನು ಇದೇ ಥರ ಕಷ್ಟದಲ್ಲಿದ್ದವನು, ಹಗ್ಗ ಹಾಕೊಳಕ್ ಹೋಗಿ ನನ್ನ ಕುತ್ತಿಗೆಯಲ್ಲಿ ಮಾರ್ಕ್ ಉಂಟು ನೋಡಿಲ್ಲಿ, ನಾನು ಬಚಾವಾಗಿದ್ದೀನಿ. ನಿನ್ನ ಕೈಯಲ್ಲಿ ಇದೆಲ್ಲ ಮಾರ್ಕ್ಗಳು ಕಾಣ್ತಾ ಉಂಟು, ನೀನು ಎಷ್ಟು ನೋವಲ್ಲಿದೆಯಾ ಅಂತ ನನಗೆ ಅರ್ಥ ಆಗುತ್ತೆ. ಬಟ್ ನೀನು ಕೂಡ ಇದರಿಂದ ಹೊರಗೆ ಬರ್ಬೋದು. ಈ ಡೈರಿಯಲ್ಲಿ ಬರೀ ನಿನ್ನ ಮನಸ್ಸಲ್ಲಿ ಏನಿದೆ, ನಿನ್ನ ಮನಸ್ಸಲ್ಲಿರೋ ನೋವುಗಳು, ನಿನಗೇನು ಕಷ್ಟ ಆಗ್ತಿದೆ, ಇದನ್ನು ಬರೀ ಆ ಬರೆದು ಯಾರ ಹತ್ರ ಆದರೂ ಹೇಳ್ದಂಗೆ ಆಗುತ್ತೆ. ಬರೆದ್ರೆ ಎಲ್ಲಿ ಪೇಪರಲ್ಲಿ ಬರೆದ್ರೆ ನೀನು ಯಾರಿಗೋ ಹೇಳ್ಕೊಂಡಂಗೆ ಆಗುತ್ತೆ. ನಿಂಗೆ ಯಾರಿಗೋ ಹೇಳ್ಕೊಳಕ್ಕೆ ಆಗ್ತಿರ್ಲಿಕ್ಕಿಲ್ಲ, ಇದರಿಂದ ನೀನು ಬದಲಾಗ್ತೀಯ ಅಂತೇಳಿ ಹೇಳಿದ್ನಂತೆ. ಆಗ ಅವ್ರ ಅಪ್ಪ ಅಮ್ಮ ಬಂದು ಕೇಳಿದ್ರಂತೆ, ಎಂತ ಮಾಡ್ತಿದ್ಯಾ, 500 ರೂಪಾಯಿ ಡೈರಿ ಯಾಕೆ ಕೊಟ್ಟಿ ಅಂತ ಹೇಳಿ. ಆಗ ಅವನು ಹೇಳಿದ್ನಂತೆ, ನೋಡಮ್ಮ, ನಾನು ಎಷ್ಟೋ ಸತಿ 1000 ರೂಪಾಯಿ, ಒಂದು 500 ರೂಪಾಯಿ ಬಿಯರ್ ಖರ್ಚು ಮಾಡೋಕ್ಕೆ ಯೋಚನೆ ಮಾಡಿಲ್ಲ, ಬಿಯರ್ ಕುಡಿಯೋಕ್ಕೆ. ದೊಡ್ಡ ಹೋಟ್ಲ್ ಹೋಗಿ 1000 ರೂಪಾಯಿ ತಿನ್ನೋಕ್ಕೆ ಯೋಚನೆ ಮಾಡಿಲ್ಲ ನಾನು ಕಾಲೇಜಲ್ಲಿರುವಾಗ. ಅದೆಲ್ಲ ಅವತ್ತಿನ ದಿನ ಮರ್ತು ಹೋಯ್ತು. ಅವ್ರು ಹೇಳಿದಾಗೆ ಅವತ್ತಿನ ದಿನ ನನಗದು ಮರ್ತು ಹೋಯ್ತು. ಇದು ನಾನು ಇವತ್ತೇನು ಅವನಿಗೆ ಕೊಟ್ಟಿದ್ದೀನಲ್ಲ, ಅವನು ನನಗೆ ಜನ್ಮ ಇಡೀ ನೆನ್ಪಿಟ್ಕೊಳ್ತಾನೆ, ಅದು ನನಗೆ ಶಾಶ್ವತವಾದ ಖುಷಿ ಅಂಥೇಳಿ ಹೇಳ್ದ. ಸೊ ಈ ಕತೆ ಕೇಳಿ ನಿಮಗೆ ಏನು ನಾನು ಮೆಸೇಜ್ ಕೊಡ್ತಿದ್ದೀನಿ ಅಂದರೆ, ಸರ್ ಹೇಳಿದಾಗೆ ನೀವು ಒಂದು ದಿನ ಚೆನ್ನಾಗಿರೋ ಊಟ ತಿಂದರೆ 5 ಸ್ಟಾರ್ ಹೋಟೆಲಲ್ಲಿ ಒಂದು ದಿನ ಮಾತ್ರ ನೆನಪಿರೋದು. ಈಗ ನೆನಪು ಮಾಡ್ಕೊಳಕ್ಕೆ ಎಷ್ಟು ಟ್ರೈ ಮಾಡಿದ್ರು ಅದು ನೆನಪು ಬರೋದಿಲ್ಲ. ಅದೇ ಒಬ್ಬ ವ್ಯಕ್ತಿಗೆ ನೀವು 10 ರೂಪಾಯಿ ಕೊಟ್ಟಿದ್ರೆ, ಯಾರಿಗಾದರೂ ಅವನಿಗೆ ತುಂಬ ಅವಶ್ಯಕತೆ ಇರುವಾಗ ಒಂದು 10 ರೂಪಾಯಿ ಕೊಟ್ಟಿದ್ರೆ, ಅದು ನಿಮಗೆ ಲೈಫ್ ಇಡೀ ನೆನಪಿರುತ್ತೆ. ನೀವು ಸಾಯುವ ದಿನಗಳಲ್ಲಿ, ಯಾವಾಗ ನೀವು ವಯಸ್ಸಾಗಿ ಕೊನೆಯ ದಿನಗಳಲ್ಲಿ ಇರ್ತೀರಿ, ಆವಾಗ ನೆನಪು ಮಾಡ್ಕೊಳ್ತೀರಿ, ನಾನು ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದ್ದೆ ಅಂತೇಳಿ. ಸೊ ಡ್ರಗ್ಸ್ ಒಂದು ಏನು ಪ್ಲೆಷರ್ ಕೊಡುತ್ತೆ, ಪ್ಲೆಷರ್ ಅಂದರೆ ಅದೊಂದು ಏನು ಖುಷಿಯ ಅನುಭವ ಕೊಡುತ್ತೆ, ಕಿಕ್ಕು ಬೇಕು ಅಂತ ಏನು ಓಡ್ಕೊಂಡು ಹೋಗ್ತೀವಿ ಡ್ರಗ್ಸ್ ಹಿಂದೆ, ಅದು ಬರೀ ಒಂದು ಕ್ಷಣಿಕ ಕಿಕ್ ಮಾತ್ರ. ಆಯ್ತಾ? ಮತ್ತೆ ಬಾಕಿ ಎಲ್ಲ ಏನು ಹೇಳಿ, ಎಲ್ಲ ಊರವರೇ ಕಿಕ್ ಕೊಡೋ ಹಾಗೆ ಆಗ್ತದೆ ಪರಿಸ್ಥಿತಿ ವ್ಯಕ್ತಿಗಳಿಗೆ ಅಲ್ವಾ? ಸೊ ಆ ಕ್ಷಣಿಕ ಸುಖಕ್ಕೆ ಹಿಂದೆ ಹೋಗ್ತಾ ವ್ಯಕ್ತಿ ಏನಾಗ್ತಾನೆ, ಅಡಿಕ್ಟ್ ಆಗ್ತಾ ಹೋಗ್ತಾನೆ. ಅಡಿಕ್ಷನ್ಗೆ ನಾವು ಇಂಗ್ಲೀಷಲ್ಲಿ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಯಾಕೆ ಅಡಿಕ್ಷನ್ ಹೇಳೋದು ಬಿಟ್ಬಿಟ್ಟಿದೀವಿ ಅಂದರೆ, ನಾವು ಡಾಕ್ಟರ್ಗಳು ಈ ಅಡಿಕ್ಟ್ ಅಂತ ಹೇಳಿದ ತಕ್ಷಣ ನಮಗೆ ತಲೆಯಲ್ಲಿ ಆ ವ್ಯಕ್ತಿ ಬಗ್ಗೆ ಎಲ್ಲೋ ತುಂಬ ನೆಗೆಟಿವ್ ಯೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಅವನೇನೋ ನಾವು ಏನು ಗೊತ್ತಾ, ಎಷ್ಟೋ ಜನ ನಾವು ಪೇಷಂಟ್ಸ್ ನೋಡ್ತೇವಲ್ಲ, ಈ ಮಾದಕ ವ್ಯಸನಗಳಿಗೆ ಬಲಿಯಾಗಿರೋರು ಎಲ್ಲರೂ ಕೂಡ ಕೆಟ್ಟವರೇನಲ್ಲ ಅಲ್ವಾ? ಸೊ ನಮ್ಮಲ್ಲೂ ಕೂಡ ಒಳ್ಳೆ ಜನರು ಕೂಡ ಕೆಲವೊಮ್ಮೆ ಇಂಥದ್ದೇನೋ ವ್ಯಸನಗಳಿಗೆ ಬಲಿ ಆಗಿರ್ಬೋದು. ನಮ್ಮಲ್ಲಿ ಎಷ್ಟೋ ಜನರಿಗೆ ಒಂದು ದಿನಕ್ಕೆ ಒಂದು 15-20 ಸತಿ ಚಹಾ ಕಾಫಿ ಕುಡಿಬೇಕು. ನಾವು ಕೂಡ ವ್ಯಸನಿಗಳೇ ಅಲ್ವಾ? ನಮ್ಮಲ್ಲಿ ಎಷ್ಟೋ ಜನರಿಗೆ 10 ಗಂಟೆ ಫೋನ್ ಯೂಸ್ ಮಾಡ್ತೀವಿ ನಾವು. ಮಕ್ಕಳು ಬಿಟ್ಬಿಡಿ, ಟೀನೇಜರ್ಸ್ ಬಿಟ್ಬಿಡಿ, ಅವರಂತೂ ಅದರಲ್ಲೇ ಮುಳುಗಿದ್ದಾರೆ. ನಾವು ಎಷ್ಟೋ ಜನ ದೊಡ್ಡವರೇ ಕೂಡ ನಾವು ಎಷ್ಟು ಫೋನ್ ಯೂಸ್ ಮಾಡ್ತೀರಂತ ನೋಡಿ, 10 ಗಂಟೆ 12 ಗಂಟೆ ಯೂಸ್ ಮಾಡ್ತೀವಿ. ನಾವು ವ್ಯಸನಿಗಳೇ ಅಲ್ವಾ, ಒಂದಲ್ಲ ಒಂದು ರೀತಿಯಲ್ಲಿ. ಸೊ ನಾವೇನು ಮಾಡಬೇಕಂದ್ರೆ, ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯನ್ನ ಏನೇ ವ್ಯಸನ ಮಾಡ್ತಾ ಇದ್ರು ಕೂಡ, ಏನೇ ತೊಂದರೆಯಲ್ಲಿ ಇದ್ರೂ ಕೂಡ ಅವನಲ್ಲಿ ಒಂದು ಒಳ್ಳೆತನ ಇದೆ, ಇದರಿಂದ ನಾವು ಹೊರಗಡೆ ಕರ್ಕೊಂಡು ಬರ್ಲಿಕ್ಕೆ ಏನು ಮಾಡ್ಬೋದು ಅದನ್ನು ಪ್ರಯತ್ನ ಮಾಡಬೇಕು. ಸೊ ಇನ್ನೊಂದು, ಯಾಕೆ ವ್ಯಕ್ತಿಗಳು ಡ್ರಗ್ಸ್ ಹಿಂದೆ ಓಡ್ತಾರೆ? ನಿಮಗೊಂದು ಉದಾಹರಣೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಲವಾರು ಕಾರಣಗಳಿರ್ಬೋದು. ಈಗ ಒಂದು ರೇಸ್ ಇದೆ ಅಂದ್ಕೊಳ್ಳಿ, ನೀವೆಲ್ಲ ರೇಸ್ ಓಡ್ತೀರಲ್ವಾ? ಎಷ್ಟೋ ಜನ ಅಥ್ಲೀಟ್ಸ್ ಇರ್ಬೋದು ಇಲ್ಲಿ.
100 ಮೀಟರ್ ರೇಸ್ ಓಡ್ತೀರಿ ಅನ್ಕೊಳ್ಳಿ. ಈಗ 100 ಮೀಟರ್ ರೇಸ್ ಇದು ಸ್ಟಾರ್ಟಿಂಗ್ ಲೈನ್ ಅನ್ಕೊಳ್ಳಿ. ಈ ಏನು ಕಟ್ಟೆ ಇದೆ ಇದು ಸ್ಟಾರ್ಟಿಂಗ್ ಲೈನ್. ಈ ರೇಸಲ್ಲಿ ಏನಿರುತ್ತೆ ಹೇಳಿ, ಎಲ್ಲ ಪಾರ್ಟಿಸಿಪೆಂಟ್ಸು ಕೂಡ ರೇಸ್ ಇದ್ದು ಲೈನಲ್ಲಿ ಇಲ್ಲಿ ನಿಂತ್ಕೊಳ್ತಾರೆ. ಏನು ಒಂದು ಗನ್ ಹೊಡಿತಾರೆ ದೊಡ್ಡ ದೊಡ್ಡ ರೇಸಲ್ಲಿ. ನಿಮ್ಗೇನೋ ಒಂದು ಬೇರೆ ಏನೋ ಒಂದು ಸೀಟಿ ಹೊಡಿತಿರ್ಬೋದು, ವಿಸಲ್ ಹೊಡೆದ ತಕ್ಷಣ ಎಲ್ಲರೂ ರೇಸ್ ಓಡ್ತಾರೆ. ಬಟ್ ನೀವು ಇಮ್ಯಾಜಿನ್ ಮಾಡಿ, ನಾನು ಇಲ್ಲಿ ಫಸ್ಟ್ ಓಡುವ ಪಾರ್ಟಿಸಿಪೆಂಟ್ ಇದ್ದಾನಲ್ಲ ಅವನಿಗೆ ಇಲ್ಲೇ ನಿಲ್ಲಿಸ್ತೀನಿ, ಸೆಕೆಂಡ್ ಪಾರ್ಟಿಸಿಪೆಂಟ್ಗೆ 3 ಹೆಜ್ಜೆ ಹಿಂದೆ ಇಡಕ್ಕೆ ಹೇಳ್ತೀನಿ, ಥರ್ಡ್ ಪಾರ್ಟಿಸಿಪೆಂಟ್ಗೆ 10 ಹೆಜ್ಜೆ ಹಿಂದೆ ಇಡಕ್ಕೆ ಹೇಳ್ತೀನಿ, ಫೋರ್ತ್ ಪಾರ್ಟಿಸಿಪೆಂಟ್ಗೆ 20 ಹೆಜ್ಜೆ ಹಿಂದೆ ಇಡಕ್ಕೆ ಹೇಳ್ತೀನಿ, ಫಿಫ್ತ್ ಪಾರ್ಟಿಸಿಪೆಂಟ್ಗೆ 50 ಹೆಜ್ಜೆ ಹಿಂದೆ ಇಡಕ್ಕೆ ಹೇಳ್ತೀನಿ. 50 ಹೆಜ್ಜೆ ಹಿಂದೆ ಇಡಬೇಕು, ಆಯ್ತಾ? ಈ ಥರ ಮಾಡಿ ನಿಲ್ಲಿಸಿ ನಾನು ಎಲ್ರಿಗೂ ಫಸ್ಟೇ ಬರಬೇಕು ಅಂತ ಹೇಳಿದ್ರೆ ಅದು ನ್ಯಾಯನಾ? ಅನ್ಫೇರ್ ರೇಸ್ ಅಲ್ವಾ? ಅನ್ಫೇರ್ ಅಂತ ಹೇಳ್ತೀವಿ. ನ್ಯಾಯಯುತವಾಗಿ ಅದು ಸರಿಯಲ್ಲ. ಸೊ ನಮ್ಮ ಲೈಫಿನ ರೇಸ್ ಕೆಲವೊಮ್ಮೆ ಹೀಗೆ ಇದೆ, ಆಯ್ತಾ? ನಮಗೆ ಒಳ್ಳೆ ಒಂದು ಮನೆ ಇದ್ದರೆ, ತಲೆ ಮೇಲೆ ಒಂದು ಸೇಫ್ ಆಗಿ ಇವತ್ತು ನಾನು ಮನೆಗೆ ಹೋದರೆ ಈ ಮಳೆ ಗಾಳಿ ಏನಾದರೂ ತೊಂದರೆ ಇಲ್ಲ, ನಾನು ಆರಾಮಾಗಿರ್ಬೋದು ಅಂತ ಮನೆ ಇದ್ದರೆ, ನನ್ನ ಸುತ್ತಮುತ್ತಲಿನ ಏನು ಜನಗಳಿದ್ದಾರೆ ಅವರು ತುಂಬ ಸೌಹಾರ್ದದಿಂದ ನನ್ನೊಟ್ಟಿಗೆ ಬದುಕ್ತಾ ಇದ್ದರೆ, ನಮ್ಮ ದಿನ ಬೆಳಗಾದರೆ ಇವತ್ತು ಊಟಕ್ಕೆ ಇದೆಯಾ ಇಲ್ವಾ, ಅಥವಾ ನಾಳೆ ನಾನು ಲೋನಿದ್ದು EMI ಹೇಗೆ ಕಟ್ತೀನಪ್ಪ, ಸಾಲ ಹೇಗಪ್ಪ ಕಟ್ತೀನಿ ಅನ್ನುವ ಯೋಚನೆ ಇರದಿದ್ದರೆ ಆ ವ್ಯಕ್ತಿ ಆ ರೇಸಲ್ಲಿ ಫಸ್ಟ್ ಪಾರ್ಟಿಸಿಪೆಂಟ್ ಅವನು. ಅದೇ ಈ 2 ಹೆಜ್ಜೆ ಹಿಂದೆ 3 ಹೆಜ್ಜೆ ಹಿಂದೆ ಹಿಡಕ್ಕೆ ಹೇಳಿದ್ನಲ್ಲ, ಅಂಥವ್ರ ಜೀವನದಲ್ಲಿ ಏನಿರ್ಬೋದು, ಬಡತನ ಇರ್ಬೋದು, ಮನೆ ಸರಿ ಇರಲಿಕ್ಕಿಲ್ಲ, ಮನೆಯವರು ಏನೇನೋ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೋದು. ಈಗ ಯಾರೋ ಒಬ್ಬ ಹುಡುಗನಿಗೆ ಅಪ್ಪ ಅಮ್ಮಂದರಲ್ಲಿ ಏನೋ ಮಾನಸಿಕ ಕಾಯಿಲೆ ಇರ್ಬೋದು, ಅಥವಾ ಅಪ್ಪ ಅಮ್ಮಂದಿರೇ ಮದ್ಯ ವ್ಯಸನಿಗಳೋ ಅಥವಾ ಇನ್ನೊಂದು ಯಾವುದೋ ಒಂದು ಮಾದಕ ದ್ರವ್ಯದ ವ್ಯಸನಿ ಇರ್ಬೋದು. ಸೊ ಈ ಥರದ್ದು ಪ್ರಾಬ್ಲಮ್ಸ್ ಇದ್ರೆ ನಮ್ಮ ಲೈಫಿನ ರೇಸ್ ಏನು ಗೊತ್ತಾ, ಶುರುವಾಗುವಾಗಲೇ 10 ಹೆಜ್ಜೆ ಹಿಂದೆ ಇದೆ, ಶುರುವಾಗುವಾಗಲೇ 50 ಹೆಜ್ಜೆ ಹಿಂದೆ ಇದೆ ಅನ್ಕೊಳ್ಳಿ. ಈಗ ಎಲ್ಲರೂ ಕೂಡ ಇವರು ಫಸ್ಟೇ ಬರಬೇಕು ಅಂತ ಹೇಳಿ ನಾವು ಪ್ರೆಷರ್ ಹಾಕಿದ್ರೆ, ಎಲ್ಲರೂ ಅದೇ ದಿಕ್ಕಲ್ಲಿ ಓಡಿ ಎಲ್ಲರೂ ಫಸ್ಟೇ ಬರ್ಬೇಕಂತ ಪ್ರೆಷರ್ ಹಾಕಿದ್ರೆ ಈ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ಬೋದು ಅಲ್ವಾ? ಸೊ ನಾವು ಅದನ್ನು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಲೈಫ್ ಇದು ರೇಸಲ್ಲಿ ನಾವೆಲ್ಲರೂ ಕೂಡ ಸ್ಟಾರ್ಟಿಂಗ್ ಲೈನಲ್ಲಿ ಇಲ್ಲ, ನಾವು ಆಲ್ರೆಡಿ ಹುಟ್ಟುವಾಗ್ಲೇ ಕೆಲವರು ಸ್ವಲ್ಪ ಹಿಂದೆ ಇದ್ದೇವೆ. ಬಟ್ ಹಾಗಂತ ಹೇಳಿ ನೀವೇನು ಬೇಜಾರು ಮಾಡೋದು ಬೇಡ. ಎಷ್ಟು ಹೆಜ್ಜೆ ಹಿಂದೆ ಇದ್ರೂ ಕೂಡ ನೀವು ಡೆಫಿನೆಟ್ಲಿ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟಗಳು ಬಂದರೂ ಪರವಾಗಿಲ್ಲ, ಸ್ವಲ್ಪ ಎಡುವುದ್ರೂ ಪರವಾಗಿಲ್ಲ, ನೀವು ಕೂಡ ಫಿನಿಶಿಂಗ್ ಲೈನಿಗೆ ಹೋಗಬಹುದು. ನಿಮ್ಮಲ್ಲಿ ಎಲ್ರಿಗೂ ಕೂಡ ದೇವರು ಅಂಥ ಶಕ್ತಿ ಕೊಟ್ಟಿದ್ದಾನೆ, ಅಂಥ ಪೊಟೆನ್ಷಿಯಲ್ ಕೊಟ್ಟಿದ್ದಾನೆ. ಆ ನಂಬಿಕೆ ಬರಬೇಕು. ಆ ನಂಬಿಕೆ ಬರಬೇಕು ಅಂತಂದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಉದ್ದೇಶ ಬರ್ಸ್ಕೊಳ್ಬೇಕು ನಮ್ಮ ಮನಸ್ಸಲ್ಲಿ. ನಾನು ಹೇಳಿದ್ನಲ್ಲ ನನ್ನ ಪೇಷಂಟ್ ಇದ್ದ ಕತೆ, ಅವನು ನೇಣು ಹಾಕೊಳಕ್ಕೆ ಹೋಗಿ ಹಗ್ಗ ಕಟ್ಟಾಗಿ ಬಿದ್ದಾಗ ಅವನೇನು ಅನ್ಕೊಂಡ, ನನ್ನ ಜೀವನದ ಏನೋ ಉದ್ದೇಶ ಇರಬೇಕು, ದೇವರೇ ಈ ಥರ ನನ್ನನ್ನು ಕಾಪಾಡ್ತಿದ್ದಾನಂದ್ರೆ ಅಲ್ವಾ, ಇನ್ನೇನು ಹೋಗ್ಬಿಡ್ಬೇಕಿತ್ತು ಆ ಕ್ಷಣದಲ್ಲಿ, ಅವನು ಸತ್ತೇ ಹೋಗ್ಬೇಕಿತ್ತು, ಅವನು ಬದುಕು ಉಳಿತಿದ್ದಾನಂದ್ರೆ ಜೀವನದಲ್ಲಿ ನನಗೇನೋ ದೇವರು ಪರ್ಪಸ್ ಇಟ್ಟಿರ್ಬೋದು, ಒಂದೇನೋ ಉದ್ದೇಶ ಇಟ್ಟಿರ್ಬೋದು ಅಂತ. ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಅದು ನೆನಪಾಗಬೇಕು. ಎದ್ದ ತಕ್ಷಣ ನನ್ನ ಜೀವನದ ಉದ್ದೇಶ ಏನು ಅನ್ನೋದು ನೆನಪಾಗಬೇಕು. ಸೊ ಯಾವಾಗ ಮನುಷ್ಯನಿಗೆ ಜೀವನದ ಉದ್ದೇಶ ನೆನಪಾಗ್ತದೆ, ಆಗ ಅವನು ಲೈಫಿನ ರೇಸಲ್ಲಿ ಎಷ್ಟು ಬೇಕಾದ್ರೂ ಹಿಂದೆ ಇರಲಿ, ಸ್ಟಾರ್ಟಿಂಗ್ ಲೈನಿಂದ ಅವನು ಏನಾದರೂ ಮಾಡಿ ಫಿನಿಶಿಂಗ್ ತನಕ ಹೋಗುವ ಸಾಧ್ಯತೆ ಇರುತ್ತೆ, ಆಯ್ತಾ? ಸೊ ಒಂದು ಮೇನ್ ಕಾರಣ ಯಾಕೆ ನಾವು ಯುವಕರಲ್ಲಿ ಈ ಥರದ್ದು ಡ್ರಗ್ಸ್ ಇದು ಪ್ರಾಬ್ಲಮ್ ನೋಡ್ತೀವಿ ಅಂದರೆ, ನಮ್ಮ ಜೀವನ ಈಕ್ವಲ್ ಇಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ದೇವರಂತಲ್ಲ, ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಸ್ಥಿತಿಯವರು ಇಲ್ಲ ಅಲ್ವಾ? ನಮಗೆ ಆದ ಒಂದು ರೀತಿಯ ಕಷ್ಟಗಳಿವೆ. ಅದರಿಂದಾಗಿ ನಾವು ಎಷ್ಟೋ ಜನರು ಮಾದಕ ದ್ರವ್ಯಗಳಿಗೆ ಬಲಿಯಾಗೋದನ್ನು ನಾವು ನೋಡ್ತೇವೆ. ಬಡತನದಲ್ಲಿರೋರು ಪಾಪ ಅವರಿಗೆ ಏನು ಬೇರೆ ದಾರಿ ಕಾಣದೆ ಇಂಥದ್ದು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತಾರೆ. ಇಂಥದ್ದು ಡ್ರಗ್ ಪೆಡ್ಲಿಂಗ್ ಅಂದರೆ ಡ್ರಗ್ಗಳ ಮಾರಾಟದ ಜಾಲದಲ್ಲಿ ಸಿಕ್ಕಾಕೊಳ್ಳೋದು ಯಾರು? ಆ ಬಡವರೇ. ನನಗೆ ಒಳ್ಳೆ ಮನೆ ಇದ್ದರೆ, ಆರಾಮ ಐಷಾರಾಮಿ ಎಲ್ಲ ಜೀವನ ಇದ್ದರೆ ಯಾರು ಹೋಗಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾನೆ ಅಲ್ವಾ? ರೈಟ್? ಸೊ ನಾವು ನಾವು ನೆನ್ಪಿಟ್ಕೊಳ್ಬೇಕು. ಇದೇ ಮೇನ್ ಕಾರಣ ನನಗನ್ಸೋದು, ಎಷ್ಟೋ ಜನರು ಯುವಕರು ನಮ್ಮ ಈ ಥರದ ಸಮಸ್ಯೆಗೆ ಸಿಲುಕಾಕೊಳ್ತಾರೆ. ಇನ್ನೊಂದು, ಮೊಹಮ್ಮದ್ ಕುನ್ನಿ ಸರ್ ಹೇಳಿದಾಗೆ ಟೀನೇಜ್ ಅಂದರೆ ಆ ವಯಸ್ಸಲ್ಲಿ ಮಿದುಳಿನ ಮೆಚ್ಯೂರಿಟಿ ಫುಲ್ ಇರೋದಿಲ್ಲ. ಈ ನಮ್ಮ ಫ್ರಂಟ್ ಪಾರ್ಟ್ ಆಫ್ ಬ್ರೈನ್, ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಿ, ಇಲ್ಲಿ ಮುಂದೆ ಇರುವ ಮಿದುಳು, ಈ ಮಿದುಳು ಏನು ಹೇಳಿ ನಮ್ಮನ್ನು ಮತ್ತೆ ಒಂದು ಪ್ರಾಣಿಯನ್ನ ವ್ಯತ್ಯಾಸ ಯಾಕೆ ಇದೆ ಅಂತಂದರೆ, ನಮ್ಮ ಈ ಫ್ರಾಂಟಲ್ ಲೋಬ್ ತುಂಬ ಬೆಳೆದಿದೆ ಮನುಷ್ಯರಲ್ಲಿ. ಅದಕ್ಕಾಗಿ ನಾವು ತುಂಬ ಯೋಚನೆ ಮಾಡ್ತೇವೆ, ತುಂಬ ವಿವೇಕ ಇದೆ ನಮಗೆ ಅಲ್ವಾ?
ಸೊ ಬಟ್ ಏನಾಗುತ್ತಂದ್ರೆ ಈ ಟೀನೇಜಲ್ಲಿ ಇದು ಫುಲ್ ಡೆವಲಪ್ ಆಗಿರಲ್ಲ, ಫ್ರಂಟ್ ಲೋಬ್ ಅಥವಾ ಮುಂದಿನ ಭಾಗದ ಮಿದುಳು ಡೆವಲಪ್ ಆಗಿರಲ್ಲ. ಹಾಗಾಗಿ ಟೀನೇಜರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಯೋಚನೆ ಮಾಡಲ್ಲ ಇದು ತಪ್ಪಾ ಸರಿಯಾ, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಯೋಚನೆ ಮಾಡಲ್ಲ. ಅವರ ಫ್ರೆಂಡ್ಸ್ ಹೇಳಿದ್ರು ನಾನು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಒಂದಾಗಿ ಇರಬೇಕು ಅಂತ ಹೇಳಿ ಅವ್ರು ಏನು ಅನ್ಕೋತಾರೆ, ಪರವಾಗಿಲ್ಲ ಒಂದು ಸಿಗರೇಟ್ ಟ್ರೈ ಮಾಡೋಣ ಏನಿದೆ ಅದರಲ್ಲಿ ಅಂತ. ಇಲ್ಲದಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬೇರೆ ರೀತಿ ನೋಡ್ತಾರ ಏನೋ, ನಾನು ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇರಬೇಕು ಅಂದರೆ ನಾನು ಇಂಥದ್ದೇ ನನ್ನ ಫ್ರೆಂಡ್ಸ್ ಗ್ಯಾಂಗ್ ಥರದ್ದೇ ನಾನು ಮಾಡಬೇಕು ಅಂತ. ಇಂಥದಕ್ಕೆ ಯಾಕೆ ನಾವು ನಿರ್ಧಾರಗಳು ತಗೋತೀವಿ ಅಂದರೆ ಆ ಬ್ರೇನಲ್ಲಿ ಮೆಚ್ಯೂರಿಟಿ ಇರಲ್ಲ. ಮತ್ತು ಇನ್ನೊಂದೇನೆಂದರೆ ನಮ್ಮ ಸುತ್ತಲೂ ಮುತ್ತಲು ನಾವು ಟಿ ವಿಯಲ್ಲಿ ಏನು ನೋಡ್ತೀವಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಂಥಲ್ಲಿ ಏನು ನೋಡ್ತೀವಿ, ಇಂಟರ್ನೆಟ್ಟಲ್ಲಿ ಏನು ನೋಡ್ತೀವಿ, ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು, ಈ ಏನು ಸಿಗರೇಟಿನ ಕಂಪನಿಗಳಾಗಲಿ, ಡ್ರಗ್ಸಿನ ಆಲ್ಕೋಹಾಲ್ ಇದ್ದು ಕಂಪನಿಗಳಾಗಲಿ, ಇವ್ರ ಹತ್ರ ಬೇಕಾದಷ್ಟು ಬಿಲಿಯನ್ಸ್ ಡಾಲರ್ಗಳು ಉಂಟು ದುಡ್ಡು. ಅಷ್ಟು ದೊಡ್ಡ ದೊಡ್ಡ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಫಿಲಿಪ್ಸ್ ಮಾರಿಸ್ ಅಂತ ಹೇಳಿ ಒಂದು ಕಂಪನಿ ಉಂಟು. ಮಾರ್ಲ್ ಬರೋ ಅಂತ ಹೇಳಿ ಸಿಗರೇಟ್ ಕೇಳಿರ್ಬೋದಲ್ಲ ನೀವು. ಮಾರ್ಲ್ ಬರೋ ಅಂತ ಹೇಳಿ ಒಂದು ದೊಡ್ಡ ಎಕ್ಸ್ಪೆನ್ಸಿವ್ ಸಿಗರೇಟ್, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿ ಫಿಲಿಪ್ಸ್ ಮಾರಿಸನ್ ಅಂತ, ಆಯ್ತಾ. ಈ ಫಿಲಿಪ್ಸ್ ಮಾರಿಸನ್ ಇಂಟರ್ನ್ಯಾಷನಲ್, PMI ಇನ್ ಶಾರ್ಟ್, ಇವ್ರ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಎಷ್ಟೋ ದೇಶಗಳ ಏನು ಒಟ್ಟು ಖರ್ಚು ಮಾಡ್ತೇವಲ್ಲ GDP, ಎಷ್ಟೋ ದೇಶಗಳ GDPಗಿಂತ ಜಾಸ್ತಿ ದುಡ್ಡಿದೆ. ಅವರು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ ಒಂದು ದಿನ ಅಡ್ವರ್ಟೈಸಿಂಗಿಗೆ, ಮೊನ್ನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಇದೆ ಅಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅವರದೊಂದು ಆ್ಯಡಲ್ಲಿ ನೋಡಿದೆ ನಾನು ಹೋದ ವರ್ಷ, ಸಿಗರೇಟು ಮಾರಾಟಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಒಂದು ದಿನಕ್ಕೆ $23 ಮಿಲಿಯನ್ ಖರ್ಚು ಮಾಡ್ತಾರೆ ಒಂದು ದಿನಕ್ಕೆ, ಎಲ್ಲ ಟೊಬ್ಯಾಕೋ ಇಂಡಸ್ಟ್ರಿ ಅವರು. ಇಷ್ಟು ದೊಡ್ಡ ಇಂಡಸ್ಟ್ರಿಗಳು ಇವ್ರು ಏನು ಮಾಡ್ತಾರೆ ಅಂದರೆ, ಈ ಇನ್ಸ್ಟಾಗ್ರಾಮಲ್ಲಿ ಕೆಲವರೆಲ್ಲ ಸೆಲೆಬ್ರಿಟೀಸ್ನ ನಾವು ದೊಡ್ಡ ರೋಲ್ ಮಾಡೆಲ್ ಮಾಡ್ಕೋತೇವಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತೀವಿ ಅವ್ರಿಗೆ. ಅಂದರೆ ಈ ಯುವಕರನ್ನ ದಾರಿ ತಪ್ಪಿಸುವ ಜನಗಳು ಕೆಲವರು, ಇವರೆಲ್ಲ ಸಿಗರೇಟನ್ನ ಏನೋ ಗ್ಲಾಮರ್ ಆಗಿ ತೋರಿಸೋದು. ಅಂದರೆ ಸಿಗರೇಟ್ ಹೊಡೆದ್ರೆ ನೀನೇನೋ ಭಾರಿ ದೊಡ್ಡ ಗಂಡಸು, ನೀನು ಸಿಗರೇಟ್ ಹೊಡಿದಿದ್ರೆ ನೀನು ಏನೋ ಕಮ್ಮಿ ಅವನೇನೋ ಅನ್ನೋ ಥರ ತೋರಿಸುವ ರೀತಿಯಲ್ಲಿ ದುಡ್ಡು ಕೊಟ್ಟು ಈ ಥರ ಟೊಬ್ಯಾಕೋ ಇಂಡಸ್ಟ್ರಿಗಳು, ಇನ್ನೂ ಕೆಲವು ಮಾದಕ ದ್ರವ್ಯಗಳ ಏನು ಇಂಡಸ್ಟ್ರಿಗಳಿವೆ, ಇವರು ಇದಕ್ಕೆ ದುಡ್ಡು ಕೊಟ್ಟು ಮೀಡಿಯಾ ಕ್ಯಾಂಪೇನ್ ರನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಗಳನ್ನು ರನ್ ಮಾಡ್ತಾರೆ. ಸೊ ಈ ರೀತಿ ಏನಾಗುತ್ತಂದರೆ ಯುವಕರಿಗೆ ಆ ಥರದ್ದು ಕಣ್ಣಿಗೆ ಪ್ರತಿದಿನ ಕಾಣುವಾಗ ಅವರ ಮೈಂಡ್ ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ. ನೀವು ನೋಡಿರ್ಬೋದು, ನೀವು ಹೋಗಿ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ, ಯಾವುದೋ ಒಂದು ಫೋನ್ ತಗೋಬೇಕು ಅನ್ಕೋತಿದ್ದೀರಿ ಅನ್ಕೊಳ್ಳಿ, ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ, ನೆಕ್ಸ್ಟ್ ದಿನ ನಿಮಗೆ ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ಲಿಕ್ಕೆ ಶುರು ಆಗ್ತದೆ, ಈ ಫೋನು ಆ ಫೋನು ಅಂತೇಳಿ. ನೋಡಿದ್ದೀರಾ ಎಷ್ಟೋ ಜನ? ನೀವು ಸುಮ್ಮನೆ ಫೇಸ್ಬುಕ್ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಫೋನ್ ಅಡ್ವರ್ಟೈಸ್ಮೆಂಟ್ ಬರ್ಲಿಕ್ಕೆ ಶುರು ಆಗುತ್ತೆ ಅಮೆಝಾನ್ನಿಂದ. ಸೊ ನಿಮ್ಮನ್ನು ಅಷ್ಟು ಟ್ರ್ಯಾಕ್ ಮಾಡ್ತಾರೆ ಈ ಅಡ್ವರ್ಟೈಸ್ಮೆಂಟ್ ಕಂಪನಿಗಳು. ಈ ಇನ್ಸ್ಟಾಗ್ರಾಮ್ ಅಂದರೆ ಏನಂದರೆ ಅಡ್ವರ್ಟೈಸ್ಮೆಂಟ್ ಕಂಪನಿ, ಅದು ನಿಮಗೆ ಗೊತ್ತಿದೆಯೋ ಇಲ್ವೋ? ಹೇಳೋದು ಮಾತ್ರ ಸೋಷಿಯಲ್ ಮೀಡಿಯಾ ಅಂತ, ಬಟ್ ಆ್ಯಕ್ಚುಲಿ ಏನಂದರೆ ಅಡ್ವರ್ಟೈಸ್ಮೆಂಟ್ ಕಂಪನಿ ಫೇಸ್ಬುಕ್ ಇದ್ದೇ ಪ್ರಾಡಕ್ಟ್ ಇನ್ಸ್ಟಾಗ್ರಾಮ್ ಅಲ್ವಾ? ಸೊ ಈ ಅಡ್ವರ್ಟೈಸಿಂಗ್ ಕಂಪನಿಗೆ ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ ಈ ಡ್ರಗ್ಸಿನ ಬಿಸ್ನೆಸ್ ಇರುವವರು, ಇಂಡಸ್ಟ್ರಿಗಳು. ಇದರಿಂದ ಏನಾಗುತ್ತೆ, ಯುವಕರಿಗೆ ಇಂಥದ್ದನ್ನು ನೋಡಿ ಅವರ ಮನಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದು ಕಾರಣ ಯಾಕೆ ಯುವಕರು ಡ್ರಗ್ಸ್ ಯೂಸ್ ಮಾಡ್ತಾರಂದರೆ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ಸಮಸ್ಯೆಗಳು. ಎಷ್ಟೋ ಜನರಿಗೆ ಡಿಪ್ರೆಷನ್ ಇರ್ಬೋದು, ಆತಂಕದ ಸಮಸ್ಯೆ ಇರ್ಬೋದು. ಡಿಪ್ರೆಷನ್ ಅಂದರೆ ಮನಸ್ಸಿಗೆ ಯಾವತ್ತೂ ಒಂದು ರೀತಿಯ ಬೇಜಾರು ಅನಿಸೋದು, ಏನು ಒಂಥರ ಸುಸ್ತು ಅನಿಸೋದು, ಯಾವುದರಲ್ಲೂ ಒಂದು ಆಸಕ್ತಿ ಲವಲವಿಕೆ ಇಲ್ಲದೆ ಇರುವಂಥದ್ದು ಡಿಪ್ರೆಷನ್. ಆತಂಕದ ಕಾಯಿಲೆ ಅಂದರೆ ಭಯ ಆಗೋದು, ಕಾರಣ ಇಲ್ಲದೆ ಭಯ ಆಗೋದು. ಈಗ ಎಕ್ಸಾಮಿಗೆ ಹೋಗುವ ಮುಂಚೆ ನಿಮಗೆ ಭಯ ಆಗ್ತದಲ್ಲ, ಏನು ಕ್ವೆಶನ್ ಬರ್ತದಪ್ಪ, ಸಿಲೆಬಸ್ಸಲ್ಲಿ ಇರ್ತದ ಕ್ವೆಶನ್ ಅಥವಾ ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಕೇಳ್ತಾರ, ಭಯ ಆಗ್ತದಲ್ಲ. ಎಲ್ಲರಿಗೂ ನಿಮ್ಗೆ ಅನುಭವ ಆಗಿರ್ಬೋದು, ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗ್ತದೆ, ಅರ್ಜೆಂಟ್ ಪದೇ ಬಾತ್ರೂಮಿಗೆ ಹೋಗಬೇಕು ಅನಿಸ್ತದೆ, ಕೆಲವೊಮ್ಮೆ ಲೂಸ್ ಮೋಷನ್ ಆಗಲಿಕ್ಕೆ ಶುರು ಆಗ್ತದೆ ಎಕ್ಸಾಮ್ ಹಿಂದಿನ ದಿನ, ಊಟ ತಿಂದರೆ ಎದೆ ಉರಿ ತೇಗ ಬರ್ಲಿಕ್ಕೆ ಶುರು ಆಗ್ತದೆ, ಆಗತ್ತಲ್ವ ಎಲ್ರಿಗೂ? ಅದೆಲ್ಲ ಆತಂಕದ ಅನುಭವ, ಆಯ್ತಾ? ಅದೇ ಆತಂಕದ ಅನುಭವ 10 ಪಟ್ಟು ಆದರೆ ನಿಮಗೇನಾಗ್ಬೋದು ಅಲ್ವಾ? ಸೊ ಈ ಥರ ವ್ಯಕ್ತಿಗಳು, ಮಾನಸಿಕ ಸಮಸ್ಯೆಗಳಿರೋ ವ್ಯಕ್ತಿಗಳು ಕೆಲವೊಮ್ಮೆ ಏನಾಗುತ್ತಂದರೆ, ಮೋಸ್ಟ್ಲಿ ಕುಡಿದ್ರೆ ಸರಿ ಆಗ್ಬೋದೇನೋ, ಯಾರೋ ಹೇಳ್ಕೊಡ್ತಾನೆ ಅವನ ಫ್ರೆಂಡ್, ಒಂದು ಹೊಡಿಯಪ್ಪ ಎಲ್ಲ ಸರಿ ಆಗ್ತದೆ ಅಂತೇಳಿ, ಒಂದು ಡ್ರಿಂಕ್ಸ್ ಮಾಡಿದರೆ ನಿದ್ದೆ ಮಾಡ್ಲಿಕ್ಕೆ ಆಗ್ತದೆ ಅಂತ. ಹೀಗೆ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಎಲ್ಲೋ ಒಂದು ಕಡೆ ಗೂಗಲ್ ಸರ್ಚಲ್ಲೋ ಎಲ್ಲೋ ಏನೋ ಗೊತ್ತಾಗಿದ್ದನ್ನು ದಾರಿ ಹುಡುಕೊಂಡು ಕೆಲವೊಮ್ಮೆ ಮಾನಸಿಕ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಮಾಡದೆ ಅಥವಾ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗು, ಥೆರಪಿ ಇಂಥದ್ದನ್ನು ಮಾಡದೆ ವ್ಯಕ್ತಿಗಳು ಮಾದಕ ದ್ರವ್ಯಗಳನ್ನು ಉಪಯೋಗ ಮಾಡಿಕೊಂಡು ಇದರಿಂದ ಶಾರ್ಟ್ಕಟ್ ಹುಡ್ಕೋಣ, ಇದರಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡೋಣ ಅನ್ನೋ ರೀತಿ ಎಷ್ಟೋ ಜನರು ಪ್ರಯತ್ನ ಮಾಡ್ಬೋದು. ಸೊ ಮಾನಸಿಕ ಸಮಸ್ಯೆಗಳಿದ್ರೂ ಸಹ ಮಾದಕ ದ್ರವ್ಯಗಳನ್ನು ವ್ಯಕ್ತಿಗಳು ಉಪಯೋಗ ಮಾಡ್ಬೋದು. ಈ ಮಾದಕ ದ್ರವ್ಯಗಳಿಂದ ಏನು ಪರಿಣಾಮ ಆಗುತ್ತಂತ ಹೇಳಿ ಮೊಹಮ್ಮದ್ ಕುನ್ನಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು.
ಆರೋಗ್ಯದ ಮೇಲೆ ಏನು ಸಮಸ್ಯೆ ಆಗುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತು, ನಾನೇನು ಹೇಳ್ಕೊಡೋದು ಬೇಡ. ಸಿಗರೇಟ್ ಸೇದಿದ್ರೆ ಏನಾಗುತ್ತೆ ನಮಗೇನು ಗೊತ್ತು, ಲಂಗ್ ಕ್ಯಾನ್ಸರ್ ಆಗುತ್ತೆ ಅಂತ, ಅಥವಾ ಬಾಯಿದ ಕ್ಯಾನ್ಸರ್ ಆಗುತ್ತೆ ತಂಬಾಕಿಟ್ರೆ ಅಂತ. ಬಟ್ ಮರಿಬೇಡಿ, ಟಾಪ್ ಟು ಬಾಟಮ್, ತಲೆಯಿಂದ ಕಾಲ್ ತನಕನೂ ಎಲ್ಲ ಆರ್ಗನ್ಸ್ಗೂ ಆರೋಗ್ಯದ ಸಮಸ್ಯೆಗಳು ಹುಟ್ಕೋಬಹುದು ಸಿಗರೇಟ್ ಸೇದೋದ್ರಿಂದ. ಸಿಗರೇಟ್ ಸೇದೋದ್ರಿಂದ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸಿಗರೇಟ್ ಸೇದೋದ್ರಿಂದ ನಿಮಗೆ ನಿಮ್ಮ ಲೈಂಗಿಕ ಜೀವನದಲ್ಲೂ ಸಮಸ್ಯೆ ಆಗ್ಬೋದು, ಗೊತ್ತಿದೆಯಾ ಇಲ್ವಾ ನಿಮಗೆ? ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಸೊ ನಿಮ್ಮ ಲೈಂಗಿಕ ಸಮಸ್ಯೆಗಳು ಹುಟ್ಕೊಳ್ಬಹುದು ಸಿಗರೇಟ್ ಸೇದೋದ್ರಿಂದ. ಸೊ ಒಂದು ಉದಾಹರಣೆ ಹೇಳ್ತಾ ಇರೋದು ನಾನು, ಸಿಗರೇಟ್ ಇದ್ದು ತಗೊಂಡು. ನೀವು ಇದು ಆಲ್ಕೋಹಾಲ್ ತಗೊಳ್ಳಿ. ಆಲ್ಕೋಹಾಲ್ ಅಂದ್ರೆ ನಾವೇನು ಅನ್ಕೋತೀವಿ, ಲಿವರ್ ಇದು ಪ್ರಾಬ್ಲಮ್ ಆಗುತ್ತೆ. ಬರೀ ಲಿವರ್ ಅಷ್ಟೇ ಅಲ್ಲ, ಅದರಿಂದ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ, ಅದರಿಂದ ಏನು ಸ್ಟ್ರೋಕ್ಗಳು ಜಾಸ್ತಿ ಆಗುತ್ತೆ ಕುಡಿಯೋದ್ರಿಂದ. ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ನಿಮಗೆ ನೋಡಿ, HIV ಏಡ್ಸ್ ಅಂತ ಕೇಳಿದ್ರೆ ನಿಮಗೆ ಭಯ ಆಗ್ತದ? HIV ಏಡ್ಸ್ ಕೇಳಿದಿರಲ್ಲ ಅಲ್ವಾ? ಇನ್ಫೆಕ್ಷನ್ ಗೊತ್ತಲ್ಲ ನಿಮ್ಗೆ, HIV ಏಡ್ಸ್. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಹೆದರಿಕೆ ಆಗ್ತದ? ನೀವು ಜಗತ್ತಿನಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಜನ HIV ಏಡ್ಸು, ಕ್ಯಾನ್ಸರ್, ಕ್ಷಯರೋಗ ಗೊತ್ತಲ್ಲ, TB ಗೊತ್ತಲ್ಲ, ಕ್ಷಯರೋಗ, ಇದು ಮೂರಷ್ಟೇ ಸಾಕು ಮಾಡಬೇಡಿ. ಆಕ್ಸಿಡೆಂಟ್ಗಳು, ಎಷ್ಟೋ ಜನ ಆಕ್ಸಿಡೆಂಟಲ್ಲಿ ಸಾಯ್ತಾರ. ಎಷ್ಟು ಜನ ಇದು ಎಲ್ಲದರಿಂದ ಸಾಯ್ತಾರೆ ಅಂತ ನೀವು ಒಂದು ಲೆಕ್ಕಾಚಾರ ಮಾಡಿದ್ರೆ ಟೋಟಲ್, ಅದಕ್ಕಿಂತ ಜಾಸ್ತಿ ಜನ ಸಿಗರೇಟ್ ಸೇದೋದ್ರಿಂದ, ಕುಡಿಯೋದ್ರಿಂದ ಸಾಯ್ತಾರೆ. ಸೊ ಯಾವ್ದು ಜಾಸ್ತಿ ಡೇಂಜರಸ್? HIV ಏಡ್ಸ್ ಇದ್ದವನ್ನ ಹೆದರ್ಬೇಕಾ ನಾವು, ಅಥವಾ ಯಾರಾದ್ರೂ ಸಿಗರೇಟ್ ಹೊಡಿತಾ ಇದ್ರೆ ಪಕ್ಕದಲ್ಲಿ ಅವನಿಗೆ ಹೆದರ್ಬೇಕಾ? ನಾವು HIV ಏಡ್ಸ್ ಇರೋ ಜನನ್ನ ಈಗ ಇಂಥ ಒಂದು ಮಾಡರ್ನ್ ಕಾಲದಲ್ಲೂ ಕೂಡ ಯಾರಾದ್ರೂ HIV ಇದೆ ಅಂದ್ರೆ ಅವನಿಂದ ದೂರ ಹೋಗ್ಬೇಕು ಅಂತ ಅನ್ಕೋತೀವ. ಏನು ದೂರ ಹೋಗ್ಬೇಕಾಗಿಲ್ಲ ಆಕ್ಚುಲಿ, ಅಷ್ಟು ಹೆದರ್ತೀವಿ. ಬಟ್ ಪಕ್ಕದಲ್ಲಿ ಯಾವನಾರೊಬ್ಬ ಪಬ್ಲಿಕ್ ಅಲ್ಲಿ ಸಿಗರೇಟ್ ಹೊಡಿತಾ ಇದ್ರೆ ಯಾವನೋ ಒಬ್ಬ ಬಾಯಿ ಓಪನ್ ಮಾಡಲ್ಲ, ಇರ್ಲಿ ಬಿಡು ಸಾಯ್ಲಿ ಅಂತ ಹೇಳಿ ಬಿಟ್ಟು ಹೋಗ್ತಾ ಇರ್ತೀವಿ. ಅಲ್ಲಿ ಯಾಕೆ ನಾವು ಪ್ರೊಟೆಸ್ಟ್ ಮಾಡಬಾರ್ದು? ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇದಬಾರ್ದಲ್ವಾ? ನಾವು ಯಾರು ಕೂಡ ಮಾತಾಡೋದಿಲ್ಲ, ನಾವು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತೀವಿ. ಸೊ ನಾನು ಹೇಳೋದು, ಈ ಸಿಗರೇಟು ಮತ್ತೆ ಡ್ರಿಂಕ್ಸ್ ಮಾಡೋದ್ರಿಂದ ಎಷ್ಟು ಜನ ಸಾಯ್ತಿದ್ದಾರೆ, ಎಷ್ಟು ಜನರಿಗೆ ಆರೋಗ್ಯದ ಸಮಸ್ಯೆಗಳಾಗ್ತಿದೆ. ನಾವು ಡೆಫಿನೆಟ್ಲಿ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಅನ್ನ ಪಸರಿಸಬೇಕು. ಅವೇರ್ನೆಸ್ ಅಂದ್ರೆ ಜಾಗರೂಕತೆ ತುಂಬಾ ಕಡಿಮೆ ಉಂಟು. ಸೊ ನೀವೇನಿವತ್ತು ಈ ಕೆಲಸ ಮಾಡ್ತಿದ್ದೀರಿ, ಜಾಗರೂಕತೆ ಇಂಪ್ರೂವ್ ಮಾಡಲಿಕ್ಕೆ, ಇದು ತುಂಬಾ ಶ್ಲಾಘನೀಯ ಆಕ್ಚುಲಿ. ಸೊ ಮತ್ತೆ ಇನ್ನೊಂದು ಏನಂದ್ರೆ, ಇಷ್ಟು ಆರೋಗ್ಯದ ಸಮಸ್ಯೆಗಳು ಹೇಳಿದೆ. ಮತ್ತೊಂದು ನೀವೇನು ನೆನ್ಪಿಟ್ಕೊಳ್ಬೇಕಂದ್ರೆ, ನೋಡಿ ಫ್ರೆಂಡ್ಸ್, NDPS ಆಕ್ಟ್ ಗೊತ್ತಾ ನಿಮಗೆ? ನಾರ್ಕೋಟಿಕ್ಸ್ ಆ್ಯಂಡ್ NDPS ಆಕ್ಟ್ ಫುಲ್ ಫಾರ್ಮೇ ಬರ್ತಾ ಇದ್ದಂಗೆ, ಒಂದೇ ನಿಮಿಷ. ನಾರ್ಕೋಟಿಕ್ಸ್, ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ, NDPS ಆಕ್ಟ್ ಅಂತ 1985ರಲ್ಲಿ ಬಂದಿರುವ ಆಕ್ಟ್ ಇದು, ಇಂಡಿಯನ್ ಗವರ್ಮೆಂಟ್ ಇದು. ಅದರ ಪ್ರಕಾರ ನೀವು ಎಲ್ಲಿಯಾದರೂ ಈ ಮಾದಕ ದ್ರವ್ಯಗಳನ್ನು ಯೂಸ್ ಮಾಡೋದೇನು ಬೇಡ, ನಿಮ್ಮ ಕೈಯಲ್ಲಿ ಎಲ್ಲಿಯಾದರೂ ಸಿಕ್ಕಿದ್ರೂ ಕೂಡ ನಿಮಗೆ 5 ರಿಂದ 15 ವರ್ಷದವರೆಗೆ ಜೈಲ್ ಆಗ್ಬೋದು, NDPS ಆಕ್ಟ್. ಸೊ ಎಲ್ಲಿಯಾದರೂ ಗೊತ್ತಿಲ್ಲದೆ ಯಾವನೋ ಒಬ್ಬ ಇದನ್ನು ತಗೊಂಡು ಹೋಗಿ ಅಲ್ಲಿ ಕೊಡು, ಇದನ್ನ ಅಲ್ಲಿಗೆ ತಲುಪಿಸು ಅಂತ ಹೇಳಿ ನಿಮ್ಮ ತಲೆ ಕಟ್ಟಿಟ್ಬಿಟ್ರೆ, ನೀವೇನು ಯೂಸ್ ಮಾಡ್ಬೇಕಂತಿಲ್ಲ, ನೀವೇನು ಡ್ರಗ್ ಅಡಿಕ್ಟ್ ಆಗ್ಬೇಕಂತಿಲ್ಲ. ನಿಮ್ಮ ಹತ್ರ ನೀವು ನಂಬ್ತಿರೋ ಬಿಡ್ತಿರೋ MDMA ಅಂತ ಹೇಳಿದ್ನಲ್ಲ ನಾನು, ಒಂದು ಮಾದಕ ದ್ರವ್ಯ ಇವಾಗ ಎಲ್ಲ ನಮ್ಮ ಮಂಗಳೂರು ಸ್ಟ್ರೀಟಲ್ಲಿ ಕಾಣಿಸ್ತಾ ಉಂಟಂತ, 2 ಗ್ರಾಮ್ MDMA ಇದ್ರೆ 5 ವರ್ಷ ಜೈಲಿಗೆ ಹಾಕಿ ಬಿಡ್ತಾರೆ ನಿಮ್ಮ ಕೈಯಲ್ಲೆಲ್ಲಾರು ಸಿಕ್ಕಿದ್ರೆ. 1 kg ಗಾಂಜಾ ಸಿಕ್ಕಿದ್ರೆ 5-10 ವರ್ಷ ಜೈಲ್ ಆಗ್ಬೋದು ನಿಮಗೆ, 1 kg ಗಾಂಜಾ ಸಿಕ್ಕಿದ್ರೆ, ಆಯ್ತಾ? ಇನ್ನು ಕೆಲವು ಸಬ್ಸ್ಟೆನ್ಸಸ್ ಉಂಟು, ಅದು LSD ಅಂತ ಉಂಟು, LSD ಅಂತ, ಆಯ್ತಾ? ನಮ್ಮ ಏನು ಹೇಳಿ, ನಮ್ಮ ಪಂಚೇಂದ್ರಿಯಗಳಿಂದ ನಾವು ಏನು ಅನುಭವಿಸ್ತೀವಿ ಜಗತ್ತನ್ನು, ಅದನ್ನು ಫುಲ್ ಟ್ವಿಸ್ಟ್ ಮಾಡಿ ಹಾಕಿ ಬಿಡ್ತದೆ. ಅಂದರೆ ವ್ಯಕ್ತಿ ಕೂತಲ್ಲೇ ಏನೇನೋ ಎಲ್ಲ ಕಾಣಿಸ್ಲಿಕ್ಕೆ ಶುರು ಆಗ್ತದೆ, ಆಯ್ತಾ? ಈ ವಸ್ತು 2 ಮಿಲಿಗ್ರಾಮ್ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ನಿಮ್ಮನ್ನ 5 ವರ್ಷ ಜೈಲಿಗೆ ಹಾಕ್ಬೋದು. ಸೊ ಬರೀ ನೀವು ಉಪಯೋಗ ಮಾಡಿದ್ರೆ ಅಷ್ಟೇ ಅಲ್ಲ, ಕಾನೂನು ಬಗ್ಗೆ ನಿಮಗೆ ಜಾಗ್ರತೆ ಬೇಕು. ಮತ್ತೆ ಕುಡ್ಕೊಂಡು ಗಾಂಜಾ ಹೊಡ್ಕೊಂಡು ಎಲ್ಲಿಯಾದರೂ ಡ್ರೈವಿಂಗ್ ಮಾಡ್ತಾ ಸಿಕ್ಕಿದ್ರೆ, ಮೋಟರ್ ವೆಹಿಕಲ್ ಆಕ್ಟ್ ಗೊತ್ತಲ್ಲ, ಮೊನ್ನೆ ಅಷ್ಟೇ ಅಮೆಂಡ್ ಆಗಿದೆ. ನಿಮಗೆ ಎಲ್ಲಿಯಾದರೂ ಡ್ರಿಂಕ್ಸ್ ಒಂದು ಏನೋ ಬ್ಲಡ್ ಆಲ್ಕೋಹಾಲ್ ಲೆವೆಲ್ ಇಷ್ಟು % ಜಾಸ್ತಿ ಇದ್ರೆ ಬ್ರೆತ್ ಅನಲೈಸರ್ ಅಲ್ಲಿ ನಿಮಗೆ 10,000 ಏನೋ ಫಸ್ಟ್ ಟೈಮ್ ಫೈನ್ ಹಾಕ್ತಾರೆ. ಇನ್ನೊಂದು ಸತಿ ಏನಾದರೂ ಅಫೆನ್ಸ್ ಮಾಡಿದ್ರೆ ಒಂದಿಷ್ಟು ವರ್ಷ ಜೈಲಿಗೆ ಹಾಕ್ತಾರೆ. ಸೊ ಇವೆಲ್ಲ ಕಾನೂನಿನ ವಿಚಾರಗಳು ಕೂಡ. ಮೊಹಮ್ಮದ್ ಅವರು ಹೇಳ್ತಾ ಇದ್ರು, ಒಂದು ಸತಿ ಇಂಥದ್ರಲ್ಲಿ ಎಲ್ಲಿಯಾದರೂ ಮತ್ತೆ ಸಿಕ್ಕಾಕೊಂಡ್ರೆ, ಒಂದು ಸತಿ ಯಾವುದಾದ್ರೂ ಕೈಯಲ್ಲಿ ನೀವು ಪ್ಯಾಕೆಟ್ ಸಿಕ್ತು, ಮತ್ತೆ ನಿಮಗೆ ಏನು ಹೇಳಿ, ಫಸ್ಟ್ ಎಲ್ಲಿ ಏನಾದರೂ ಸಹ ಪೊಲೀಸಿದ್ದು ಫೋನ್ ಬರೋದು ನಿಮಗೆ ಫಸ್ಟ್, ಎಲ್ಲಿದೆಯಪ್ಪ ನೀನು, ಇಲ್ಲಿ ಬಾ, ಇಲ್ಲಿ ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾ. ಸೊ ಈ ಕಾನೂನಿನ ಬಗ್ಗೆ ಕೂಡ ತುಂಬ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೆಲ್ಲ ಏನು ಹೇಳಿ, ಡ್ರಗ್ಸ್ ಬಗ್ಗೆ ನಾನು ಹೇಳಿದೆ, ಡ್ರಗ್ಸ್ ಅಂದರೆ ಏನು, ಅದರಿಂದ ಏನು ಪರಿಣಾಮಗಳಾಗ್ತವಂತ. ಇನ್ನು ನಾವು ಏನು ಮಾಡಿದ್ರೆ ಇದರಿಂದ ಹೊರಗಡೆ ಬರ್ಬೋದು ಅಥವಾ ಇದರಿಂದ ದೂರ ಇರ್ಬೋದು ಹೇಗೆ? ನಿಮ್ಮ ಮಕ್ಕಳಿಗೆ ನಾನು ಇಲ್ಲಿ ಹೇಳುವುದಾದ್ರೆ,
ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ಯಾರು ಬೇಕಾರಾಗಿರ್ಬೋದು, ಎಲ್ಲಿಂದ ಬೇಕಿದ್ರೂ ಬರ್ತಿರ್ಬೋದು, ನೀವು ಸಮಾಜದ ಯಾವ ಏನು ಭಾಗದವರು ಬೇಕಾದ್ರೆ ಆಗಿರ್ಬೋದು, ನಿಮ್ಮದು ಏನೇ ಕಷ್ಟಗಳಿರಲಿ, ನಿಮ್ಮ ಏನೇ ಪ್ರಾಬ್ಲಮ್ಸ್ಗಳಿರಲಿ, ನಮ್ಮನ್ನು ನಾವು ಪ್ರೀತಿ ಮಾಡೋದನ್ನು ಕಲಿಬೇಕು. ಯಾಕಂದರೆ ಎಷ್ಟೋ ಸತಿ ಏನಾಗುತ್ತೆ ಗೊತ್ತಾ, ನಾವು ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ನಾನು ಮುಖ ಚೆನ್ನಾಗಿಲ್ಲ, ನನ್ನ ಮುಖದ ತುಂಬ ಪಿಂಪಲ್ಸ್ ಇದೆ, ನಾನು ದಪ್ಪ ಇದ್ದೀನಿ, ನಾನು ಕುಳ್ಳಕ್ಕಿದ್ದೀನಿ, ನಾನು ಉದ್ದಕ್ಕಾಗ್ಬಿಟ್ಟಿದ್ದೀನಿ ತುಂಬ, ಇಂಥದ್ದೇ ಏನೋ ಒಂದನ್ನು ಯೋಚನೆ ಮಾಡ್ಕೊಂಡು ತಲೆ ಎಲ್ಲ ಹಾಳು ಮಾಡಿಕೊಂಡು ಬೇಜಾರು ಟೆನ್ಷನ್ ಎಲ್ಲ ಮಾಡಿಕೊಂಡು ಫೈನಲಿ ಏನಾಗುತ್ತಂದರೆ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಈ ಕಡೆ ಇಂಥದ್ದು ಕಡೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಯಾವ ರೀತಿ ಬೇಕಾದರೂ ಇರಲಿ, ನಮ್ಮನ್ನು ನಾವು ಪ್ರೀತಿ ಮಾಡೋದನ್ನು ಕಲಿಬೇಕು ಫಸ್ಟ್ ಆಫ್ ಆಲ್. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಭಾವನೆಗಳೇನಿವೆ ಅಲ್ಲ, ಅವೆಲ್ಲ ನಮ್ಮ ಮನಸ್ಸಿನ ಒಂದು ಇಂಪಾರ್ಟೆಂಟ್ ಭಾಗ. ನಮ್ಮಲ್ಲಿ ಒಂದು ರೀತಿ ಒಂದು ಭ್ರಮೆ ಏನಿದೆ ಅಂದರೆ ಚಿಕ್ಕ ಮಕ್ಕಳಲ್ಲಿ, ಎಸ್ಪೆಷಲಿ ಯುವಕರಲ್ಲಿ, ನಾವು ಯಾವಾಗಲೂ ಮಜಾ ಮಾಡ್ಕೊಂಡಿರ್ಬೇಕು ಅಂತ, ನಾವೆಲ್ಲರೂ ಭಾರಿ ಖುಷಿಯಾಗಿರ್ಬೇಕು ಯಾವಾಗಲೂ ಅಂತ. ಬಟ್ ಯಾವಾಗಲೂ ಖುಷಿ ಇರುವಂಥದ್ದು ಪ್ರಾಕೃತಿಕವಾಗಿ ಸಾಧ್ಯ ಇಲ್ಲ. ಜಗತ್ತಿನ ನಿಯಮ ಏನಂದರೆ ನಮಗೆ ಬೇಜಾರಾಗೇ ಆಗ್ತದೆ, ನಮಗೆ ಟೆನ್ಷನ್ ಆಗೇ ಆಗ್ತದೆ, ನಮಗೆ ಸಿಟ್ಟು ಬಂದೇ ಬರ್ತದೆ. ಈ ಎಲ್ಲ ಭಾವನೆಗಳು ಕೂಡ ನಾವು ಅನುಭವಿಸಲೇಬೇಕು, ಯಾವುದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಯಾಕೆಂದ್ರೆ ಇದನ್ನ ನಾವು ತಿಳ್ಕೊಳ್ಳದಿದ್ರೆ ಏನಾಗುತ್ತೆ ಗೊತ್ತಾ, ನಾನು ಇವತ್ತೇನು ಶನಿವಾರ ರವಿವಾರ ಅಲ್ಲ, ಇವತ್ತು ಎಂಜಾಯ್ ಮಾಡಬೇಕು, ಬರೀ ಖುಷಿಯಾಗಿರ್ಬೇಕು ಅನ್ನೋ ಥರ ಈ ಖುಷಿ ಪ್ಲೆಷರ್ ಅಂತ ಹೇಳಿ ಈ ಹಿಂದೆ ಓಡಲಿಕ್ಕೆ ಶುರು ಮಾಡ್ತೀವಲ್ಲ ನಾವು, ಅಥವಾ ನಮಗೇನೋ ಒಂದು ನಮ್ಮ ಮನೆಯಲ್ಲಿ ಏನೋ ಕಷ್ಟ ಬರ್ತಾ ಉಂಟು, ಅದರಿಂದ ನಮಗೆ ಬೇಜಾರಾಗ್ತಾ ಉಂಟು ಅಥವಾ ಟೆನ್ಷನ್ ಆಗ್ತಾ ಉಂಟು, ಇದರಿಂದ ತಪ್ಪಿಸ್ಕೊಳ್ಬೇಕಂತ ಯಾವಾಗ ನಾವು ಎಸ್ಕೇಪ್ ಆಗಬೇಕಂತ ಟ್ರೈ ಮಾಡ್ತೀವಲ್ಲ, ಆಗ ಡ್ರಗ್ಸ್ಗೆ ಬಲಿ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಡ್ರಗ್ಸ್ ಆರ್ ಎನ್ ಎಸ್ಕೇಪ್ ಫ್ರಮ್ ರಿಯಾಲಿಟಿ ಅಂತ ನಾವು ಹೇಳ್ತೀವಿ. ಅಂದರೆ ಡ್ರಗ್ಸ್ ಎಷ್ಟೋ ಜನರಿಗೆ ವಾಸ್ತವಿಕತೆಯಿಂದ ಓಡಿ ಹೋಗಲಿಕ್ಕೆ ಹೆಲ್ಪ್ ಮಾಡುವ ಒಂದು ದಾರಿ. ಬಟ್ ವಾಸ್ತವಿಕತೆಯಿಂದ ಯಾಕಿದು ಓಡಿ ಹೋಗ್ಬೇಕನ್ಸುತ್ತೆ? ಯಾಕಂದ್ರೆ ಇಂಥದ್ದು ಭಾವನೆಗಳನ್ನು ನಾವು ನಮ್ಮ ಜೀವನದ ಒಂದು ಸ್ವಾಭಾವಿಕವಾದ ಒಂದು ಸಹಜವಾದ ಭಾಗ ಅಂತ ಹೇಳಿ ನೋಡೋದನ್ನ ಮರೆತು ಬಿಡ್ತೀವಿ ಕೆಲವೊಮ್ಮೆ. ಸೊ ಯುವಕರಲ್ಲಿ ಎಸ್ಪೆಷಲಿ, ಯಾಕಂದ್ರೆ ನಾವು ನೋಡಿ ಫೇಸ್ಬುಕ್ ಓಪನ್ ಮಾಡಿದ್ರೆ ಏನು ಹೇಳು, ಅವ ಆ ಹೋಟೆಲಲ್ಲಿ ಇದ್ದಾನೆ, ಅವ ಅಲ್ಲಿ ಟ್ರಿಪ್ಪಿಗೆ ಹೋಗ್ತಿದ್ದಾನೆ, ಅವ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಿದ್ದಾನೆ, ಏನಪ್ಪ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಲೈಫಲ್ಲಿ ಅನ್ನೋದು ಕಾಣುತ್ತೆ. ಬಟ್ ಯಾರಾದರೂ ಕುತ್ಕೊಂಡು ಅಳ್ತಾ ಇರೋದು ಫೋಟೋ ಹಾಕ್ತಾನ ಇನ್ಸ್ಟಾಗ್ರಾಮಲ್ಲಿ? ಅಥವಾ ಯಾರಿಗೋ ಒಬ್ಬನಿಗೆ ಸಾಯ್ಬೇಕನ್ಸ್ತಿದೆ ಅವನು ಒಂದು ಲೈವ್ ವಿಡಿಯೋ ಮಾಡ್ತಾನ? ಇಲ್ಲ ಅಲ್ವಾ? ಸೊ ಅವರು ತೋರಿಸ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಕ್ತಾ ಇರೋದು ಅವ್ರು ಎಲ್ಲೋ 6 ತಿಂಗಳಲ್ಲಿ ಒಮ್ಮೆ ಯಾವುದೋ ಒಂದು ತುಂಬ ಖುಷಿಯಾಗಿ ಇರುವ ಮೂಮೆಂಟ್ ಇದು ಹಾಕ್ತಾ ಇದ್ದಾರೆ. ಬಟ್ ನಾವು 24 ಗಂಟೆ ಸ್ಕ್ರಾಲ್ ಮಾಡ್ತಾ ಕೂತಾಗ ನಮಗೆ ಏನಪ್ಪ, ಎಲ್ಲ ಜಗತ್ತವರೆಲ್ಲರೂ ಅದು ಮಜಾ ಮಾಡ್ತಿದ್ದಾರೆ, ನಾನೊಬ್ಬನೇ ಅಳ್ತಾ ಇರೋದು, ನಾನೊಬ್ಬನೇ ಟೆನ್ಷನ್ನಲ್ಲಿರೋದು, ನನಗೆ ಒಬ್ಬನಿಗೆ ಕಷ್ಟ, ಇದರಿಂದ ಏನಾದರೂ ಮಾಡಿ ಹೊರಗೆ ಬರಬೇಕಲ್ಲ, ಸೊ ಏನೋ ಒಂದು ಮಾಡುವ ಅಂತೇಳಿ. ಸೊ ಕೆಲವೊಮ್ಮೆ ನಾವು ಏನು ಮರಿಬಾರ್ದು ಅಂದರೆ, ಈ ಭಾವನೆಗಳು, ಈ ಥರದ್ದು ಏನು ಇಮೋಷನ್ಸ್ ಇದೆ, ಕಷ್ಟಗಳು ಏನು ಬರುತ್ತೆ, ಅದೆಲ್ಲ ನಮ್ಮ ಜೀವನದ ಸ್ವಾಭಾವಿಕ ಭಾಗ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಇನ್ನೊಂದು, ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಜೀವನದಲ್ಲಿ ಗುರಿ ಇರಬೇಕು ಅಂತ, ಆಯಿತಾ? ಮತ್ತು ಪ್ರತಿನಿತ್ಯ ನಾವೇನು ಮಾಡಬೇಕು ಗೊತ್ತಾ, ಸಣ್ಣ ಸಣ್ಣ ಹೆಜ್ಜೆಗಳು ಆ ಗುರಿಯ ದಿಕ್ಕಿನಲ್ಲಿ ಇಡ್ತಾ ಹೋಗಬೇಕು. ನಾನೊಂದು ವಂಡರ್ಫುಲ್ ಪಿಕ್ಚರ್ ನೋಡಿದೆ ಮೊನ್ನೆ ರೀಸೆಂಟ್ಲಿ, ಎಲ್ಲೋ ವಾಟ್ಸ್ಯಾಪಲ್ಲ ಎಲ್ಲೋ ಒಂದು ಫಾರ್ವರ್ಡಲ್ಲಿ ಬಂದಿದ್ದು. ಇಬ್ರು ಜನ, ಒಬ್ಬ ಒಂದು ಏಣಿ ಇಟ್ಕೊಂಡಿದ್ದಾನೆ, ಒಬ್ಬನ ಏಣಿದು ಕಾಲು ಅಂತಾರೆ ಅದಕ್ಕೆ, ಏಣಿದು ಕಾಲಲ್ವಾ? ಸೊ ಏಣಿದು ಕಾಲುಗಳು ಚಿಕ್ಕದಿದೆ, ಅವ ಮೇಲೆ ಏಣಿಗಳ ಮೇಲೆ ಹತ್ಕೊಂಡು ಮೇಲ್ ತನಕ ಹೋಗಿದ್ದಾನೆ, ಆಯ್ತಾ? ಇನ್ನೊಂದು ಏಣಿ ಇಟ್ಕೊಂಡಿದ್ದಾನೆ, ಅವ ಇರೋದು ಇಷ್ಟ ಹೈಟು, ಆಯ್ತಾ? ಕೈ ಎತ್ತಿದ್ರೆ ಇಷ್ಟ ಹೈಟು, ಅವನು ಫಸ್ಟ್ ಏಣಿದ ಕಾಲೇ ಇಲ್ಲಿದೆ. ಅಷ್ಟು ದೊಡ್ಡ ಕಾಲುಗಳಿದ್ರೆ ಅಂಥದ್ದು ಏಣಿ ತೊಗೊಂಬಂದು ನೀವು ಇಟ್ಕೊಂಡ್ರೆ ನೀವೇನು ಅನ್ಕೋತೀರಂದ್ರೆ, ನನಗೇನು ಮೇಲೆ ಹೋಗೋಕ್ಕೆ ಆಗ್ತಿಲ್ಲ, ಅವ ಅಷ್ಟು ಮೇಲೆ ಹೋಗ್ತಿದ್ದಾನಂತೆ. ಇಲ್ಲಿ ಡಿಫ್ರೆನ್ಸ್ ಇರೋದು, ಒಬ್ಬ ಚಿಕ್ಕ ಕಾಲಿನ ಏಣಿ ಇಟ್ಕೊಂಡಿದ್ದಾನೆ, ಇನ್ನೊಬ್ಬ ಇಷ್ಟು ಎತ್ತರದ ಕಾಲು, ಫಸ್ಟ್ ಕಾಲೇ ಇಷ್ಟು ಎತ್ತರ ಇದೆ. ಸೊ ಈ ಏನು ಎತ್ತರದ ಕಾಲು ಇರುವಂಥ ಏಣಿನ ಇಟ್ಕೊಂಡಿದ್ದಾನೆ ವ್ಯಕ್ತಿ, ಅವನ ಜೀವನ ಇಡೀ ಏನು ಅನ್ಕೋತಾನೆ ಅಂದರೆ, ನನಗೇನು ಮಾಡೋಕ್ಕಾಗಲ್ಲ ಅನ್ಕೋತಾನೆ. ಬಟ್ ಕರೆಕ್ಟಾಗಿರೋ ಏಣಿನ ಇಟ್ಕೊಂಡವನು ಅವನ ಮೇಲೆ ಹತ್ತಾ ಹೋಗ್ತಾನೆ, ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತಾನೆ. ಇದರಿಂದ ನಾವು ಏನು ಕಲಿಬೋದಂದರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನು ನೆನಪಿಟ್ಕೊಳ್ಳಿ ಅಂದರೆ, ಒಂದು ಸ್ಮಾರ್ಟ್ ಗೋಲನ್ನು ನೆನಪು ಮಾಡ್ಕೊಳ್ಳಿ. ಸ್ಮಾರ್ಟ್ ಗೋಲ್ ಅಂದರೆ ಸ್ಪೆಸಿಫಿಕ್ ಅಂದರೆ, ಇವತ್ತು ನಾನು ಇಲ್ಲಿ ಸೈನ್ಸ್ ಮಕ್ಕಳಿದ್ರೆ ಫಿಸಿಕ್ಸ್ನಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಓದ್ತೀನಿ, ಅದರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀನಿ ಅಂತ, ಆಯಿತಾ? ಅದು ಮತ್ತೆ ಸ್ಪೆಸಿಫಿಕ್ ಅಷ್ಟೇ ಅಲ್ಲ, ಸ್ಮಾರ್ಟಲ್ಲಿ ಮೆಷರಬಲ್ ಅಂದರೆ, ನನಗೆ ಎಕನಾಮಿಕ್ಸ್ ಇದ್ದು ಈ ಚಾಪ್ಟರ್ ಓದಬೇಕಂದ್ರೆ, ಫೈನಾನ್ಸ್ ಇದ್ದು ಚಾಪ್ಟರ್ ಓದಬೇಕಂದ್ರೆ ನನಗೆ ಅರ್ಧ ಗಂಟೆ ಬೇಕು, ಅರ್ಧ ಗಂಟೆಯಲ್ಲಿ 4 ಪೇಜ್ ಓದಬೇಕು, ಇವತ್ತು ನಾನು 4 ಪೇಜ್ ಓದ್ತೇನೆ ಮನೆಗೆ ಬಂದ ಮೇಲೆ. ಮೆಷರ್ ಮಾಡೋಕ್ಕಾಗುತ್ತೆ. ಇನ್ನೊಂದು
ಎ ಅಂದರೆ ಅಟೇನೇಬಲ್. ಈಗ ನಿಮಗೆ ವೆಕೇಶನ್ ಆಗಿ ಈಗ ಜಸ್ಟ್ ಶಾಲೆ ಶುರುವಾಗಿದ್ದು, ನಿಮಗೆ ವೆಕೇಶನ್ ಇಡೀ ನೀವು 1 ಪೇಜ್ ಓದಲಿಲ್ಲ, ಇವತ್ತೇ 50 ಪೇಜ್ ಓದೋಣ ಅಂತ ಆದರೆ ಆಗುತ್ತಾ? 50 ಪೇಜು ಅವನದೇ ಏನಿದೆ ಆಗುತ್ತೆ ಕತೆ. ಅಷ್ಟು ದೊಡ್ಡ ಏನಿದು ಫಸ್ಟ್ ಕಾಲೇ ಅಷ್ಟು ಮೇಲಿದ್ರೆ ಅದನ್ನ ಎಟ್ಕಕ್ಕೆ ಆಗಲ್ಲ ಅಲ್ವಾ? ಸೊ 50 ಪೇಜು ಫಸ್ಟ್ ದಿನ ಯಾರಿಗಾರು ಓದೋಕ್ಕಾಗುತ್ತಾ? ವೆಕೇಶನ್ ಇಡೀ ಓದ್ದೆ 1 ಪೇಜ್ ಓದ್ಬೇಕು ಫಸ್ಟ್ ದಿನ. ಸೊ ಅಟೇನೇಬಲ್ ಇರಬೇಕು ಗೋಲ್ಗಳು. SMA. R ಅಂದರೆ ರೆಲೆವೆಂಟ್ ಅಂದರೆ ನಾಳೆ ನಿನಗೆ ಫಿಸಿಕ್ಸ್ ಪರೀಕ್ಷೆ ಉಂಟು, ಇವತ್ತು ನಾನು ಸೋಷಿಯಲ್ ಓದ್ತೀನಿ ಅಂತ ಹೇಳಿ ಕೂತ್ಕೊಳ್ಳೋಕ್ಕಾಗ್ತದ? ರೆಲೆವೆಂಟ್ ಇರಬೇಕು. ಇವತ್ತಿಗೆ ನಿಮಗೆ ಏನು ಬೇಕು, ನಾಳೆಗೆ ಎಕ್ಸಾಮಿಗೆ ಬೇಕಿದ್ದನ್ನು ಓದಬೇಕು ಹೊರತು ಇವತ್ತು ನನಗೆ ಇವತ್ತು ಭಾರಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಏನು ಹೇಳಿ ನಮ್ಮ ಪಾಲಿಟಿಕ್ಸ್ ಬಗ್ಗೆ ತಿಳ್ಕೊಳ್ಳುವ, ನಮ್ಮ ಇಂಡಿಯನ್ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ಎಲ್ಲೋ ಒಂದು ಇಂಟರ್ನೆಟಲ್ಲಿ ಏನೋ ಓದ್ತಾ ಕೂತ್ಕೊಳ್ಳುವ ಅಂತೇಳಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅಂದರೆ ಅದು ರೆಲೆವೆಂಟ್ ಅಲ್ಲ ಅಲ್ವಾ? ಇನ್ನೊಂದು ಟಿ ಅಂದರೆ ಟೈಮ್ ಬೌಂಡ್ ಅಥವಾ ಟ್ಯಾಂಜಿಬಲ್ ಅಂತಲೂ ಹೇಳ್ತೀವಿ. ಅಂದರೆ ನಿಮಗೆ ಬೆಳಿಗ್ಗೆ ಎದ್ದು ನಾನು ಇಷ್ಟು ಫಿಸಿಕ್ಸಲ್ಲಿ ಓದಬೇಕು ಅಂಥೇಳಿ ನೀವು ಕಲ್ಪನೆ ಮಾಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರಬೇಕು, ಕಣ್ಮುಂದೆ ಚಿತ್ರಣ ಬರಬೇಕು. ನ್ಯೂಟನ್ಸ್ ಲಾ ನಾನು ಓದ್ತೀನಿ, ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರೆ ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. 4 ಪೇಜ್ ಇದೆ, 4 ಪೇಜಲ್ಲಿ ಒಂದು 2-3 ಪೇಜ್ ಥಿಯರಿ ಉಂಟು, ಒಂದು 2 ಪೇಜ್ ಪ್ರಾಬ್ಲಮ್ಸ್ ಉಂಟು, ನಾನು ಮಾಡಬಹುದು ಅಂತ ಹೇಳಿ ಗೊತ್ತಾಗುತ್ತೆ. ಹೌದಾ? ಸೊ ನೀವು ಎಲ್ಲರೂ ಕೂಡ ಸ್ಮಾರ್ಟ್ ಗೋಲ್ಸನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸ್ಮಾರ್ಟ್ ಗೋಲ್ಸ್ ಇದ್ದರೆ ನಿಮ್ಮ ಉದ್ದೇಶದ ಕಡೆ ನೀವು ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ಬೋದು. ಆಯ್ತಾ? ಇಷ್ಟು ಎತ್ತರ ಕಾಲಿರುವ ಏಣಿ ಇಟ್ಕೊಂಡವನು ಕತೆ ಮಾಡ್ಕೋಬಿಡಿ ನಿಮ್ಮ ಜೀವನ. ಕೆಲವೊಮ್ಮೆ ಏನಾಗುತ್ತೆ, 50% ಮಾರ್ಕ್ ಬರುವ ಹುಡುಗ ನಾನಿವತ್ತು 90% ತೆಗಿತಾನೆ ಈ ಟೆಸ್ಟಲ್ಲಿ ಅಂತ ಹೇಳಿದ್ರೆ ಅಸಾಧ್ಯ. ಈ ಸರ್ತಿ 60ಕ್ಕೆ ಟ್ರೈ ಮಾಡುವ ಅಂತ ಹೇಳಿ ಯೋಚನೆ ಮಾಡಬೇಕು. ಸೊ ಸ್ಮಾರ್ಟ್ ಗೋಲ್ಸ್ ಇಟ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಅವ್ರು ಹೇಳಿದ ಹಾಗೇನೆ, ಕುನ್ನಿ ಅವ್ರು ಹೇಳಿದ ಹಾಗೇನೆ, ನಾವು ಯಾವತ್ತು ಬೇರೆಯವರಿಗಾಗಿ ಏನಾದರೂ ಒಂದು ಕೆಲಸ ಮಾಡ್ತೀವಲ್ಲ ಅದಕ್ಕೆ ನಮಗೆ ಜೀವನ ಇಡೀ ಶಾಶ್ವತವಾಗಿ ನಮಗೆ ಖುಷಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಅದೇ ರೀತಿ ಅದಕ್ಕೆ ವಾಲಂಟಿಯರಿಂಗ್ ಅಂತ ಹೇಳ್ತೀವಿ ನಾವು. ವಾಲಂಟಿಯರಿಂಗ್ ಅಂದರೆ ದೊಡ್ಡದೇನು ಬೇಡ, ನಿಮ್ಮಮ್ಮ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೊಂದು ತರಕಾರಿ ಹೆಚ್ಚಿಕೊಡ್ಲಿಕ್ಕೆ ಹೆಲ್ಪ್ ಮಾಡಿ. ಹುಡುಗರು ಒಂದು ತರಕಾರಿ ಹೆಚ್ಚಿಕೊಡಿ, ಅದರಲ್ಲೇನು ಹುಡುಗರು ಹುಡುಗಿರು ಅಂತ ಭೇದ ಇರಬಾರ್ದು. ನಿಮ್ಮಮ್ಮ ಕಷ್ಟಪಡ್ತಾರಲ್ವ ಮನೆಯಲ್ಲಿ, ನೀವೇನು ಹೊರಗಡೆ ಹೋಗಿ ಯಾರೋ ಒಬ್ಬ ರಸ್ತೆ ದಾಟಕ್ಕೆ ಕಷ್ಟಪಡ್ತಾ ಇದ್ರೆ ಅವನಿಗೆ ಮಾಡಿದ್ರಷ್ಟೇ ವಾಲಂಟಿಯರಿಂಗ್ ಅಲ್ಲ. ನೀವೇ ನಿಮ್ಮ ಅಮ್ಮನಿಗೆ ಹೇಳಿ, ನಾನು ತರಕಾರಿ ನಾನು ಹೆಚ್ಚಿಕೊಡ್ತೀನಿ ಅಂತ. ಅಮ್ಮ ನೀರು ತಗೊಂಬರ್ತಾಳೆ ಎಲ್ಲಿಗೋ ಹೋಗಿ ಬಾವಿಯಿಂದ, ನಾನಿವತ್ತು ನೀರು ತಂದು ಕೊಡ್ತೀನಿ ಅಂತೇಳಿ. ಯಾವಾಗ ಅಂಥದ್ದು ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡ್ತೀರಿ, ವಾಲಂಟಿಯರಿಂಗ್ ಕೆಲಸ, ನಾನೇ ಮಾಡ್ತೀನಿ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಯಾರಿಗೋ ಏನೋ ಮಾಡ್ತೀನಿ, ಅದು ಮನೆಯಿಂದನೇ ಶುರು ಆಗಬೇಕು. ಅಂಥದ್ದು ಬಂದರೂ ಸಹ ನಿಮ್ಮ ಮನಸ್ಸಿಗೆ ತುಂಬ ಸಮಾಧಾನ ಸಿಗ್ಬೋದು. ಮತ್ತು ನಮ್ಮ ಸುತ್ತಮುತ್ತಲು ದೇವ್ರು ಏನು ನಮಗೆ ಪ್ರಾಕೃತಿಕವಾಗಿ ಒಂದು ಖುಷಿ ಕೊಡುವಂಥದ್ದು ವಿಷಯಗಳು ಇಟ್ಟಿದ್ದಾನೆ. ಒಂದು ಪ್ರಕೃತಿ ಇರ್ಬೋದು, ಎಷ್ಟು ಚಂದ ಮಳೆ ಬರ್ತಾ ಉಂಟು ನೋಡಿ, ಎಷ್ಟು ಗ್ರೀನ್ ಉಂಟು. ಕೆಲವೊಮ್ಮೆ ನಾವು ಏನು ಹೇಳಿ, ನಾವು ಟ್ರಿಪ್ಪಿಗೆ ಹೋಗುವಾಗ, ನಾನು ಮೊನ್ನೆ ಒಂದು ಒಳ್ಳೆ ಫನಿ ಇನ್ಸಿಡೆಂಟ್ ಆಯಿತು. ನಾವು ಕೊಣಾಜೆ ಕಡೆ ನಮ್ಮ ಮಾವನ ಮನೆ ಇರೋದು. ಸೊ ಆ ಕೊಣಾಜೆ ಕಡೆ ಹೋಗ್ತಾ ಇದ್ವಿ. ನನ್ನ ಹೆಂಡತಿ ಹೇಳಿದ್ಲು, ಈಗ ಏನು ಡ್ರೈವ್ ಮಾಡ್ತಾ ಹೋಗ್ತಿದ್ದೀವಿ, ಸೀನು ಮಳೆ ಬರ್ತಾ ಉಂಟು, ಗಿಡಗಳೆಲ್ಲ ತುಂಬ ಹಸಿರಿದೆ ಯೂನಿವರ್ಸಿಟಿ ಅಕ್ಕಪಕ್ಕದಲ್ಲಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಕ್ಕಪಕ್ಕದಲ್ಲಿ, ಎಷ್ಟು ಚಂದ ಉಂಟು ನೋಡು ಅಂತ ಹೇಳಿದ್ಲು. ನಾನು ನೋಡಿದೆ, ಹೌದು ಭಾರಿ ಚಂದ ಕಾಣಿಸ್ತಾ ಇದೆ ಅಂತ. ನಾವು ಕೆಲವೊಮ್ಮೆ ಯಾವುದೋ ಒಂದು ಟ್ರಿಪ್ ಹೋಗ್ತಾ ಇದ್ರೆ ಅಲ್ಲಿರೋದು ಅದೇ ಹಸಿರೇ ಇರುತ್ತೆ, ಏನು ಚಂದ ಇದೆಯಪ್ಪ, ಎಷ್ಟು ಸೂಪರ್ ಆಗಿದೆಯಪ್ಪ ಅಂತ ಹೇಳಿ ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ. ಬಟ್ ಪ್ರತಿನಿತ್ಯ ನಾವು ದಿನ ಎಲ್ಲಿ ಓಡಾಡ್ತಿರ್ತೀವಿ ಅಲ್ಲಿರುವ ಪ್ರಾಕೃತಿಕ ಸೌಂದರ್ಯವನ್ನು ಮರೆತು ಬಿಡ್ತೀವಿ ಕೆಲವೊಮ್ಮೆ. ಸೊ ಮತ್ತೆ ಎಷ್ಟೋ ಸತಿ ನಮ್ಮ ಮನಸ್ಸು ಹೇಗಿರುತ್ತೆ ಗೊತ್ತಾ, ನಾವು ಟಿವಿ ಮುಂದೆ ಕುತ್ಕೊಂಡು ಟಿವಿ ನೋಡುವಾಗ ಓದಿ ಆಗಲಿಲ್ಲ ಅಂತ ಯೋಚನೆ, ಓದಕ್ಕೆ ಕುತ್ಕೊಂಡಾಗ ಟಿವಿಲಿ ಏನು ಬರ್ತಾ ಉಂಟಪ್ಪ ಅಂತ ಯೋಚನೆ. ಯಾವಾಗ ಏನು ಮಾಡಬೇಕು ಅದನ್ನು ಮರೆತು ಬಿಡ್ತೀವಿ. ಸೊ ಊಟ ಮಾಡ್ತಾ ಇದ್ರೆ ಊಟ ಮಾಡೋದನ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಓದ್ತಾ ಇರಬೇಕಾದ್ರೆ ಓದೋದ್ರ ಕಡೆ ಮಾತ್ರ ಗಮನ ಕೊಡಿ. ಸೊ ನಾವು ಕೆಲವೊಮ್ಮೆ ಪ್ರತಿನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಮೈಂಡನ್ನು ಇಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಎಲ್ಲ ಯುವಕರಿಗೆ ಏನು ನೆನ್ಪಿಟ್ಕೊಳ್ಬೇಕಂದ್ರೆ, ಯಾವಾಗ ನಿಮಗೆ ಫೇಲ್ಯೂರ್ ಎದುರಾಗುತ್ತೆ, ಫೇಲ್ಯೂರ್ ಅಂದರೆ ಏನು ಹೇಳಿ, ವಿಫಲತೆಗಳು ಯಾವಾಗ ನಿಮಗೆ ಎದುರಾಗ್ತವೆ, ನೀವೇನು ನೆನ್ಪಿಟ್ಕೊಳ್ಳಿ ಅಂದರೆ, ವಿಫಲತೆಗಳು ಜೀವನದ ಒಂದು ಇಂಪಾರ್ಟೆಂಟ್ ಭಾಗ ಅಂತ. ನೀವು ಯಾವುದೇ ದೊಡ್ಡ ಮನುಷ್ಯನ ನೆನಪು ಮಾಡ್ಕೊಳ್ಳಿ. ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳ್ತಾ ಇದ್ರು ಮೊಹಮ್ಮದ್ ಅವರು. ಅಬ್ದುಲ್ ಕಲಾಂ ಅವರು ಫಸ್ಟ್ ಟೈಮ್ ಒಂದು ಮಿಸೈಲ್ ಲಾಂಚ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ, ಅದ್ರ ಹೆಸರೆಲ್ಲ ಮರ್ತೋಯ್ತು ನನಗೆ, ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಯಾವುದೋ ಒಂದು, ಅವರ ವಿಂಗ್ಸ್ ಆಫ್ ಫೈರ್ ಪುಸ್ತಕದಲ್ಲಿ ಬರೀತಾರೆ ಅವರು. ಫಸ್ಟ್ ಟೈಮ್ ಲಾಂಚ್ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಮಿಷನ್ ಫೇಲ್ ಆಯಿತು. ಆ ಮಿಷನ್ ಫೇಲ್ ಆದರೂ ಅವ್ರೇನು ಎದೆಗೆಡಲಿಲ್ಲ. ಅಬ್ದುಲ್ ಕಲಾಂ ಅವರು ರಾಕೆಟ್ ಮ್ಯಾನ್ ಅಲ್ವಾ ನಮ್ಮ ದೇಶದ್ದು, ಮತ್ತು ನಮ್ಮ ದೇಶ ಕಂಡ ಅತಿ ಏನು ಹೇಳಿ ಒಳ್ಳೆಯ ಪ್ರೆಸಿಡೆಂಟ್, ಬೆಸ್ಟ್ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಎಲ್ಲರೂ ಅವರಿಗೆ ತುಂಬ ಪ್ರೇಸ್ ಮಾಡ್ತೀವಿ ನಾವು.
ಅವರು ಕೂಡ ಮಿಷನ್ ಅಲ್ಲಿ ಫೇಲ್ ಆದ್ರು, ಬಟ್ ಅವ್ರು ಎದೆಗೆಡ್ಲಿಲ್ಲ, ಇನ್ನೂ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಲಾಂಚ್ ಮಾಡಿದ್ರು ಕೆಲವು ವರ್ಷಗಳಾದ್ಮೇಲೆ. ಸೊ ಅಬ್ದುಲ್ ಕಲಾಂ ನೆನಪು ಮಾಡ್ಕೊಳ್ಳುವಾಗ ಬರೀ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಅವರು ಈ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು, ಈ ರಾಕೆಟ್ ಲಾಂಚ್ ಮಾಡಿದ್ರು ಅಂತ ನೆನಪು ಮಾಡ್ಕೋತೀವಿ ಹೊರತು ಅವ್ರು ಫೇಲ್ ಆಗಿದ್ದನ್ನು ಕೆಲವೊಮ್ಮೆ ನಾವು ಹೇಳಲ್ಲ ಓಪನ್ ಆಗಿ, ಬಟ್ ಅವ್ರು ಅದರಲ್ಲಿ ಬರೀತಾರೆ. ಸೊ ನಮ್ಮ ಎಲ್ಲ ಜೀವನದಲ್ಲೂ ಕೂಡ ಫೇಲ್ಯೂರ್ಸ್ ಬರುತ್ತೆ, ವಿಫಲತೆಗಳು ಬರುತ್ತೆ. ಆ ವಿಫಲತೆಗಳು ನಮ್ಮ ಯಶಸ್ಸಿನ ಒಂದು ಭಾಗ ಅಂತ ಹೇಳಿ ತಿಳ್ಕೊಂಡು, ಮತ್ತೆ ಇಲ್ಲಿ ಇರುವ ಪೇರೆಂಟ್ಸ್ಗೆ ನನಗನ್ಸೋದು ಮೊಹಮ್ಮದ್ ಅವರು ಆಲ್ರೆಡಿ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಾನೇನು ಹೇಳ್ತೀನಿ ಅಂದರೆ, ಪ್ರತಿನಿತ್ಯ ನಿಮ್ಮ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಮಾತಾಡಿ. ಒಂದು 5 ನಿಮಿಷ ಆದರೂ, ನಂಗೆ ಗೊತ್ತು ನೀವು ಪಾಪ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಿರ್ತೀರಿ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀರಿ, ಬೆಳಿಗ್ಗೆ ಹೋದರೆ ಕೆಲವರು ರಾತ್ರಿ ಆಗ್ತದೆ ಮನೆಗೆ ಅಲ್ವಾ ದುಡಿಲಿಕ್ಕೆ, ಬಟ್ ಆದರೂ ಕೂಡ ಬಂದು ನಿಮ್ಮ ಮಗನೊಟ್ಟಿಗೆ ಮಗಳೊಟ್ಟಿಗೆ 5 ನಿಮಿಷ ಮಾತಾಡ್ಬೋದಾ ಏನಾಗ್ತಾ ಉಂಟಂತ ಹೇಳಿ. ಇಂಥದ್ದನ್ನು ಒಂದನ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ, ಸ್ವಲ್ಪ ಎಚ್ಚರಿಕೆ ಮಕ್ಕಳ ಬಗ್ಗೆ, ಮಕ್ಕಳೊಟ್ಟಿಗೆ ಮಾತಾಡೋದು, ಈ ಪ್ರತಿನಿತ್ಯ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿದರೆ, ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ, ನನಗನ್ಸ್ದಾಗೆ ಈ ಮಕ್ಕಳನ್ನು ನೀವು ಅವರ ಭವಿಷ್ಯವನ್ನು ತುಂಬ ಉಜ್ವಲವಾಗಿ ರೂಪಿಸಬಹುದು. ಸೊ ಇಷ್ಟು ವಿಷಯಗಳು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಇದನ್ನು ಸುಮ್ಮನೆ ಸಣ್ಣ ಸಾರಾಂಶ ಹೇಳಬೇಕು ಅಂತಾದರೆ, ಡ್ರಗ್ಸಿಂದ ಬರೀ ಕ್ಷಣಿಕ ಸುಖ ಸಿಗೋದು, ಆ ಕ್ಷಣಿಕ ಸುಖದ ಹಿಂದೆ ಬೀಳಕ್ಕೆ ಹೋಗಬೇಡಿ. ನಮ್ಮ ಸುತ್ತಮುತ್ತಲು ಏನು ಒಳ್ಳೆಯ ವಿಷಯಗಳಿವೆ ಮತ್ತು ನಮ್ಮ ಜೀವನದ ಏನು ಉದ್ದೇಶ ಇದೆ ಅದನ್ನು ಕಣ್ಣು ಮುಂದೆ ಇಟ್ಕೊಂಡು ಪ್ರತಿನಿತ್ಯ ಪ್ರಯತ್ನ ಮಾಡಿ. ಪೇರೆಂಟ್ಸ್ ಆದವರು ಮನೆಯಲ್ಲಿ ಪ್ರೀತಿಯ ಮತ್ತು ಶಾಂತಿಯ, ಸೆಕ್ಯೂರಿಟಿ, ಸೇಫ್ಟಿಯ ವಾತಾವರಣ ತಯಾರು ಮಾಡಲಿಕ್ಕೆ ಟ್ರೈ ಮಾಡಿ, ಆಯಿತಾ? ಮತ್ತು ನೀವು ಯಾರೇ ಆಗಿರ್ಬೋದು, ನಿಮ್ಮನ್ನು ನೀವು ಪ್ರೀತಿ ಮಾಡಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಮಾದಕ ದ್ರವ್ಯದಿಂದ ಹೇಗೆ ದೂರ ಇರಬೇಕು, ಯಾವ ರೀತಿ ತಮ್ಮನ್ನು ತಾವು ಪ್ರೀತಿಸಿ ತಮ್ಮ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಎನ್ನುವ ಬಗ್ಗೆ ಬಹಳ ವಿಸ್ತಾರವಾಗಿ ಮಾದಕ ದ್ರವ್ಯದಿಂದ ಆಗುವಂತಹ ಅನಾಹುತಗಳು, ದುಷ್ಪರಿಣಾಮಗಳನ್ನು ವಿವರಿಸಿದ್ದಾರೆ. ಶ್ರೀಯುತ ರವಿಚಂದ್ರ ಕಾರ್ಕಳ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಈ ಒಂದು ಮಾದಕ ದ್ರವ್ಯ ವ್ಯಸನ ಜನಜಾಗೃತಿ ಕಾರ್ಯಕ್ರಮಕ್ಕಾಗಿ ಈ ಒಂದು ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸೈಯದ್ ಮದನಿ ಜೂನಿಯರ್ ಕಾಲೇಜ್ ಇದರ ಪ್ರಾಂಶುಪಾಲರು ಜನಾಬ್ ಟಿ ಇಸ್ಮಾಯಿಲ್ ರವರು ವೇದಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು PUC ಮಟ್ಟದ ಹದಿಹರೆಯದ ಮಕ್ಕಳಿಗೆ ಸಕಾಲಿಕ, ಔಚಿತ್ಯಪೂರ್ಣ ಮತ್ತು ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಈ ಒಂದು ಕಾರ್ಯಕ್ರಮವನ್ನು 2022-23ನೇಯ ಶೈಕ್ಷಣಿಕ ವರ್ಷದಲ್ಲಿ ಇಲ್ಲಿ ಹಮ್ಮಿಕೊಳ್ಳಲಿಕ್ಕೆ ನಮ್ಮನಿಗೆ ಸಹಕಾರ ಕೊಟ್ಟಂತಹ ಸದ್ಭಾವನಾ ವೇದಿಕೆ ಮತ್ತು ನಮ್ಮ ವಿದ್ಯಾಧರ್ ಶೆಟ್ಟಿ ಬಳಗದ, ಪೊಸಕ್ಕುರಲ್ ಬಳಗದ ಎಲ್ರಿಗೂ ಕೂಡ ವೈಯಕ್ತಿಕ, ಈ ಸಂಸ್ಥೆಯ ನಮ್ಮ ಅಧ್ಯಾಪಕ ಬಂಧುಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರಿಗೆ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಮೊಹಮ್ಮದ್ ಕುಂಞಿ ಅವರು ನನಗೇನು ಹೊಸದಲ್ಲ, ಯೂಟ್ಯೂಬ್ ಮೊದಲಾದಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯದ ಮಾತುಗಳನ್ನು ನಾನು ಕೇಳ್ತಾ ಇದ್ದೇನೆ. ಅವರ ಕನ್ನಡ ಇಷ್ಟ, ಅವರ ಪ್ರೆಸೆಂಟೇಷನ್ ಅಥವಾ ಅದನ್ನು ನಿರೂಪಿಸುವಂಥದ್ದು ಇಷ್ಟ. ಈ ಎಲ್ಲ ಕಾರಣಗಳಿಗೆ ಇವತ್ತು ಮೊಹಮ್ಮದ್ ಕುಂಞಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳೋದರಲ್ಲೂ ಕೂಡ ನನಗೆ ತುಂಬ ಸಂತೋಷ ಇದೆ. ಒಬ್ಬ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಸಂಸರ್ಗಜ ದೋಷ ಗುಣ ಭವಂತಿ ಅಂತ ಹೇಳಿ. ಅಂದರೆ ಸಂಸರ್ಗದಿಂದ, ಒಡನಾಟದಿಂದ ಒಬ್ಬ ಮನುಷ್ಯನ ಒಳ್ಳೆಯ ಕೆಟ್ಟ ಗುಣಗಳು ಅವನಲ್ಲಿ ಅಂಟಿಕೊಳ್ತವೆ ಅಂತ ಹೇಳಿ. ಲೌಕಿಕ ಮತ್ತು ಧಾರ್ಮಿಕ ಸಮನ್ವಯಗಳನ್ನು ಮಾಡ್ತಾ ಮೊಹಮ್ಮದ್ ಕುಂಞಿ ಅವರು ಈ ಭಾಷಣದಲ್ಲಿ ನಮ್ಮ ಹೆತ್ತವರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ನೈತಿಕವಾದಂತಹ ಸಂದೇಶವನ್ನು ಅಥವಾ ನೀತಿ ಉಪದೇಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊಹಮ್ಮದ್ ಕುಂಞಿ ಅವರು ಹಲವು ಕ್ಷೇತ್ರಗಳಲ್ಲಿ ಕೇವಲ ಒಬ್ಬ ಧಾರ್ಮಿಕ ಉಸ್ತಾದ್ ಮಾತ್ರ ಅಲ್ಲ, ಅವರು ಲೌಕಿಕವಾದ ವಿಚಾರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಬಹಳ ಉಪಯುಕ್ತ ಆಗಿದೆ ಸರ್ ಈ ಒಂದು ಕಾರ್ಯಕ್ರಮ. ಇನ್ನವರು ಡಾಕ್ಟರ್ ರವಿಚಂದ್ರ ಕಾರ್ಕಳ ಅಂತ ಹೇಳಿ, ಅವರು ಮಾದಕ ವ್ಯಸನ ಅಂದರೆ ಏನು, ಹೇಗೆ ವಿದ್ಯಾರ್ಥಿಗಳಲ್ಲಿ ಅಂಟಿಕೊಳ್ತದೆ, ಏನು ಅದರ ಪರಿಣಾಮ, ಏನು ಅದಕ್ಕೆ ಪರಿಹಾರ ಇತ್ಯಾದಿಗಳ ಬಗ್ಗೆಯೂ ಕೂಡ ಬಹಳ ದೀರ್ಘವಾಗಿ ಕಂಡರೂ ಕೂಡ ಉಪಯುಕ್ತವಾದ ಮಾತುಗಳನ್ನು ಅವರು ಆಡಿದ್ದಾರೆ.
ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂತಹದ್ದು. ನಮ್ಮ ವಿದ್ಯಾರ್ಥಿಗಳು ಬಹಳ ತಾಳ್ಮೆಯಿಂದ ಇಷ್ಟು ಸಮಯ ಸುಮಾರು 1.5 ಗಂಟೆ ತನಕ ಅವರು ತಾಳ್ಮೆಯಿಂದ ಇದ್ದರು. ಈಗ ಅವರ ಕೈಗೆ ಆ ಕೋಲ್ಡ್ ಬಾಟ್ಲಿ ಸಿಕ್ಕಿದ ನಂತರ ಮಾತ್ರ ಸ್ವಲ್ಪ ವಿಚಲಿತರಾಗಿದ್ದಾರೆ. ಅದು ಖುಷಿನೇ, ಅದು ಕೊಟ್ಟರು ಬಹಳ ಖುಷಿಯಾಗಿದೆ. ನಾವು ವರ್ಷವೂ ಕೂಡ ಇಂತಹ 1-2 ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೇವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರನ್ನು ಕರೀತೇವೆ, ಕಾನೂನು ತಜ್ಞರನ್ನು ಇದಕ್ಕಾಗಿ ನಾವು ಕರೆದು ಈ ಕಾರ್ಯಕ್ರಮ ಮಾಡ್ತೇವೆ. ಈ ಬಾರಿ ನಿಮ್ಮ ಮೂಲಕ ಆಯ್ತು ಅನ್ನೋದು ನಮಗೆ ಒಂದು ಅಲ್ಪ ಸಮಾಧಾನದ ವಿಚಾರವೂ ಕೂಡ ಹೌದು. PUC ವಿಭಾಗದಲ್ಲಿ ಒಬ್ಬ ಸಂಸ್ಥೆಯ ಮುಖ್ಯೋಪಾಧ್ಯಾಯನಾಗಿ ಅಥವಾ ಪ್ರಾಂಶುಪಾಲನಾಗಿ ನಾವು ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳ ಈ ಮನೋಸೈಕಿಕ ಅಥವಾ ಮಾನಸಿಕವಾದ ಸ್ಥಿತಿಗತಿಗಳು ಸುಮಾರು ಹಲವು ಅನುಭವಗಳಿವೆ. ಅನುಭವಗಳನ್ನು ಬಿಚ್ಚಿಡಲಿಕ್ಕೆ ಇದು ಟೈಮ್ ಅಲ್ಲ. ಪ್ಯಾಕೆಟ್ ಇರ್ತದೆ, ಪ್ಯಾಕೆಟ್ ಕೇಳುವಾಗ ಅದನ್ನು ತೆಗೆದಿಡ್ತೇವೆ, ಅವನನ್ನು ಇಂಡಿವಿಜುವಲ್ ಕರೀತೇವೆ, ಮಾತಾಡ್ತೇವೆ, ಮನೆಗೆ ತಿಳಿಸ್ತೇವೆ, ಎಲ್ಲ ಮಾಡ್ತೇವೆ. ನಾನು ಹೇಳ್ತಾ ಇರುವುದು ನನ್ನ ಪೇರೆಂಟ್ಸ್ ಗಮನಿಸಬೇಕು. ನೀವು ಯಾವುದೋ ಒಂದು ನಿಮ್ಮ ಮಕ್ಕಳ ಮೇಲೆ ನಿಮಗಿದ್ದಷ್ಟು ಪ್ರೀತಿ ನನ್ನ ಮಕ್ಕಳ ಮೇಲೆ ನನಗೂ ಕೂಡ ಇಲ್ಲಿ ಪ್ರೀತಿ ಇದೆ. ಆದರೆ ಇಂತಹ ದುಶ್ಚಟಗಳಿಗೆ ಒಳಗಾದ ಸಂದರ್ಭದಲ್ಲಿ ಸಿಕ್ಕಿಬಿದ್ದಾಗ ಅದನ್ನು ನಾನು ಸಿಕ್ಕಿ ಬೀಳುವುದು ಅಂತ ಹೇಳೋದಿಲ್ಲ, ಅವರು ಹಾಗಿದ್ದಾರೆ ಅಂತ ಗೊತ್ತಾದಾಗ ನಾವು ತಿಳಿಸಿದಾಗ ನಿಮ್ಮಿಂದ ಬರುವಂತಹ ಆ ಪ್ರತಿಕ್ರಿಯೆ ಕೆಲವೊಮ್ಮೆ ನಮ್ಮನ್ನು ಕೂಡ ಬೇಸರಿಸ್ತದೆ ಅನ್ನುವಂತಹದ್ದನ್ನು ನೆನಪಿಟ್ಕೊಳ್ಬೇಕು. ಆ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ಪೇರೆಂಟ್ಸ್ಗಳು ಅದನ್ನು ಬೇರೆ ದಾರಿಯಲ್ಲಿ ಕೊಂಡು ಹೋಗಿ ನನ್ನ ಮಗ ಹಾಗೆಲ್ಲ ಮಾಡುವುದಿಲ್ಲ, ಅದು ಹೇಗೋ ಅವನ ಕಿಸೆಗೆ ಬಿತ್ತು ಇತ್ಯಾದಿಗಳೆಲ್ಲ ಹೇಳುವಂತಹದ್ದು. ಮತ್ತು ನಮಗೆ ಇಲ್ಲಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಸರ್ವೈವ್ ಮಾಡಬೇಕು, ಮಕ್ಕಳನ್ನು ನೋಡಿಕೊಳ್ಳಬೇಕು, ಮತ್ತು ಆ ಮಕ್ಕಳು ಇಲ್ಲಿ ಬರಬೇಕು, ಈ ಥರ. ಇನ್ನೊಂದು, ಮಾದಕ ವ್ಯಸನದಿಂದ ಆಗುವಂಥ ಕೆಲವೊಂದು ಎಫೆಕ್ಟ್ಗಳು ಸ್ವಂತ ಮನೆಯಲ್ಲೇ ಮಕ್ಕಳಿಗೆ ಆಗ್ತದೆ ಅನ್ನುವಂತಹದ್ದು ಕೂಡ ತಿಳಿದು ಬಂದಾಗ ಪೇರೆಂಟ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಟೋಟಲಿ PUC ಮಟ್ಟದ ಸ್ಪೆಷಲಿ ನಮ್ಮ ಬಾಯ್ಸ್, ನಮ್ಮ ಹುಡುಗರು ಇಂತಹ ಚಟಗಳಿಗೆ ಅವರ ಫ್ರೆಂಡ್ಸ್ಗಳಿಂದ, ಗೆಳೆಯರಿಂದ ಈ ರೀತಿ ಬಲಿಯಾಗಿದ್ದಾರೆ ಅನ್ನುವಂಥದ್ದು ಮಾತ್ರ ಅಲ್ಲ, ಬಹಳ ನಿಸ್ಸಂಕೋಚವಾಗಿ ಹೇಳ್ತೇನೆ, ಕೆಲವೊಂದು ಪ್ರದೇಶಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ಪ್ರದೇಶಗಳು ಅದಕ್ಕೆ ಇರುವಂತಹದ್ದು. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಕಡ್ಡಾಯ ಇದೆ, ಪೇರೆಂಟ್ಸ್ ಬರುವಾಗ ಗೆಳೆಯರಾಗೋದಿಲ್ಲ, ಈವನ್ ಅಣ್ಣ ಆಗೋದಿಲ್ಲ, ದೊಡ್ಡಪ್ಪನ ಮಗ ಆಗೋದಿಲ್ಲ, ಸ್ವಂತ ಅಮ್ಮ ಅಥವಾ ಅಪ್ಪ ಇವರೇ ಬರಬೇಕು. ಇಲ್ಲದಿದ್ದರೆ ಅವರಲ್ಲಿ ಯಾವ ರೀತಿಯಲ್ಲಿ ಅದು ಬಾಡಿಗೆಯ ಪೇರೆಂಟ್ ಅನ್ನುವಂತಹದ್ದು ಕೂಡ ನಮಗೆ ಹಿಡಿಯುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತೇವೆ. ಅಂತೂ ಒಂದು ಅನಿರ್ವಚನೀಯವಾದ ಸ್ಥಿತಿಯಲ್ಲಿ PUC ಒಬ್ಬ ಮುಖ್ಯಸ್ಥ ಅಥವಾ ಲೆಕ್ಚರರ್ಸ್ಗಳು ಇವುಗಳನ್ನು ಟ್ಯಾಕಲ್ ಮಾಡುವಂತಹ ಸಮಸ್ಯೆ. ಆದ್ದರಿಂದ ಇದು ಬಹಳ ಬಹಳ ಉಪಯುಕ್ತ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಈ ಒಂದು ವೇದಿಕೆಯನ್ನು ಇದಕ್ಕಾಗಿ ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗಿಸಿದ್ದನ್ನು ಮತ್ತೊಮ್ಮೆ ನೆನಪು ಮಾಡ್ತಾ, ಮುಂದೆಯೂ ಇಂತಹ ಕಾರ್ಯಕ್ರಮ ಇಲ್ಲಿ ಮಾತ್ರ ಅಲ್ಲ, ಸಮಾಜದ ಯುವ ಸಮೂಹಕ್ಕೆ ಇಂತಹ ಕಾರ್ಯಕ್ರಮಗಳು ಮಾರ್ಗದರ್ಶನವಾಗಲಿ ಅಥವಾ ಮಾರ್ಗದರ್ಶಕವಾಗಿರಲಿ ಅಂತ ಹೇಳಿ ಎಲ್ಲ ಬಗೆಯ ಶುಭ ಕಾಮನೆಗಳನ್ನು ತಿಳಿಸ್ತಾ ನಾನು ನನ್ನ ಅನಿಸಿಕೆಗಳಿಂದ ವಿರಮಿಸ್ತಾ ಇದ್ದೇನೆ. ವಾಹಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲಿಗೂ ವಂದನೆಗಳು. ಈಗ ಕೊನೆಯದಾಗಿ ನಮ್ಮ ಅಧ್ಯಕ್ಷರ ಭಾಷಣ. ಈ ಒಂದು ಶಾಲಾ ಸಭಾಂಗಣವನ್ನು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ಕೊಟ್ಟದ್ದಕ್ಕಾಗಿ ಶಾಲಾ ಪ್ರಾಂಶುಪಾಲರು ಮತ್ತು ಆಡಳಿತ ಸಮಿತಿ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಅಧ್ಯಕ್ಷರು ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿ ಕಳೆದ 7-8 ವರ್ಷಗಳಿಂದಲೂ ನಿರಂತರವಾಗಿ ಇದನ್ನು ಮುನ್ನಡೆಸುತ್ತಿರುವಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅತ್ಯಂತ ಅಗತ್ಯ ಇರುವಂಥ ಈ ಪರಿಸ್ಥಿತಿಯಲ್ಲಿ ಸಂಘಟಿಸಿದಂಥ ಸದ್ಭಾವನಾ ವೇದಿಕೆಯ ಸರ್ವ ಸದಸ್ಯರಿಗೆ, ಹೊಸ ಕುರಲ್ ಬಳಗದ ಸರ್ವ ಸದಸ್ಯರಿಗೆ ಹಾಗೂ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೆ ನಾನು ಅತ್ಯಂತ ಹೃದಯ ಸ್ಪರ್ಶಿಯಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಭಾಷಣಕಾರರಿಗೆ ಹೇಳಿದರು, ನಿಮಗೆ ಅತ್ಯಂತ ತೃಪ್ತಿ ಕೊಡುವಂತಹ, ಅತ್ಯಂತ ಸುಖ ನೀಡುವಂತಹ ವಿಷಯ ನಿಮ್ಮ ಜೀವಮಾನದಲ್ಲಿ ಯಾವುದು ಅಂತ ಹೇಳಿ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಸದ್ಭಾವನಾ ವೇದಿಕೆ ಇವತ್ತು ಈ ಒಂದು ಮಾದಕ ವ್ಯಸನ ಮಾದಕ ದ್ರವ್ಯ ವ್ಯಸನಗಳ ಜನಜಾತಿ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿಗಳಾದ
ಮೊಹಮ್ಮದ್ ಜನಾಬ್ ಕುಂಜಿ ಹಾಗೂ ಸಂದೀಪ್ ಜಿ ಹೆಸರನ್ನು ಕರೆದದ್ದು ನನ್ನ ಜೀವಮಾನದಲ್ಲಿ ಅತ್ಯಂತ ತೃಪ್ತಿಕರವಾದಂತಹ ಒಂದು. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಒಂದು ಗಳಿಗೆ ಎದ್ದು ನಿಂತು ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆ ಸಮಾಜದ ಸಾಮರಸ್ಯವನ್ನು ಕಾಪಾಡುವ ಸದುದ್ದೇಶದಿಂದ ನಾವೆಲ್ಲ ಸಮಾನ ಚಿಂತಕರು ಹಮ್ಮಿಕೊಂಡಂತಹ ಒಂದು ಸಂಸ್ಥೆ. ನಮ್ಮ ದೇಶದಲ್ಲಿ ಶಾಂತಿ, ಸಾಮರಸ್ಯ, ಸಹಬಾಳ್ವೆಯೊಂದಿಗೆ ನಾವೆಲ್ಲ ಬದುಕಬೇಕೆಂಬ ಮಹಾದಶೆಯನ್ನು ಇಟ್ಟುಕೊಂಡವರು ನಾವು. ಮುಖ್ಯವಾಗಿ ಮತೀಯ ಗಲಭೆಗಳಾದಾಗ ನಾವು ನಮ್ಮಿಂದಾದಂಥ ಕೆಲಸವನ್ನು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ಮಾಡಿದ್ದೇವೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಆಗುವಂತಹ ಘಟನೆಗಳನ್ನು ನೋಡಿದಾಗ ನಾವು ನಮ್ಮ ಪ್ರಯತ್ನದಲ್ಲಿ ಸೋತಿದ್ದೇವೆ ಅನ್ನತಕ್ಕಂಥ ಒಂದು ಸಣ್ಣ ಒಂದು ಬೇಸರ ನಮಗೆ ಬರ್ತಾ ಉಂಟು. ಯಾವ ಧರ್ಮದವರೇ ಆಗಲಿ, ಯಾವ ಜಾತಿಯವರಾಗಲಿ, ಅದೆಲ್ಲ ಮುಖ್ಯ ನಮಗೆಲ್ಲ. ನಮಗೆ ನಿಜವಾಗಿ ಮುಖ್ಯವಾದುದು ಮಾನವೀಯ ಧರ್ಮ. ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಸ್ನೇಹ ನಿಮ್ಮೆಲ್ಲರೊಂದಿಗಿರಲಿ ಅನ್ನತಕ್ಕಂಥ ಒಂದು ವೇದಿಕೆ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ. ನಾನು ಇದರ ಬಗ್ಗೆ ಹೆಚ್ಚು ಏನು ಹೇಳಲು ಇಷ್ಟಪಡದೆ, ಈಗಾಗಲೇ ಇದರ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ತಮಗೆಲ್ಲ ತಿಳಿಸಿದ್ದಾರೆ. ಮಕ್ಕಳು ಹಾಗೂ ಪಾಲಕರು ಇಬ್ಬರಿಗೂ ತಮ್ಮ ತಮ್ಮ ಜವಾಬ್ದಾರಿಯ ಅರಿವನ್ನು ಸಂಘಟಕರು ನಿಮಗೆ ತಿಳಿಸಿದ್ದಾರೆ. ಅದನ್ನೆಲ್ಲ ಅರಿತುಕೊಂಡು ಈ ಸಮಾಜದಲ್ಲಿ ಸಾಮರಸ್ಯದ ಬದುಕನ್ನು ನಾವೆಲ್ಲರೂ ಬದುಕಬೇಕಾದರೆ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ. ಮಕ್ಕಳೇ, ಈ ಭೂಮಿ ನಮಗೆ ಹಿರಿಯರು ನೀಡಿದಂತಹ ಕೊಡುಗೆ. ಆ ಭೂಮಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಸ್ಥಿತಿಯಲ್ಲಿ ಹಿಂದಿರುಗಿಸುವ ಗುರುತರವಾದ ಕೆಲಸ ನಿಮ್ಮಿಂದಾಗಬೇಕು. ನಮ್ಮ ಪರಿಸರ, ನೀರಿನ ಮಿತ ಬಳಕೆ, ಪ್ರಕೃತಿಯನ್ನು ಉಳಿಸುವ ಬೆಳೆಸುವ ಕೆಲಸ ತಮ್ಮಿಂದಾಗಬೇಕು. ಮುಖ್ಯವಾಗಿ ನಾವೆಲ್ಲ ಮಾನವರು, ಮಾನವೀಯತೆಯ ನಮ್ಮ ಧರ್ಮ, ನಮ್ಮ ದೇವರು ಅನ್ನತಕ್ಕಂಥ ಅಂಶವನ್ನು ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಮಾನವೀಯತೆಯನ್ನು ಕೆಣಕುವ, ಕದಡುವ ಮತೀಯ ಸಂಘಟನೆಗಳಿಗೆ ತಾವು ಯಾರೂ ಸೇರಬಾರದು. ಅನ್ಯಾಯ ಆದಾಗ ಜಾತಿ ಮತ ನೋಡದೆ ನ್ಯಾಯಕ್ಕೆ ತಲೆಬಾಗಿಸಿ ಅನ್ಯಾಯವನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿರಬೇಕು. ಭವ್ಯ ಭಾರತದ ಸಾಮರಸ್ಯವನ್ನು ಕಾಪಾಡಿಕೊಂಡು ನೀವೆಲ್ಲ ಮುಂದಿನ ನಿಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಸಮಾಜವನ್ನು ಬಹಳ ಉತ್ತಮ ರೀತಿಯಲ್ಲಿ ಕಟ್ಟುವಂತಹ, ಬೆಳೆಸುವಂತಹ ಕೆಲಸವನ್ನು ತಮ್ಮಿಂದ ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು, ಈಗಾಗಲೇ ಈ ಪ್ರದೇಶದಲ್ಲಿ ಅನೇಕ ಮತೀಯ ಗಲಭೆಗಳು ಆಗ್ತಾ ಇದೆ. ಈ ಎಲ್ಲ ಗಲಭೆಗಳಿಗೆ ಕೊಲೆ, ಸುಲಿಗೆ, ದರೋಡೆ ಯಾವುದಿದ್ರೂ ಅದಕ್ಕೆ ಮೂಲ ಕಾರಣ ಸಂಘಟಕರು ತಿಳಿಸಿದ ಹಾಗೆ ಡ್ರಗ್ಸ್. ಈ ಡ್ರಗ್ಸ್ ಅನ್ನು ತೆಗೆದುಕೊಂಡಾಗ ಅವನಿಗೆ ಯಾವ ಜಾತಿಯೂ ಇರುವುದಿಲ್ಲ, ಯಾವ ಧರ್ಮವೂ ಇರುವುದಿಲ್ಲ, ತನ್ನ ಮನೆಯವರು ಯಾರು, ತನ್ನ ಹೆಂಡತಿ ಯಾರು, ಮಕ್ಕಳು ಯಾರು ಎಂಬುದರ ಬಗ್ಗೆ ಅರಿವಿದಿಲ್ಲ. ಆದರೆ ಇಂಥ ಪರಿಸ್ಥಿತಿ ಬಂದಾಗ ನಮ್ಮ ಈ ಸಮಾಜದಲ್ಲಿ ನೂರಾರು ಕೋಟಿಗಟ್ಟಲೆ ಜನರು ಅದರ ಕಷ್ಟವನ್ನು ಅನುಭವಿಸ್ತಾರೆ. ಯಾರ ಮಕ್ಕಳಾದರೇನು, ಅವ ಹಿಂದೂ ಆದರೂ, ಮುಸ್ಲಿಂ ಆದರೂ, ಕ್ರಿಶ್ಚಿಯನ್ ಆದರೂ, ಅವನ ತಾಯಿಗೆ ಮಗ, ಅವನ ತಂಗಿಗೆ ಅಣ್ಣ, ಅವನ ಹೆಂಡತಿಗೆ ಗಂಡ. ಆದರೆ ಈ ಸಂಘಟನೆಗಳಲ್ಲಿ ಸೇರಿ ಇಂಥ ಕೃತ್ಯಗಳಿಗೆ ಒಳಗಾದಾಗ, ಅವರು ಮರಣವನ್ನು ಅಪ್ಪಿದಾಗ ಅವರ ಮನೆಯವರ ಸಂಕಟ, ಅವರ ಕುಟುಂಬದವರ ಸಂಕಟ ಯಾಕೆ ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ನಾನು ಏನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡದೆ, ಸದ್ಭಾವನಾ ವೇದಿಕೆ ಅನ್ನತಕ್ಕಂಥ ಒಂದು ವೇದಿಕೆಯನ್ನು ಹುಟ್ಟು ಹಾಕಿಕೊಂಡು ಅದರಲ್ಲಿರುವ ನೋಡಿ, ಮೆಲ್ವಿನ್ ಡಿಸಾರರಾಗಲಿ, ನಮ್ಮ ಜೋಸ್ಲಿನ್ ಡಿಸೋಜರ್ ಅವರು ಮರಣ ಹೊಂದಿದ್ದಾರೆ, ಅವರ ಕುಟುಂಬ, ನಮ್ಮ ಖಾದರ್, ಎಚ್ ಮೊಹಮ್ಮೂದು, ಅಬ್ದುಲ್ ಕರೀಂ, ಅಬ್ದುಲ್ ರಹೀಂ, ತುಂಬ ಮಂದಿ ಸದಸ್ಯರಿದ್ದಾರೆ. ನಾವೆಲ್ಲ ಸತ್ಯ ಹೇಳುವುದಾದರೆ ಒಂದೇ ಕುಟುಂಬದ ಮಕ್ಕಳಂತೆ ನಾವಿದ್ದೇವೆ. ಅದು ನಮಗೆ ಈಗ ಅಗತ್ಯ. ಅವರ ಹಬ್ಬಗಳಲ್ಲಿ ನಾವು ಭಾಗಿಯಾಗ್ತೇವೆ, ನಮ್ಮ ಹಬ್ಬಗಳಲ್ಲಿ ಅವರು ಭಾಗಿಯಾಗ್ತಾರೆ. ನಮ್ಮ ಏನು ಭಗವದ್ಗೀತೆ ಇದೆ ಅವರ ಮನೆಯಲ್ಲಿದೆ, ಅವರ ಕುರಾನ್ ಏನಿದೆ ಅದು ನಮ್ಮ ಮನೆಯಲ್ಲಿದೆ. ಅದನ್ನೆಲ್ಲ ಓದಿ ಅದರ ಅರ್ಥವನ್ನು ನಾವು ಮನದಟ್ಟು ಮಾಡಿಕೊಂಡಾಗ ಮಾತ್ರ ನಾವು ಸಾಮರಸ್ಯದ ಬದುಕನ್ನು ಬದಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಯುವ ಜನಾಂಗದವರಾದ ತಾವೆಲ್ಲರೂ ಈ ಎಲ್ಲ ವಿಷಯಗಳನ್ನು ಅರಿತುಕೊಂಡು ನಿಮ್ಮ ಮುಂದಿನ ಜೀವನವನ್ನು ಉತ್ತಮ ಮಾಡಿಕೊಳ್ಳಿ. ಈ ಸಮಾಜವನ್ನು ಸ್ವಚ್ಛವಾಗಿ ಕಟ್ಟುವಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಬಹಳ ಅಗತ್ಯ. ಆದ್ದರಿಂದ ಪಾಲಕರು ಹಾಗೂ ಪೋಷಕರು ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ಖಾಲಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಮಾತ್ರವಲ್ಲ, ಈ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವ ಜವಾಬ್ದಾರಿ ನಿಮ್ಮದು ಕೂಡ ಆಗಿದೆ. ಆದ್ದರಿಂದ
ಕಳಕಳಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡುವುದೆಂದರೆ ನಮ್ಮ ಮಕ್ಕಳು ಮುಂದಿನ ನಿಮ್ಮ ಈ ಭವಿಷ್ಯದ ನಾಯಕರಾಗಿ ರೂಪುಗೊಳ್ಳಲು ನಿಮ್ಮ ಸಹಕಾರ ಕೂಡ ಬೇಕು ಅಂತ ಹೇಳತಕ್ಕಂಥ ಮಾತುಗಳನ್ನು ಹೇಳಿ, ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸದ್ಭಾವನಾ ವೇದಿಕೆಯಿಂದ ಇಂಥ ಅನೇಕ ಕಾರ್ಯಕ್ರಮಗಳು ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಚೌಕಟ್ಟಿಗೆ ಒಟ್ಟು ಅಂದವಾಗಿ ಅಧ್ಯಕ್ಷರು ಬಹಳ ಒಳ್ಳೆಯ ಮಾತುಗಳನ್ನು, ಎಲ್ಲರ ಮಾತುಗಳನ್ನು ಸಮೀಕರಿಸಿಕೊಂಡು ಕ್ರೋಢೀಕರಿಸಿಕೊಂಡು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ನಾಳಿನ ಜನಾಂಗ ನೀವು ಎನ್ನುವ ದೃಷ್ಟಿಯಿಂದ ಸದ್ಭಾವನಾ ವೇದಿಕೆ ಅರ್ಥಾತ್ ನಾವುಗಳು ಮಾಡಿದಂತಹ ಈ ಕಾರ್ಯಕ್ರಮ ಅದು ಯಶಸ್ವಿಯಾಗಬೇಕಿದ್ರೆ ನಿಮ್ಮ ಆ ಮನಸ್ಸು ಜಾಗೃತವಾಗಬೇಕು, ನಿಮ್ಮ ವ್ಯಕ್ತಿತ್ವ ಎನ್ನುವುದು ದೃಢವಾಗಬೇಕು, ನಿಮ್ಮ ಮುಂದೆ ಒಂದು ಒಳ್ಳೆಯ ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸುವಂತಹ ಹಠ ನಿಮ್ಮಲ್ಲಿ ಇರಲಿ. ಎಲ್ಲರೂ ತಮ್ಮ ತಮ್ಮ ಮನಸ್ಸನ್ನು ನಿಯಂತ್ರಿಸುವಂತಹ ಆ ಒಂದು ಕೆಲಸವನ್ನು ಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಪೋಷಕರು ಕೂಡ ಈ ಮಾತುಗಳನ್ನು, ನೀವು ಬರದಂತಹ ಪೋಷಕರಿಗೆ ಈ ಮಾತುಗಳನ್ನು ನೀವು ಮನೆಯಲ್ಲಿ ಹೇಳಬೇಕಂತ ಹೇಳಿಕೊಳ್ಳುತ್ತಾ, ಎಲ್ಲರಿಗೂ ಒಳ್ಳೆಯದಾಗುವಂತಹ ಈ ಕಾರ್ಯಕ್ರಮದ ಒಟ್ಟು ಅಂದಕ್ಕೆ ಚುಕ್ಕಿ ಇಡುವಂತಹ ಸಮಯ. ಧನ್ಯವಾದವನ್ನು ಸಮರ್ಪಿಸಲಿಕ್ಕಿದ್ದಾರೆ ಇಲ್ಲಿಯ ಪ್ರಾಧ್ಯಾಪಕರು ಜನಾಬ್ ಹಬೀಬ್ ರೆಹಮಾನ್ ರವರು. ಎಲ್ಲರಿಗೂ ವಂದಿಸ್ತಾ, ಸದ್ಭಾವನಾ ವೇದಿಕೆ ಉಳ್ಳಾಳ ಮತ್ತು ಹೊಸಕುರಲ್ ಬಳಗ ಇದರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಇತ್ತೀಚಿನ ಸಮಾಜದಲ್ಲಿ ಸಂಭವಿಸುತ್ತಿರುವಂತಹ ಅಥವಾ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೋಮು ಸಾಮರಸ್ಯ ಹದಗೆಡುತ್ತಿರುವಂತಹ ಒಂದು ಘಟನೆ, ಆ ಎಲ್ಲ ಸಾಮರಸ್ಯ ಹದಗೆಡುವುದಿರ್ಬೋದು, ಎಲ್ಲ ಕೆಟ್ಟ ಘಟನೆಗಳೇನಿದೆ ಅದರ ಹಿಂದೆ ಇರುವುದು ಇದೇ ಡ್ರಗ್ಸ್ ಅಥವಾ ಮಾದಕ ದ್ರವ್ಯಗಳು. ಬಹಳ ಒಂದು ಒಳ್ಳೆಯ ಒಂದು ವಿಚಾರ ಸಂಕಿರಣ ಇವತ್ತು ಇಲ್ಲಿ ನಡೆದಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಈ ಮನಸ್ಸಿಗೆ ಬಹಳಷ್ಟು ಅಗತ್ಯವಾದಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ ಒಂದು ಸದ್ಭಾವನಾ ವೇದಿಕೆ ಅಧ್ಯಕ್ಷರು ಈಗಾಗಲೇ ಅವರು ಹೇಳಿದ ಹಾಗೆ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಸಾಮರಸ್ಯದೊಂದಿಗೆ ಜೀವಿಸಬೇಕು ಎಂಬುದಕ್ಕೆ ಒತ್ತು ಕೊಡುವಂತಹ ಒಬ್ಬ ಉದಯೋನ್ಮುಖ ಅಧ್ಯಕ್ಷರು ಶ್ರೀ ಪ್ರಸಾದ್ ರೈ ಕಲ್ಲಿಮರ್ರವರು. ಅವರನ್ನು ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅವರಿಗೆ ಸದ್ಭಾವನಾ ವೇದಿಕೆ ಹಾಗೂ ಹೊಸಕರಲ್ ವತಿಯಿಂದ ಹಾರ್ದಿಕವಾಗಿ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಭಾಷಣಕಾರರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಾವೆಲ್ಲರೂ ತಿಳಿದ ಹಾಗೆ ಒಬ್ಬ ಉದಯೋನ್ಮುಖ ಹಾಗೂ ಧಾರ್ಮಿಕವಾಗಿ ಅದೇ ರೀತಿ ಲೌಕಿಕವಾಗಿ ಉತ್ತಮ ವಾಗ್ಮಿ ಕೂಡ ಜನಾಬ್ ಮಹಮ್ಮದ್ ಕುಂಜಿಯವರು, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು. ಅವರನ್ನು ಕೂಡ ನಾನು ಸದ್ಭಾವನಾ ವೇದಿಕೆ ಹಾಗೂ ಹೊಸಕುರಲ್ ಬಳಗದ ವತಿಯಿಂದ ಹಾರ್ದಿಕವಾಗಿ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮುಖ್ಯ ಭಾಷಣಕಾರರು ನಮ್ಮೆಲ್ಲರ ಬಹುಶಃ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಬಹಳಷ್ಟು ಆಳವಾಗಿ ವಿದ್ಯಾರ್ಥಿಗಳ ಮನಸ್ಸಿಗೆ ಆ ಒಂದು ವಿಷಯದಲ್ಲಿ ಏನು ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಒಬ್ಬರು ಪ್ರೊಫೆಸರ್ ಬಾಲಚಂದ್ರ ಕಾರ್ಕಲ್ರವರು ಬಹಳ ಉತ್ತಮವಾಗಿ ಬಹಳ ಸರಳ ರೀತಿಯಲ್ಲಿ ಈ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಮನಮುಟ್ಟುವ ಹಾಗೆ ಬೋಧನೆಯನ್ನು ಮಾಡಿದ್ದಾರೆ. ಅವರನ್ನು ಕೂಡ ನಾನು ಸದ್ಭಾವನಾ ವೇದಿಕೆಯ ಉಳ್ಳಾಳ ಹಾಗೂ ಹೊಸಕುರಲ್ ಬಳಗದ ವತಿಯಿಂದ ಹಾಗೂ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮುಖ್ಯಸ್ಥರು ಈ ಒಂದು ನಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದಂತಹ ಇಸಾಕ್ ಕಲ್ಲಾಪುರ ಅವರು, ಈ ಸಂಸ್ಥೆಯ ಜೊತೆ ಕಾರ್ಯದರ್ಶಿಗಳು, ಅವರು ಕೂಡ ನಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಕೂಡ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಆಯೋಜಿಸಿದ್ದಕ್ಕೆ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಜನಾಬ್ ಟಿ ಇಸ್ಮಾಯಿಲ್ ರವರು, ಸುಮಾರು 37 ವರ್ಷಗಳ ಒಂದು ಬೋಧನಾ ಅನುಭವ ಇರುವಂತಹ ಒಬ್ಬ ಹಿರಿಯ ಪ್ರಾಂಶುಪಾಲರು. ಹಾಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದಕ್ಕೆ ಮೂಲ ಕಾರಣ ಕೂಡ ನಮ್ಮ ಪ್ರಾಂಶುಪಾಲರೇ. ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಸದ್ಭಾವನಾ ವೇದಿಕೆ ಹಾಗೂ ಹೊಸಕುರಲ್ ಬಳಗದ ವತಿಯಿಂದ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಹಾಗೆ ಎಲ್ಲ ರೀತಿಯ ಈ ಕಾರ್ಯಕ್ರಮದ ಸಂಯೋಜಕರಾಗಿ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಕಾರಣಕರ್ತರಾದ ಶ್ರೀ ವಿದ್ಯಾಧರ ಶೆಟ್ಟಿ ಅವರು, ವ್ಯವಸ್ಥಾಪಕರು ಹೊಸಕುರಲ್, ಇವರನ್ನು ಕೂಡ ನಾನು ಹಾರ್ದಿಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ
ಇರುವಂತಹ ಸದ್ಭಾವನಾ ವೇದಿಕೆ ಉಳ್ಳಾಳ, ಹೊಸಕುರಲ್ ಬಳಗ, ಇದರ ಎಲ್ಲ ಪದಾಧಿಕಾರಿಗಳಿರ್ಬೋದು. ಹಾಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸುವುದಕ್ಕೆ ಕಾರಣಕರ್ತರಾದ ನಮ್ಮ ಪ್ರೀತಿಯ ಪೋಷಕರು ಬಹಳ ಅವರ ಸಮಯವನ್ನೆಲ್ಲ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಪ್ರೀತಿಯ ನಮ್ಮ ವಿದ್ಯಾರ್ಥಿ ಮಿತ್ರರು ಬಹಳ ಮೌನವಾಗಿ ಬಹಳ ಉತ್ತಮ ರೀತಿಯಲ್ಲಿ ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನು ನೀಡಿದ್ದೀರಿ. ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾದ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರು, ಹಾಗೆ ಬೋಧಕ ಬೋಧಕೇತರರು, ಎಲ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಒದಗಿಸುವುದಕ್ಕೆ ಮೂಲ ಕಾರಣ ನಮ್ಮ ಆಡಳಿತ ಮಂಡಳಿಯವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಈ ಒಂದು ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸದ್ಭಾವನಾ ವೇದಿಕೆಯ ಗೌರವಾಧ್ಯಕ್ಷರು ಸದಾನಂದ ಬಂಗಾರರವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಸದ್ಭಾವನಾ ವೇದಿಕೆಯ ಎಲ್ಲ ಪದಾಧಿಕಾರಿ ಬಂಧುಗಳಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಹಕರಿಸಿದಂತಹ ಶಾಲಾ ಆಡಳಿತ ಮಂಡಳಿ, ಶಾಲಾ ಅಧ್ಯಾಪಕ ವೃಂದಗಳು, ಮುಖ್ಯವಾಗಿ ಪ್ರಾಂಶುಪಾಲರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಸಹಕಾರ ಯಾವತ್ತೂ ಇರಲಿ. ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಲು ಈ ಕಾರ್ಯಕ್ರಮದ ಸಂದೇಶ ನಿಮ್ಮ ಮನಸ್ಸಿನಲ್ಲಿ ಸದಾ ಇರಲಿ ಅಂತ ಹೇಳಿಕೊಳ್ತಾ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಕರಪತ್ರವನ್ನು ನಿಮಗಾಗಿ ಒಳ್ಳೆಯ ಕರಪತ್ರವನ್ನು ಮುದ್ರಿಸಿದವರು, ಅದನ್ನು ಬರೆದು ಮುದ್ರಿಸಿದವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅನ್ವರ್ ಸಾಬ್, ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.